ಸಮಾರಂಭ ನೆರವು ಎಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗ್ತಾ ಇದ್ದೇವೆ, ಸಾಕ್ಷಿ ಆಗ್ತಾ ಇದ್ದೇವೆ. ಸಭಾ ವೇದಿಕೆ ಸಭಾ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ನಮ್ಮೊಂದಿಗೆ ಆದರಣೀಯ ಹಿರಿಯರು ಸಾಲುಮರದ ತಿಮ್ಮಕ್ಕ ಪ್ರತಿಷ್ಠಿತ ಪದ್ಮಶ್ರೀ ಪುರಸ್ಕೃತರು ವೇದಿಕೆಯಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಹಾಗೆ ಹರೇಕಳ ಆಜಬ್ಬ ಪ್ರತಿಷ್ಠಿತ ಪದ್ಮಶ್ರೀ ಪುರಸ್ಕೃತರು ಹಾಗೂ ಅಮೈ ಮಾಲಿಂಗ ನಾಯ್ಕ್ ಪದ್ಮಶ್ರೀ ಪುರಸ್ಕೃತರು ವೇದಿಕೆ ನಮ್ಮೊಂದಿಗೆ ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಜೊತೆಯಾಗ್ತಾ ಇದ್ದಾರೆ. ಹಾಗೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ರೂವಾರಿಗಳಾದಂತಹ ಶ್ರೀ ಕೆ ಪ್ರಕಾಶ್ ಶೆಟ್ಟಿ ಸ್ಥಾಪಕಾಧ್ಯಕ್ಷರು MRG ಗ್ರೂಪ್ ವೇದಿಕೆಯಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೆ ಪ್ರಕಾಶ್ ಶೆಟ್ಟಿ ಅವರ ಸಹಧರ್ಮಿಣಿ ಆಶಾ ಪ್ರಕಾಶ್ ಶೆಟ್ಟಿ ತಾವು ಕೂಡ ವೇದಿಕೆ ಬರಬೇಕು, ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಗುಲ್ಮೆ ಸುರೇಶ್ ಶೆಟ್ಟಿ ಅಧ್ಯಕ್ಷರು ಗುಲ್ಮೆ ಫೌಂಡೇಶನ್ ತಮ್ಮನ್ನು ಕೂಡ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಗೌರವ್ ಪಿ ಶೆಟ್ಟಿ ಆಡಳಿತ ನಿರ್ದೇಶಕರು MRG ಗ್ರೂಪ್ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ನಮ್ಮ ತವರು ಜಿಲ್ಲೆಯ ಜನರ ಒಂದು ಕಷ್ಟಕ್ಕಾಗಿ ನಾನು ಇರ್ತೇನೆ, ಮೀಸಲಾಗಿರ್ತೇನೆ ಎನ್ನುವಂತ ಒಂದು ಘೋಷಣೆಯನ್ನು ಮಾಡ್ತಾರೆ. 2019ನೇ ಇಸವಿಯಿಂದ 2022 ಸತತ 4 ವರ್ಷ ನಿರಂತರವಾಗಿ ಈ ಸೇವಾ ಯೋಜನೆಯನ್ನು ನಾವು ನೀಡ್ತಾ ಬಂದಿರ್ತೇವೆ. ಆಶಾ ಪ್ರಕಾಶ್ ಶೆಟ್ಟಿ ಸಹಸ್ತ ಪ್ರಧಾನ ಸಮಾರಂಭದ ಮುಖಾಂತರ ವಿಶೇಷವಾಗಿ 2019ನೇ ಇಸವಿಯಲ್ಲಿ 1 ಕೋಟಿಯಾಗಿದ್ದದ್ದು ಅದು ವಿಸ್ತರಣೆಯಾಗಿ ಈ ವರ್ಷ 100 ಕೋಟಿಯಷ್ಟು ಮೊತ್ತವನ್ನ ನಮ್ಮ ಸಹಾಯಧನದ ಮೂಲಕ ಸತ್ಪಾತ್ರರಿಗೆ ವಿತರಣೆ ಮಾಡುವಂತ ಕಾರ್ಯಕ್ರಮ ಇಂದಿನ ಈ ವೇದಿಕೆಯ ಮುಖಾಂತರ ನಡೀತಾ ಇದೆ. ಹಾಗಾಗಿ ಸೇರುವಂತ ಎಲ್ಲರನ್ನ ಮತ್ತೊಮ್ಮೆ ಮಗದೊಮ್ಮೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಕರೆದು ಧ್ಯಾನದಲ್ಲಿ ಭಿನ್ನರ ಪರಿವೃತ ಉದ್ಧರಿಸುವ ಧ್ಯಾನ ಶಿರೋಮಣಿ ಶ್ರೀ ಕೆ ಪ್ರಕಾಶ್ ಶೆಟ್ಟಿ ಅವರ ಅಮೃತ ಹಸ್ತದಲ್ಲಿ ನಡೆಯುವಂತ ಸೇವಾ ಯೋಜನೆಯ ಸಹಸ್ತ ಪ್ರಧಾನ ಸಮಾರಂಭದಲ್ಲಿ ಜೊತೆಯಾಗಿರುವಂತ ಎಲ್ಲರನ್ನ ಮತ್ತೊಮ್ಮೆ ಮಗದೊಮ್ಮೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ವಿಘ್ನ ನಿವಾರಕನ ಸ್ತುತಿಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ವೇದಿಕೆಗೆ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ಕನ್ನಡ ಸೇವಾರತ್ನ ಪ್ರಮೋದ್ ಸಪ್ರೆ ದೇವರ ಪ್ರಾರ್ಥನೆಗೆ ಧ್ವನಿಯಾಗಬೇಕಾಗಿ ತಮ್ಮಲ್ಲಿ ಭಿನ್ನವಿಸ್ತಾ ಇದ್ದೇನೆ. ಗಜಾನನ ಪದ್ಮಾರ್ಕಂ ಗಜಾನನ ಹರ್ಷಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ದೇವಿ ವಿದ್ಯಾದಾನಂ ಚ ದೇಹಿ ಮೇ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕಲ್ಯಾಣಾದ್ಭುತಗಾತ್ರಾಯ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಜ್ಜನಾ ಸುಖಿನೋ ಭವಂತು, ಸರ್ವೇ ಸಜ್ಜನಾ ಸುಖಿನೋ ಭವಂತು. ನಿರ್ವಿಘ್ನವಾಗಿ ಒಂದು ಅರ್ಥಪೂರ್ಣ ಕಾರ್ಯಕ್ರಮವಾಗಿ ಮೂಡಿ ಬರಲಿ ಎನ್ನುವಂತ ಆಶಯವನ್ನ ಸರ್ವೇಶ್ವರನ ಪಾದಬುಡದಲ್ಲಿ ಶಿರವಾಗಿ ಪ್ರಾರ್ಥಿಸ್ತಾ ಕಾರ್ಯಕ್ರಮದ ಮುಂದಿನ ಹೆಜ್ಜೆಯಲ್ಲಿ ನಮ್ಮೊಂದಿಗೆ ಜೊತೆಯಾಗಿರುವಂತ ಎಲ್ಲ ದಿಗ್ಗಜ ಗಣ್ಯರನ್ನ ಈ ವೇದಿಕೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಸ್ನೇಹಿತರೆ, ಪ್ರಕಾಶ್ ಅಣ್ಣ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಆ ವೇದಿಕೆಗೊಂದು ಶಕ್ತಿ ಇರ್ತದೆ ಎನ್ನುವುದನ್ನು ನಾವೆಲ್ಲರೂ ತಿಳಿದವರು. ಯಾಕಂದ್ರೆ ಹೇಳಿದ್ರೆ ಅವರು ಆಯೋಜನೆ ಮಾಡಿರುವಂತ ಬೇರೆ ಬೇರೆ ಕಾರ್ಯಕ್ರಮವನ್ನು ನಾವು ನೋಡಿರ್ಬೋದು. ಪ್ರಕಾಶಾಭಿನಂದನಾ ಕಾರ್ಯಕ್ರಮದಲ್ಲಿ ಹಿತೈಷಿಗಳಂತ ನಾವೆಲ್ಲರೂ ಒಟ್ಟಾಗಿ ಮಾಡಿದಂತಹ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಕಾರ್ಯಕ್ರಮದ ಪ್ರಾರ್ಥನೆಯಿಂದ ಧನ್ಯವಾದವರೆಗೂ ಆಸೀನರಾಗಿದ್ದು ಕಾರ್ಯಕ್ರಮಕ್ಕೆ ವಿಶೇಷವಾದಂತಹ ಮೆರುಗನ್ನು ನೀಡಿದ್ರೆ ಇಡೀ ಭಾರತ ದೇಶಾದ್ಯಂತ ವಿಶೇಷವಾದಂತ ಕಲಾಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತ ರಾಕಿಂಗ್ ಸ್ಟಾರ್ ಯಶ್ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು, ಹೀಗೆ ಬೇರೆ ಬೇರೆ ಗಣ್ಯರಿದ್ರೆ ಇಂದಿನ ನೀವು ವೇದಿಕೆಯನ್ನು ಗಮನಿಸಿದಾದ್ರೆ ಪದ್ಮಶ್ರೀ ಪುರಸ್ಕೃತರು ಯಾವುದೇ ಒಂದು ಸ್ವಾರ್ಥವಿಲ್ಲದೆ ತಮ್ಮ ನಿಸ್ವಾರ್ಥವಾದಂತ ಸೇವೆಯನ್ನ ಈ ಸಮಾಜಕ್ಕೆ ನೀಡಿರುವಂತ ಸೇವಾಗ್ರೇಸರನ್ನ ಆಯ್ಕೆ ಮಾಡಿ ಮುಖ್ಯ ಅತಿಥಿಗಳಾಗಿ ಇಂದಿನ ವೇದಿಕೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ನಮ್ಮೊಂದಿಗೆ ಆಗಮಿಸಿದಂತ ಎಲ್ಲ ಅತಿಥಿಗಳನ್ನ ಆತ್ಮೀಯವಾಗಿ ಸ್ವಾಗತಿಸುವಂತ ಸಮಯ. ಮನೆಯ ಅಂಗಳಕ್ಕೆ ಬಂದ ಅತಿಥಿಗಳನ್ನ ಮನೆಯ ಭಾಗ್ಯ ದೇವತೆಗಳು ಎಂಬುದು
ದೇವರಾಗಿ ಭಾವಿಸಿ ಪೂಜಿಸುವಂತ ಸಂಸ್ಕೃತಿ ನಮ್ಮದು. ಹಾಗಾಗಿ ಇಂದಿನ ಈ ವೇದಿಕೆಯಲ್ಲಿ ಜೊತೆಯಾಗಿರುವಂತ ಎಲ್ಲ ಗಣ್ಯ ಮಾನ್ಯರನ್ನ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಈ ಸಭೆಗೆ ಸ್ವಾಗತಿಸಿದರೆ ಗುರ್ಮಿ ಫೌಂಡೇಶನ್ ನ ಅಧ್ಯಕ್ಷರು ಶ್ರೀ ಕೆ ಪ್ರಕಾಶ್ ಶೆಟ್ಟಿ ಅವರ ಪರಮ ಆಪ್ತರಾಗಿರುವಂತ ಗುರ್ಮೆ ಸುರೇಶ್ ಶೆಟ್ಟಿ ಅವರಲ್ಲಿ ಸ್ವಾಗತ ಭಾಷಣಕ್ಕಾಗಿ ಮನವಿಯನ್ನ ಮಾಡ್ತಾ ಇದ್ದೇನೆ. ಓಂ ಶ್ರೀ ಗುರುದೇವ ನಮಃ. ಒಂದು ಸಂಭ್ರಮದ ಸಾರ್ಥಕ ಗಳಿಗೆ ಅಂತ ಭಾವಿಸ್ತೇನೆ. ಜ್ಞಾನಿಗಳೊಂದು ಕಡೆ ಹೇಳ್ತಾರೆ, ಸತಿಯು ಸುತರು ಹಿತರು ಎಂದು ಮಧ್ಯೆ ಕೆಟ್ಟು ಹೋಗಬೇಡ, ಮಧ್ಯೆ ಕೆಟ್ಟು ಹೋದ ಮೇಲೆ ಸತಿ ಸುತರು ಬರುವೆನ್ನುವಂತೆ ಮನುಷ್ಯ ಕೇವಲ ಸಂಸಾರ ಮುಖಿಯಾಗಿ ಬದುಕದೆ ಸಮಾಜಮುಖಿಯಾಗಿ ಬದುಕಿದಾಗ ಬಹುಶಃ ಈ ರೀತಿಯ ಕಾರ್ಯಕ್ರಮಗಳು ಕಳೆಗಟ್ಟುವಂತೆ. ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಾವು ನೀವೆಲ್ಲ ಇಲ್ಲಿ ಸಾಕ್ಷಿಗಳಾಗ್ತಿದ್ವಿ ಸ್ನೇಹಿತರೆ. ವೇದಿಕೆ ಮೇಲೆ ಸಾಲು ಮರದ ತಿಮ್ಮಕ್ಕನವರಿದ್ದಾರೆ. ಹೇಳ್ತಾರೆ, ವೃಕ್ಷಕ್ಕಲ್ಲ ವೃಕ್ಷದ ಫಲವು, ನದಿಯ ನೀರು ನದಿಗಲ್ಲ, ಸಂತನ ಬದುಕು ಸಂತನಿಗಲ್ಲ, ಅದು ಲೋಕದ ಹಿತಕ್ಕೆ ಕಬೀರ, ಲೋಕದ ಹಿತಕ್ಕೆ ಕಬೀರ ಎನ್ನುವಂತೆ ಬಹುಶಃ ತನಗೆ ಮಕ್ಕಳಿಲ್ಲಾದ್ರೂ ಕೂಡ ಅದಕ್ಕೆ ಪೂರಕವಾಗಿ ಸಾವಿರಾರು ಮರಗಳನ್ನು ನೆಟ್ಟು ಅದರ ಪಾಲನೆ ಪೋಷಣೆ ಮಾಡಿ ಇವತ್ತು ಅದಕ್ಕೆ ಪೂರಕವಾಗಿ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಸಾಲು ಮರದ ತಿಮ್ಮಕ್ಕನವರು ನಮ್ಮ ಮುಂದಿದ್ದಾರೆ. ಅತ್ಯಂತ ನತಮಸ್ತಕನಾಗಿ ನಾನು ಅವರನ್ನ ಈ ಸಭೆಗೆ ಸ್ವಾಗತವನ್ನು ಮಾಡ್ತೇನೆ. ಹಾಗೆ ಹರೇಕಳ ಹಾಜಬ್ಬನವರಿದ್ದಾರೆ. ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಂಕಾರ, ಚಿತ್ತದಲ್ಲಿ ನಿರಾಪೇಕ್ಷ, ಭಾವದಲ್ಲಿ ದಿಗಂಬರ, ಇದೆಲ್ಲ ಸೇರಿದಾಗ ಒಬ್ಬರು ಹರೇಕಳ ಹಾಜಬ್ಬ ಆಗ್ತಾರಂತೆ. ಕೇವಲ ಕಿತ್ತಳೆಯನ್ನ ಮಾರ್ತಾ ತಾನು ವಿದ್ಯೆ ಕಲಿಯುವಂತ ಅದೃಷ್ಟ ಅದು ಭಗವಂತ ನನಗೆ ಕೊಡ್ಲಿಲ್ಲ, ನಾನು ನನ್ನ ಬದುಕು ಸಾರ್ಥಕ ಆಗಬೇಕಾದ್ರೆ ಏನಾದ್ರೂ ಮಾಡಬೇಕು ಅಂತಕ್ಕಂಥ ಚಿಂತನೆಯನ್ನು ಇಟ್ಟುಕೊಂಡು ಆ ಕಿತ್ತಳೆ ಹಣ್ಣನ್ನ ಮಾರಿ ಬಂದಂತ ಆ ಒಂದು ಆದಾಯದಿಂದ ಒಂದು ಶಾಲೆಯನ್ನ ಕಟ್ಟಿ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಇವತ್ತು ಸಾಕ್ಷಿಯಾಗಿದ್ದಾರೆ ಅಂತ ಪದ್ಮಶ್ರೀ ಪುರಸ್ಕೃತರಾಗಿರ್ತಕ್ಕಂಥ ಹರೇಕಳ ಹಾಜಬ್ಬನವ್ರನ್ನ ತಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಮಹಾಲಿಂಗ ನಾಯ್ಕ ಅವರಿದ್ದಾರೆ, ಪದ್ಮಶ್ರೀ ಪುರಸ್ಕೃತರು. ಕಾಯಕದಲ್ಲಿ ಕೈಲಾಸವನ್ನು ಕಂಡ ಕರ್ಮಯೋಗಿ, ಬದುಕನ್ನ ಕ್ಷಣ ಕ್ಷಣಕ್ಕೂ ನಿಕಷಕ್ಕೊಡ್ಡಿ ಬದುಕನ್ನ ಸಾರ್ಥಕಪಡಿಸಿಕೊಂಡ ಭಗೀರಥ ಅಂತ ಭಾವಿಸ್ತೇನೆ. ಅಂತಹ ಆಧುನಿಕ ಭಗೀರಥ 7 ಸುರಂಗ ಮಾರ್ಗಗಳನ್ನ ತೋಡಿ ಅದಕ್ಕೆ ಕೃಷಿಗೆ ತನ್ಮೂಲಕ ನೀರನ್ನು ಹರಿಸಿ ಇವತ್ತು ನಮ್ಮ ಮುಂದೆ ನಿಂತಿರ್ತಕ್ಕಂಥ ನಮ್ಮ ಹೆಮ್ಮೆಯ ಪ್ರತೀಕವಾಗಿ ಇವತ್ತು ಮಹಾಲಿಂಗ ನಾಯ್ಕರನ್ನ ನಾನು ಅತ್ಯಂತ ನತಮಸ್ತಕನಾಗಿ ಸಭೆಗೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದ ಹಿಂದಿನ ರೂವಾರಿ ನಮ್ಗೆಲ್ಲ ಹೆಮ್ಮೆ ಆಗ್ತದೆ. ಮನುಷ್ಯ 1000 ಮಾತು ಮಾತಾಡ್ತಾರೆ, ಮರೀತಾರೆ. ಪ್ರಕಾಶ್ ಅಣ್ಣ ಕೊಟ್ಟಂತ ಒಂದು ಮಾತು, ಇದೇ ಜಾಗದಲ್ಲಿ 4 ವರ್ಷಗಳ ಹಿಂದೆ ಪ್ರಕಾಶಾಭಿನಂದನೆ ಅಂತಕ್ಕಂಥ ಕಾರ್ಯಕ್ರಮ ನಡೆದಾಗ ನೀವೆಲ್ಲ ತುಂಬಾ ಪ್ರೀತಿಯಿಂದ ಆದರದಿಂದ ನಮ್ಮ ಮನೆಯ ಮಗ ಅಂತೇಳಿ ಸುಮಾರು 40,000 ಜನರಿಗೆ ಇಲ್ಲಿ ಸೇರಿರ್ತಕ್ಕಂಥ ಒಂದು ಇತಿಹಾಸ. ಆವತ್ತು ಅವ್ರು ಕೊಟ್ಟಂತ ಮಾತು, ನಾನು ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷ ನೊಂದವರಿಗೆ ಬೆಂದವರಿಗೆ ಏನಾದರೂ ಸಹಾಯ ಮಾಡಬೇಕನ್ನೋಂಥ ಮಾತು ಅವ್ರ ಬಾಯಿಂದ ಬಂದಿರ್ತಕ್ಕಂಥದ್ದು. ಹಾಗಾಗಿ ಅದನ್ನು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ವರ್ಷದಿಂದ ವರ್ಷಕ್ಕೆ ನಮಗೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ಆದರೂ ಕೂಡ ನಾವು ತುಂಬಾ ನ್ಯಾಯಪರವಾಗಿ ಯಾರಿಗೂ ನೋವಾಗದ ರೀತಿಯಲ್ಲಿ ಸುಮಾರು 1400 ಜನ ಫಲಾನುಭವಿಗಳಿಗೆ ಹಾಗೆ ಒಂದು 50 ಸಂಘ ಸಂಸ್ಥೆಗಳಿಗೆ ಈ ಸಲ ಒಂದಷ್ಟು ಮೊತ್ತವನ್ನು ಕೊಡುವವರಿದ್ದೀವಿ ನಾವು. ಹಾಗಾಗಿ ಇಂಥವರ ಬದುಕು ಸಾವಿರವಾಗಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ತಮ್ಮೆಲ್ಲರ ಪರವಾಗಿ ಅವರನ್ನ ಸ್ವಾಗತವನ್ನು ಬಯಸ್ತೇನೆ. ವೇದಿಕೆ ಮೇಲೆ ಅಕ್ಕ ಆಶಾಕುನವರಿದ್ದಾರೆ. ದೇರ್ ಈಸ್ ಎ ವುಮೆನ್ ಬಿಹೈಂಡ್ ಎ ಸಕ್ಸಸ್ಫುಲ್ ಮ್ಯಾನ್ ಅಂತಕ್ಕಂಥ ಮಾತನ್ನು ಕೇಳಿದ್ದೀವಿ. ಯಶಸ್ವಿ ಪುರುಷನ ಹಿಂದೆ ಒಬ್ಬ ಸ್ತ್ರೀ ಚೆನ್ನಾಗಿ ಕೆಲಸ ಮಾಡ್ತಾಳೆ ಅಂತೇಳಿ. ಆದರೆ ಆಶಕ್ಕ ಹಿಂದೆ ಅಲ್ಲ,
ಪಕ್ಕದಲ್ಲಿ ನಿಂತು ಪ್ರಕಾಶನ ಏನು ಸಂಕಲ್ಪ ಮಾಡ್ತಾರೋ ನಮಗೆಲ್ಲ ಗೊತ್ತಿರಬೇಕು. ಇವತ್ತು ಅವರಿಗೆ ಮನಸ್ಸಿದ್ರು ಕೂಡ ಮನೆಯಲ್ಲಿ ಆ ಸಹಕಾರ ಸಿಗುವುದಿಲ್ಲ. ಆದರೆ ಅವರ ಚಿಕ್ಕ ಮತ್ತು ಚೊಕ್ಕ ಸಂಸಾರ, ಅವರ ಧರ್ಮಪತ್ನಿ ಅಶಕ್ಕನವರು, ಹಾಗೆ ಪುತ್ರ ಗೌರವ್, ಸೊಸೆ ಅನುಷ್ಕಾ, ಅವರು ಮಾಡಿದ ಸಂಕಲ್ಪ ನಿಮ್ಮ ಮನಸ್ಸಿಗೆ ನೆಮ್ಮದಿ ಆಗೋದಾದ್ರೆ, ಖುಷಿ ಆಗೋದಾದ್ರೆ ಖಂಡಿತ ನೀವು ಮಾಡ್ಕೊಂಡು ಹೋಗಿ ಅಂತೇಳಿ ಈ ಥರದ ಉತ್ತೇಜನದ ಮಾತನ್ನು ಹೇಳ್ತಾ ಹೇಳ್ತಾ ಅವರು ಇಷ್ಟು ದೊಡ್ಡ ಕೆಲಸವನ್ನು ಅವರು, ಇದು ಕೇವಲ ಕಣ್ಣಿಗೆ ಕಾಣುವಂಥ ದಾನ. ನಿಮ್ಗೆ ಹೇಳ್ತೇನೆ, ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಒಂದಷ್ಟು ಗುಪ್ತದಾನವನ್ನು ಕೂಡ ಅವ್ರು ಮಾಡ್ತಾರೆ. ಅದು ಸಾಮಾಜಿಕ ಇರ್ಬೋದು, ಧಾರ್ಮಿಕ ಇರ್ಬೋದು, ಶೈಕ್ಷಣಿಕ ಇರ್ಬೋದು. ಹಾಗಾಗಿ ಆಶಾಕನವರನ್ನ ಈ ಸಭೆಗೆ ಪ್ರೀತಿಯಿಂದ ಗೌರವದಿಂದ ಬರಮಾಡಿಕೊಳ್ತಿದ್ದೀನಿ. ನಿಮ್ಮೆಲ್ಲರ ಹರಕೆ ಹಾರೈಕೆಗಳು ಅವ್ರ ಮೇಲೆ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ. ಹಾಗೆ ಹಳೆ ಚಿಗುರು, ಹಳೆ ಬೇರು, ಹೊಸ ಚಿಗುರು ಸೇರಿರಲು ಮರಸೊಬಗು ಎನ್ನುವಂತೆ ಅವರ ಪುತ್ರ ಗೌರವ್ ಶೆಟ್ಟಿ ತುಂಬ ಸಂಕೋಚದ ಹುಡುಗ. ನಾವಿಲ್ಲಿ ವೇದಿಕೆ ಕರಿಬೇಕಾದ್ರು ಕೂಡ ತುಂಬ ಕಷ್ಟಪಟ್ಟು ಮೇಲೆ ಬರುವಂಥವ್ರು. ನಾನು ಹೇಳುವಂಥದ್ದು, ನಮ್ಮ ಉದ್ದೇಶ ಇಷ್ಟೇ, ಆ ತಂದೆಯನ್ನು ಇಳಿದಂಥ ರಥ ಇದೆಯಲ್ಲ, ಅದನ್ನು ನಾಳೆ ನೀವು ಸಮರ್ಥವಾಗಿ ಇಳಿಯುವಂಥ ಕೆಲಸ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ಅದಕ್ಕಾಗಿ ನೀವು ದಯವಿಟ್ಟು ವೇದಿಕೆಗೆ ಬರಬೇಕು. ಮುಂದೆ ಬರುವ ದಿನಗಳಲ್ಲಿ ಸಲೀಸಾಗಿ ಕೆಲಸವನ್ನು ಮುನ್ನಡೆಸ್ಕೊಂಡು ಹೋಗಬೇಕು. ಹಾಗಾಗಿ ಹೇಳ್ತಾರೆ, ನೂಲಿನಂತೆ ಸೀರೆ, ಭಾವನೆಯಂತೆ ಭಗವಂತ, ದೃಷ್ಟಿಯಂತೆ ಸೃಷ್ಟಿ, ಗುರುವಿನಂತೆ ಶಿಷ್ಯ, ಹಾಗೆ ತಂದೆಯಂತೆ ಮಗ ಅಂತೇಳಿ. ಖಂಡಿತ ಈ ಮಾತು ನಮ್ಮ ಗೌರವಕ್ಕೆ ಒಪ್ತದೆ ಇದು. ಹಾಗಾಗಿ 100 ವರ್ಷಗಳ ಆಯುಷ್ಯನ್ನ, ಉಜ್ವಲ ಭವಿಷ್ಯತನ್ನು ಈ ಸಂದರ್ಭದಲ್ಲಿ ಹಾರೈಕೆ ಮಾಡ್ತಾ ಗೌರವವನ್ನು ಕೂಡ ನಾನು ಈ ವೇದಿಕೆಗೆ ತುಂಬ ಪ್ರೀತಿಯಿಂದ ಬರಮಾಡಿಕೊಳ್ತಿದ್ದೀನಿ. ಇವತ್ತು ಹೇಳ್ತಾರೆ, ರಾಜ್ಯ ಸಾಮ್ರಾಜ್ಯಗಳು ಮತ್ತೆ ನೀತಿ ಯುಕ್ತಿಗಳು, ಗಿರಿಕೋಟೆ ದುರ್ಗಗಳು ಕಾಣಿಸದೆ ಸಾಗಿ ಹವು ಕಾಲ ಪ್ರವಾಹದಲ್ಲಿ ಮಾನವತೆ ನಿಂತಿಹುದು ತಿಳಿ ನೋಡ ಎನ್ನುವಂತೆ ಒಂದು ಮಾನವತೆಯ ಪ್ರತಿರೂಪವಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ನಿಂತು ನೋಡ್ತಾ ಇದ್ದೆ, ಎಷ್ಟೋ ಜನ ಕ್ಯಾನ್ಸರ್ ಪೇಷಂಟ್ಗಳು, ಎಷ್ಟೋ ಜನ ಕಿಡ್ನಿ ಕಳ್ಕೊಂಡಂಥವರು, ಎಷ್ಟೋ ಜನ ಅಶಕ್ತರು, ಕೈಕಾಲು ಇಲ್ಲದಂಥವರು ನಡೆದು ಬರುವಾಗ ನಮ್ಮ ಹೃದಯ ತುಂಬಿ ಬರ್ತಾ ಇತ್ತು. ಅಂತಹ ಒಂದು ಸಾರ್ಥಕದ ಗಳಿಗೆಯಲ್ಲಿ ಇವತ್ತು ನಾವೆಲ್ಲ ನಿಂತಿದ್ದೀವಿ ಸ್ನೇಹಿತರೆ. ಹೇಳ್ತಾರೆ, ಕೆರೆ ನೀರನ್ನು ಕೆರೆಗೆ ಚೆಲ್ಲಿದಾಗ ಆ ಧನ್ಯತೆಯ ಭಾವ ನಮ್ದಾಗಬೇಕಂತೆ, ಹಾಗೆ ಆ ಮಧುರಾನುಭೂತಿ ಕ್ಷಣ ನಮ್ದಾಗಬೇಕಂತೆ. ಹಾಗಾಗಿ ಇವತ್ತು ಈ ಒಂದು ಕ್ಷಣ ಅತ್ಯಂತ ಮಧುರಾನುಭೂತಿ ಕ್ಷಣ ನಾನಂತೂ ಭಾವಿಸಿದ್ದೇನೆ. ಸೃಷ್ಟಿಯೊಂದು ಸತ್ಯ ಸಾಕ್ಷಾತ್ಕಾರದ ವೇದಿಕೆ ಆಗಬೇಕು. ವ್ಯಕ್ತಿತ್ವದ ಅನಂತತೆಯನ್ನು ಮೀರಿ ದಾರ್ಶನಿಕ ಪ್ರಜ್ಞೆಯ ಎತ್ತರವನ್ನು ಮೂಡಿಸಬೇಕು. ಇತಿಹಾಸದ ವರ್ತಮಾನದ ನಿರಂತರ ಉದಾಹರಣೆಗಳು ನಮ್ಮ ಭವಿಷ್ಯತ್ತಿಗೆ ಎಚ್ಚರ ಮೂಡಬೇಕಂತೆ. ಹಾಗಾಗಿ ಭವದ ಬದುಕಿನ ನಿಜ ಅನುಭೂತಿಗೆ ಆಲದ ನೆರಳಿಗೆ ತಾಯಿಗೆ ಮಡಿಲಿ ನಾವು ತೆರಳಬೇಕಂತೆ. ಆಲದ ಮರ ಸಹಸ್ರಮಾನದ ಘಟನೆ ಸಾಕ್ಷಿ ಆದರೆ ತಾಯಿಯಾದವಳು ಈ ಶತಮಾನದ ಸತ್ಯ ಘಟನೆ ಸಾಕ್ಷಿ ಆಗ್ತಾಳಂತೆ. ಅವರು ಸಂಸ್ಥೆ ಇಟ್ಟಂತ ಹೆಸರು MRG ಗ್ರೂಪ್. ಮಾಧವ, ರತ್ನ ಮತ್ತು ಅವರ ಪುತ್ರ ಗೌರವ್. ಹೀಗಾಗಿ ಬದುಕಿನ ಪ್ರತಿ ಕ್ಷಣದಲ್ಲಿ ಕೂಡ, ಬದುಕಿನ ಪ್ರತಿ ಉಸಿರಲ್ಲಿ ಕೂಡ ಅವರು ತನ್ನ ಹಿರಿಯರನ್ನ, ಹೆತ್ತವರನ್ನ, ಪಾಲಕರನ್ನ, ಪೋಷಕರನ್ನ ನೆನವರಿಕೆ ಮಾಡ್ತಾ ಅರ್ಥಗರ್ಭಿತವಾಗಿ ಲಾಸ್ಟ್ಗೆ ಗೌರವ ಹೆಸರಿಟ್ಟಿದ್ದಾರೆ. ಅಂದರೆ ಈ ಪರಂಪರೆಯನ್ನು ಉಳಿಸಿಕೊಂಡು ಹೋಗುವಂಥ ಕೆಲಸವನ್ನು ಸಮರ್ಥವಾಗಿ ಗೌರವ ಮಾಡಬೇಕಂತಕ್ಕಂಥ ಒಂದು ಸಣ್ಣ ಸೂಚನೆಯೊಂದಿಗೆ ಈ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದು ಕೇಳ್ತಾರೆ, ನಜರ್ ಬದಲೇಗ ಅಥವಾ ನಜರಾನ ಬದಲೇಗ ಅಂತೇಳಿ. ಅಂದರೆ ದೃಷ್ಟಿ ಬದಲಾದರೆ ದೃಶ್ಯ ಬದಲಾಗ್ತಂತೆ. ಪ್ರಕಾಶಣ್ಣವ್ರ ಮುಂದೆ ಅವನ ದೃಷ್ಟಿ ಇದೆ, ಈ ಸಮಾಜಕ್ಕೆ ಏನಾದ್ರು ಕೊಡಬೇಕು, ಏನಾದ್ರು ಸಾರ್ಥಕದ ಕೆಲಸವನ್ನು ಮಾಡಬೇಕು ಅನ್ನೋದು ದೃಷ್ಟಿನ ಇಟ್ಕೊಂಡು ಅವ್ರು ಮಾಡ್ತಕ್ಕಂಥ ಕೆಲಸಗಳು. ಧನ, ಸಂಪತ್ತು, ಕೀರ್ತಿ, ಪ್ರತಿಷ್ಠೆ ದೃಷ್ಟಿ ಒಂದು ಬಗೆ ಆದರೆ ಸಮಾಜದ ಪಾರಮ್ಯ ಕುರಿತ ಮನನ ಅದು ಮತ್ತೊಂದು ಬಗೆದಂತೆ. ಹಾಗಾಗಿ ಅವರು ಜನ್ಮ ಕೊಟ್ಟ ತಂದೆ, ತುತ್ತು ಕೊಟ್ಟ ತಾಯಿ, ಬದುಕು ಕೊಟ್ಟ ಭಗವಂತ, ಕನಸು ಕೊಟ್ಟ ಸಂಗಾತಿ, ಇವ್ರನ್ನ ಮರೆತರೆ ಈ ಜೀವ ಭೂಮಿಗೆ ಭಾರ ಅಂತೆ. ಪ್ರಕಾಶನ್ ಅದನ್ನು ಯಾವುದನ್ನು ಕೂಡ ಮರ್ತವರಲ್ಲ. ಶಾಂತದಿಂದ ಅನಂತದೆಡೆಗೆ, ಅಧರ್ಮದಿಂದ ಧರ್ಮದೆಡೆಗೆ, ಅಸತ್ಯದಿಂದ ಸತ್ಯದೆಡೆಗೆ, ಇಡೀ ಮನುಕುಲ ಮಾಂಗಲ್ಯದೆಡೆಗೆ ನಡು ಬರಬೇಕಂತೆ. ಹಾಗಾಗಿ ಇಂಥವರ ಸಂತತಿ ಸಾವಿರ ಆಗಬೇಕಂತೇಳಿ ನಾನು ಹರಿಸ್ತೇನೆ.
ಹಾಗಾಗಿ ಇವತ್ತು ನೆಮ್ಮದಿಯ ನೆರಳು ಆ ಮನೆಯನ್ನು ಆಳುವಂತಾಗಬೇಕು. ಅವರ ಬದುಕಿನ ಯಶಸ್ಸಿನ ಕೀರ್ತಿ ಧ್ವಜ ಕೆಳಗಿಳಿಯದಂತೆ ಆ ದೈವ ಹರಿಸಬೇಕು ಎನ್ನುವಂಥ ಪ್ರಾರ್ಥನೆಯನ್ನು ಮಾಡ್ತಾ, ಇವತ್ತು ವೇದಿಕೆ ಮೇಲೆ ತುಂಬ ನಮ್ಮ ಸಮಾಜದ ವಿವಿಧ ಸಂಘಟನೆಯ ಗಣ್ಯರಿದ್ದಾರೆ, ಮಾನ್ಯರಿದ್ದಾರೆ. ಹೆಸರು ಹಿಡಿದು ಕರೀಲಿಕ್ಕೆ ಹೋಗುವುದಿಲ್ಲ. ಒಂದಂತ ಎಲ್ಲರೂ ಕೂಡ ನಮಗೆ ಬಹಳ ದೊಡ್ಡವರು. ನಮ್ಮ ಮನಸ್ಸನ್ನು ತಣಿಸಿದ್ದೀರಾ. ನಮ್ಮ ಕಾರ್ಯಕ್ರಮಕ್ಕೆ ನೀವು ಶುಭ ಹಾರೈಕೆಯನ್ನು ನೋಡಿದ್ದೀರಾ, ನನ್ಮೆಯನ್ನು ತೋರಿದ್ದೀರಾ. ಹಾಗೆ ಮತ್ತೊಂದು ಕಡೆ ನಮ್ಮ ಮಾಧ್ಯಮ ಮಿತ್ರರಿದ್ದಾರೆ, ಅವರಿಗೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ, ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಂತ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕಾರ ಕೊಟ್ಟಂತ ಎಲ್ಲರನ್ನು ಕೂಡ ಈ ಸಂದರ್ಭ ನೆನೆಸ್ತಾ ಎಲ್ಲರನ್ನ ಸ್ವಾಗತ ಮತ್ತು ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಅತಿಥಿ ದೇವೋಭವ ಎನ್ನುವ ನಿಲುಮೆಯಲ್ಲಿ ವೇದಿಕೆಯಲ್ಲಿರುವಂತ ಎಲ್ಲ ಗಣ್ಯರನ್ನ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಸಭೆಗೆ ಸ್ವಾಗತಿಸಿದಂತ ಗುರುಮೆ ಸುರೇಶ್ ಶೆಟ್ಟಿ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಮುಂದಕ್ಕೆ ಸಭಾ ಸಂಪ್ರದಾಯದಂತೆ ವೇದಿಕೆಯಲ್ಲಿರುವಂತ ಎಲ್ಲರಿಗೆ ಶಾಲಿನ ಗೌರವದೊಂದಿಗೆ ನಾವು ಆತ್ಮೀಯವಾಗಿ ಸ್ವಾಗತವನ್ನ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಇಂದಿನ ಈ ಕಾರ್ಯಕ್ರಮದ ರೂವಾರಿಗಳು ಕೇಂದ್ರ ಬಿಂದು ಆಗಿರುವಂತಹ ಶ್ರೀ ಕೆ ಪ್ರಕಾಶ್ ಶೆಟ್ಟಿ ಅವರು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರನ್ನ ಸ್ವಾಗತದ ಶಾಲಿನ ಮುಖಾಂತರ ಗೌರವಿಸಬೇಕಾಗಿ ತಮ್ಮಲ್ಲಿ ಭಿನ್ನವಿಸ್ತಾ ಇದ್ದೇನೆ. ಸಾಲುಮರದ ತಿಮ್ಮಕ್ಕ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು, ಇವರಿಗೆ ಶಾಲಿನ ಗೌರವಾಧಾರದೊಂದಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಸ್ನೇಹಿತರೆ, ಹಸಿರೇ ಹುಸಿರು ಎನ್ನುವಂತ ಮಾತಿಗೆ ನಿಜಾರ್ಥವಾದವರು ಸಾಲುಮರದ ತಿಮ್ಮಕ್ಕ. ನಿತ್ಯ ನಿರಂತರವಾಗಿ ಸಸ್ಯ ಸಂರಕ್ಷಣೆಯಲ್ಲಿ ತನ್ನನ್ನು ತಾನು ಸಂಪೂರ್ಣವಾಗಿ ತೊಡಗಿಸಿಕೊಂಡಂತ ಓರ್ವ ವಿಶೇಷ ಸಾಧಕಿ ಮಾತೆ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಮೇಲೆ ಪ್ರೀತಿ ಇಟ್ಟು ಈ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದೀರಿ. ತಮ್ಮನ್ನು ಪ್ರೀತಿಪೂರ್ವಕವಾಗಿ ಆತ್ಮೀಯವಾಗಿ ಸಭೆಗೆ ಸ್ವಾಗತಿಸ್ತಾ ಇದ್ದೇವೆ. ಹರೇಕಳ ಆಜಬ್ಬ ಅಕ್ಷರ ಸಂತರು ಕಿತ್ತಳೆ ಹಣ್ಣನ್ನು ಮಾರಿ ಒಂದು ವಿದ್ಯಾಸಂಸ್ಥೆಯನ್ನ ನಿರ್ಮಾಣ ಮಾಡಿದಂತ ಶ್ರೇಷ್ಠ ಸಾಧಕರು, ಹಾಗೆ ಅಮೈ ಮಹಾಲಿಂಗ ನಾಯ್ಕ್ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು, ಹಾಗೆ 7 ಸುರಂಗವನ್ನ ಕೊರೆದು ಕೃಷಿಗೆ ನೀರು ಹಾಯಿಸಿದಂತ ಓರ್ವ ಭಗೀರಥರು, ಹಾಗೆ ವೇದಿಕೆಯಲ್ಲಿ ಗುರುಮೆ ಫೌಂಡೇಶನ್ ಅಧ್ಯಕ್ಷರಾದಂತಹ ಗುರುಮೆ ಸುರೇಶ್ ಶೆಟ್ಟಿ ಅವರಿದ್ದಾರೆ. ಹಾಗೆ ಪ್ರಕಾಶ್ ಅಣ್ಣನ ಪ್ರತಿಯೊಂದು ಸಾಧನೆಗೂ ಬೆನ್ನೆಲುಬಾಗಿರುವಂತ ಆಶಾ ಪ್ರಕಾಶ್ ಶೆಟ್ಟಿ ಅವರು, ಹಾಗೆ ಸುಪುತ್ರ ಗೌರವ್ ಪಿ ಶೆಟ್ಟಿ ಆಡಳಿತ ನಿರ್ದೇಶಕರು MRG ಗ್ರೂಪ್. ತಮ್ಮ ಎಲ್ರಿಗೂ ಶಾಲಿನ ಗೌರವದೊಂದಿಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂತಹ ಶ್ರೀ ಕೆ ಪ್ರಕಾಶ್ ಶೆಟ್ಟಿ ಅವರಿಗೆ ಉಪೇಂದ್ರ ಶೆಟ್ಟರು ವೇದಿಕೆಗೆ ಬಂದು ಶಾಲು ಹಾಕಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಉಪೇಂದ್ರ ಶೆಟ್ಟಿ ಅವರು ವೇದಿಕೆಗೆ ಬಂದು ಶಾಲು ಹಾಕಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಉದ್ಘಾಟನೆ ಅತ್ತ ನಾವು ಹೆಜ್ಜೆ ಇಡ್ತಾ ಇದ್ದೇವೆ. ದೀಪ ಪ್ರಜ್ವಲನೆಯೊಂದಿಗೆ ಇಂದಿನ ಈ ವೇದಿಕೆಗೆ ದೀಪದ ಸ್ಪರ್ಶವನ್ನ ನೀಡುವಂತಹ ಸಮಯ. ವೇದಿಕೆಯಲ್ಲಿರುವಂತಹ 3 ಪ್ರತಿಷ್ಠಿತ ಪದ್ಮಶ್ರೀ ಪುರಸ್ಕೃತರು, ಹಾಗೆ ಈ ಕಾರ್ಯಕ್ರಮದ ರೂವಾರಿಯಾಗಿರುವಂತಹ ಶ್ರೀ ಕೆ ಪ್ರಕಾಶ್ ಶೆಟ್ಟಿ ಅವರು, ಗುರುಮೆ ಸುರೇಶ್ ಶೆಟ್ಟಿ ಅವರು, ಆಶಾ ಪ್ರಕಾಶ್ ಶೆಟ್ಟಿ, ಹಾಗೆ ಗೌರವ್ ಪಿ ಶೆಟ್ಟಿ ಎಲ್ಲರೂ ಜೊತೆಯಾಗಿದ್ದು ದೀಪ ಪ್ರಜ್ವಲನೆಯೊಂದಿಗೆ ಈ ವೇದಿಕೆಗೆ ದೀಪದ ಮೆರುಗನ್ನು ನೀಡಬೇಕಾಗಿ ತಮ್ಮಲ್ಲಿ ಭಿನ್ನವಿಸ್ತಾ ಇದ್ದೇನೆ. ಸ್ನೇಹಿತರೆ, ಪ್ರಕಾಶ್ ಅಣ್ಣನ ಆಶಯ ಉದ್ದೇಶ ಏನು ಅಂತ ಹೇಳಿದ್ರೆ, ತನ್ನ ಕೈಲಾದ ಸಹಾಯವನ್ನ ನನ್ನ ತವರೂರಿನ ಜನರಿಗೆ ಸಲ್ಲಿಸಬೇಕು ಎನ್ನುವಂತ ಧ್ಯೇಯದೊಂದಿಗೆ ಈ ಸೇವಾ ಯೋಜನೆಯನ್ನ ಅವರು ನೀಡ್ತಾ ಇದ್ದಾರೆ. ಹಾಗಾಗಿ ವೇದಿಕೆಯಲ್ಲಿ ಅವರು ಸುಮನಸ್ಸಿನಿಂದ ಪ್ರಜ್ವಲಿಸ್ತಾ ಇರುವಂತಹ ದೀಪ ಇಂದಿನ ದಿನ ಆರ್ಥಿಕ ಸಹಾಯವನ್ನು ಪಡೆಯುವಂತ ಎಲ್ಲರ ಬದುಕಿಗೆ ಒಂದು ಶಕ್ತಿಯನ್ನ ನೀಡುವಂತ ಬೆಳಕಾಗಿ ಮೂಡಲಿ, ಅವರ ಬದುಕಿನಲ್ಲಿ ಬರುವಂತ ದುರಿತಗಳೆಲ್ಲ ದೂರವಾಗುವಂತ ದೀಪವಾಗಲಿ ಎನ್ನುವಂತ ಆಶಯದೊಂದಿಗೆ ವೇದಿಕೆಯಲ್ಲಿ ನಾವು ದೀಪವನ್ನ ಪ್ರಜ್ವಲಿಸ್ತಾ ಇದ್ದೇವೆ. 2019ನೇ ಇಸವಿಯಿಂದ ನಿರಂತರವಾಗಿ 4 ವರ್ಷ ಈ ಸೇವಾ ಯೋಜನೆಯ ಕಾರ್ಯವನ್ನು ಅವರು ನಡೆಸ್ತಾ ಇದ್ದಾರೆ. ಆಶಾ ಪ್ರಕಾಶ್ ಶೆಟ್ಟಿ ಸಹಾಯಸ್ಥ ಪ್ರಧಾನ ಸಮಾರಂಭ ನೆರವು. ಇದೀಗ ದೀಪ ಪ್ರಜ್ವಲನೆಯೊಂದಿಗೆ ಕಾರ್ಯಕ್ರಮದ ಪ್ರಧಾನ ಅಂಗ ಉದ್ಘಾಟನೆಯ ಮೆರುಗು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರ ಅಮೃತ ಹಸ್ತದೊಂದಿಗೆ. शत्रुबुद्धि विनाशाय दीपज्योतिर्नमोस्तुते
ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ, ಹರೇಕಳ ಆಜಬ್ಬ, ಅಮೈ ಮಹಾಲಿಂಗ ನಾಯ್ಕ್. ಸಾರ್ಥಕದ ಜೀವನ, ಶ್ರೇಷ್ಠ ಸಾಧನೆ, ನಿಸ್ವಾರ್ಥ ಸಾಧನೆಯನ್ನ ಈ ಜಗತ್ತಿಗೆ ನೀಡಿದಂತ ಮೂವರು ಸಾಧಕರು, ನಿಸ್ವಾರ್ಥಿಗಳ ಉಪಸ್ಥಿತಿಯಲ್ಲಿ ವೇದಿಕೆಯಲ್ಲಿ ದೀಪ ಪ್ರಜ್ವಲನೆಯಾಗಿದೆ. ಹಾಗಾಗಿ ಪ್ರಕಾಶ್ ಅಣ್ಣನ ಆಶಯ ಒಂದಷ್ಟು ಕುಟುಂಬಗಳಿಗೆ ಆಸರೆಯಾಗಬೇಕು ಎನ್ನುವಂತ ಆಶಯದೊಂದಿಗೆ ನಡೆಯುವಂತ ಈ ಸೇವಾ ಯೋಜನೆಗೆ ವೇದಿಕೆಯಲ್ಲಿ ಮೂಡಿದಂತ ಬೆಳಕು ಇನ್ನಷ್ಟು ಶಕ್ತಿ ನೀಡಲಿ ಎನ್ನುವಂತ ಆಶಯದೊಂದಿಗೆ ವೇದಿಕೆಯಲ್ಲಿ ದೀಪ ಪ್ರಜ್ವಲನೆಯಲ್ಲಿ ಜೊತೆಯಾದಂತ ಎಲ್ಲ ಗಣ್ಯರಿಗೆ ಶಿರಬಾಗುತ್ತಾ ಕಾರ್ಯಕ್ರಮದ ಮುಂದುವರಿದ ಭಾಗವಾಗಿ ನೆರವು ಕಾರ್ಯಕ್ರಮವನ್ನ ನಾವೀಗ ನಡೆಸ್ತಾ ಇದ್ದೇವೆ. ಸ್ನೇಹಿತರೆ, ಈ ವರ್ಷ 1250 ಕುಟುಂಬಗಳಿಗೆ ನೆರವನ್ನ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶ್ರೀ ಕೆ ಪ್ರಕಾಶ್ ಶೆಟ್ಟಿ ಅವರು ನೀಡ್ತಾ ಇದ್ದಾರೆ. ಆಶಾ ಪ್ರಕಾಶ್ ಶೆಟ್ಟಿ ಸಹಾಯಸ್ತ ಪ್ರಧಾನ ಈ ಸಮಾರಂಭದಲ್ಲಿ. ವಿಶೇಷವಾಗಿ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು, ತೀರ್ಥಹಳ್ಳಿ, ಕೊಪ್ಪ ಮತ್ತು ಸಾಗರ ಈ ಭಾಗದ ಜನರಿಗೆ ಆಯ್ಕೆ ಮಾಡಿ ಅವರ ಸಂಕಷ್ಟವನ್ನು ಅರಿತು ನೆರವನ್ನು ನೀಡುವಂತ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಒಂದು ಆಯ್ಕೆ ಸಮಿತಿಯನ್ನ ಪ್ರಕಾಶ್ ಅಣ್ಣ ಬಾರಿ ಸುಸಜ್ಜಿತವಾಗಿ ನಿರ್ಮಿಸಿದ್ದಾರೆ. ಆ ಆಯ್ಕೆ ಸಮಿತಿಯಲ್ಲಿ ಡಾಕ್ಟರ್ ಎಂ ಮೋಹನ್ ಆಳ್ವ, ಉಪೇಂದ್ರ ಶೆಟ್ಟಿ, ಸುಪುತ್ರ ಗೌರವ್ ಶೆಟ್ಟಿ, ಸುಗ್ಗಿ ಸುಧಾಕರ್ ಶೆಟ್ಟಿ, ಪತ್ರಕರ್ತರಾದ ವಸಂತ್ ಗಿಳಿಯಾರ್, ಹಾಗೆ ಪ್ರಕಾಶ್ ಅಣ್ಣನ ತಂಗಿ ಮಕ್ಕಳಾದಂತ ಸಮೀಕ್ಷಾ ಶೆಟ್ಟಿ, ಸೃಷ್ಟಿ ರೈ, ಈಶ್ವರ ಪ್ರಸಾದ್ ಶೆಟ್ಟಿ ಈ ಸುಸಜ್ಜಿತವಾದಂತ ಒಂದು ತಂಡ. ಹಾಗಾಗಿ ಅವರು ಪ್ರತಿಯೊಂದು ಅಪ್ಲಿಕೇಶನ್ ಅನ್ನು ಕೂಡ ತುಲನೆ ಮಾಡಿ ಅದರ ಕ್ರಾಸ್ ವೆರಿಫಿಕೇಶನ್ ಅನ್ನ ಮಾಡಿ ಆಯ್ದ 1250 ಮಂದಿಗೆ ನೆರವನ್ನು ನೀಡುವಂತಹ ಕಾರ್ಯವನ್ನು ನಾವು ಈಗ ಮಾಡ್ತಾ ಇದ್ದೇವೆ. ಅಪ್ಲಿಕೇಶನ್ ಪ್ರತಿಯನ್ನ ತಾವೆಲ್ಲರೂ ಗಮನಿಸಿರಬಹುದು. ಈ ಬಾರಿ ಅಪ್ಲಿಕೇಶನ್ ಅಲ್ಲಿ ಎಲ್ಲ ದಾಖಲೆಗಳನ್ನು ನಾವು ಪರಿಶೀಲನೆ ಮಾಡಿರ್ತೇವೆ. ಯಾವ ಸಮಸ್ಯೆಯಿಂದ ಅವರು ನಮಗೆ ಅರ್ಜಿಯನ್ನ ಹಾಕಿದ್ದಾರೆ, ಅವರಿಗೆ ಇರುವಂತಹ ಸಮಸ್ಯೆ ಏನು, ಅದಕ್ಕೆ ಪರಿಪೂರ್ಣವಾದಂತಹ ದಾಖಲಾತಿ ಇದೆಯಾ ಎನ್ನುವುದನ್ನೆಲ್ಲವನ್ನ ಪರಿಶೀಲನೆಯನ್ನ ನಡೆಸಿ ಸರಿಸುಮಾರು 1250 ಮಂದಿಗೆ ಈ ಸಹಾಯಹಸ್ತ ವಿತರಣೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇದೀಗ ವೇದಿಕೆಯಲ್ಲಿ ಸಾಂಕೇತಿಕವಾಗಿ 7 ಮಂದಿಗೆ ನಾವೀಗ ಸಹಾಯಹಸ್ತ ವಿತರಣೆ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದೇವೆ. ಪ್ರಕಾಶ್ ಅಣ್ಣ ಈ ಕಾರ್ಯಕ್ರಮವನ್ನ ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ಭಿನ್ನವಿಸ್ತಾ ಇದ್ದೇನೆ. ಸಹಾಯಹಸ್ತ ವಿತರಣೆಗೆ ವೇದಿಕೆಗೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮೊದಲನೆಯವರಾಗಿ ದರ್ಶನ್ ಮೋಹನ್ ರೋಷ್ ವೇದಿಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಗುಂಡುಕಲ್ಲು ಹರೇಕಳದ ನಿವಾಸಿಗಳು ದಿವ್ಯಾಂಗರು ಇವರು ವೇದಿಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಕಳೆದ ನಿವಾಸಿಗಳು ಜನ್ಮತವಾಗಿ ದಿವ್ಯಾಂಗರಾಗಿದ್ದವರು ವೇದಿಕೆಯಲ್ಲಿ ಅವರಿಗೆ ಸಹಾಯಧನವನ್ನ ಶ್ರೀ ಕೆ ಪ್ರಕಾಶ್ ಶೆಟ್ಟಿ ಅವರು ವಿತರಣೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಮುಂದಕ್ಕೆ ಫಾತಿಮಾ ಸಹಾಲ ಅಯ್ಯನ್ ಕುಪ್ಪೆಪದವು ನಿವಾಸಿ ವೇದಿಕೆ ಬರಬೇಕು. ಫಾತಿಮಾ ಸಹಾಲ ಅಯ್ಯನ್ ಕುಪ್ಪೆಪದವು ನಿವಾಸಿ 10 ವರ್ಷದ ಹುಡುಗಿ, ಕಿವುಡುತನದ ಸಮಸ್ಯೆಯಿಂದ ವೈದ್ಯಕೀಯ ನೆರವನ್ನು ಅವರಿಗೆ ನೀಡ್ತಾ ಇದ್ದೇವೆ. ಪ್ರಾಯಶಃ 85ರಿಂದ ಹೆಚ್ಚಿನ ಪರ್ಸೆಂಟೇಜ್ ಕಿವುಡುತನ ಅವರನ್ನ ಆವರಿಸಿದೆ. ಹಾಗಾಗಿ ಅವರ ಬದುಕಿಗೆ ಬೆಳಕು ಚೆಲ್ಲುವಂತ ಒಂದು ಸಣ್ಣ ಪ್ರಯತ್ನವನ್ನ ಪ್ರಕಾಶ್ ಅಣ್ಣ ಈ ವೇದಿಕೆಯಲ್ಲಿ ಮಾಡ್ತಾ ಇದ್ದಾರೆ. ಮುಂದಕ್ಕೆ ಗಣೇಶ್ ಕುಲಾಲ್ ಅಮ್ಟಾಡಿ ಬಂಟ್ವಾಳ, ಗಣೇಶ್ ಕುಲಾಲ್ ಅಮ್ಟಾಡಿ ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಬಂಟ್ವಾಳ ತಾಲೂಕಿನವರು, ಜನ್ಮತ ದಿವ್ಯಾಂಗರಾಗಿದ್ದವರು, ಇವರಿಗೆ ನೆರವನ್ನು ವೇದಿಕೆಯಲ್ಲಿ ನಾವು ನೀಡ್ತಾ ಇದ್ದೇವೆ.
ಬಂಟ್ವಾಳ ತಾಲೂಕಿನ ಅಮಟಾಡಿಯವರು ಗಣೇಶ್ ಕುಲಾಲ್ ಜನ್ಮತವಾಗಿ ದಿವ್ಯಾಂಗರಾಗಿದ್ದವರು. ಅವರಿಗೆ ನೆರವನ್ನ ಶ್ರೀ ಕೆ ಪ್ರಕಾಶ್ ಶೆಟ್ಟಿ ಅವರು ವೇದಿಕೆಯಲ್ಲಿ ನೀಡ್ತಾ ಇದ್ದಾರೆ. ತಾವು ಸ್ವೀಕರಿಸಬೇಕಾಗಿ ವಿನಂತಿ. ಮುಂದಕ್ಕೆ ಬಂಟ್ವಾಳ ತಾಲೂಕಿನ ಹೊನ್ನಯ್ಯ, ಅನಾರೋಗ್ಯ ಪೀಡಿತರಾಗಿರುವಂತಹ ಹೊನ್ನಯ್ಯರವರು ವೇದಿಕೆಗೆ ಆಗಮಿಸಬೇಕು. ಹೊನ್ನಯ್ಯ ಅನಾರೋಗ್ಯ ಪೀಡಿತರಾಗಿರುವಂತವರು ಹೊನ್ನಯ್ಯ ಅವರಿಗೆ ವೈದ್ಯಕೀಯ ನೆರವನ್ನ ವೇದಿಕೆಯಲ್ಲಿ ನೀಡ್ತಾ ಇದ್ದೇವೆ. ಮುಂದಕ್ಕೆ ಉಡುಪಿ ಜಿಲ್ಲೆ ಕೊರಂಗಿರಪಾಡಿಯ ವಿಠಲ ಪೂಜಾರಿ ಅನಾರೋಗ್ಯ ಸಮಸ್ಯೆ ಇರುವವರು ವೈದ್ಯಕೀಯ ನೆರವನ್ನು ನೀಡ್ತಾ ಇದ್ದೇವೆ. ವಿಠಲ ಪೂಜಾರಿ ತ್ರಿಷಾ ಯು ಆಚಾರ್ಯ ವಿದ್ಯಾರ್ಜನೆಗಾಗಿ ನೆರವನ್ನು ನೀಡ್ತಾ ಇದ್ದೇವೆ. ತ್ರಿಷಾ ಯು ಆಚಾರ್ಯ 10ನೇ ತರಗತಿಯ ವಿದ್ಯಾರ್ಥಿನಿ ಪಚ್ಚನಾಡಿಯವರು ವಿದ್ಯಾರ್ಜನೆಗೆ ನೆರವನ್ನು ನೀಡ್ತಾ ಇದ್ದೇವೆ. ಅವರ ತಂದೆ ಇತ್ತೀಚೆಗಷ್ಟೇ ಅಗಲಿದ್ದಾರೆ. ಹಾಗಾಗಿ ಅವರ ವಿದ್ಯಾರ್ಜನೆಗೆ ಯಾವುದೇ ತೊಡಕಾಗಬಾರದು. ಬಹಳಷ್ಟು ಪ್ರತಿಭಾನ್ವಿತವಾದಂತಹ ವಿದ್ಯಾರ್ಥಿ. ಹಾಗಾಗಿ ಅವರಿಗೆ ವಿದ್ಯಾರ್ಜನೆಗೆ ನೆರವನ್ನ ಈ ವೇದಿಕೆಯಲ್ಲಿ ನಾವು ನೀಡ್ತಾ ಇದ್ದೇವೆ. ಸಕಲೇಶ್ಪುರದ ನಿವಾಸಿ ಕಿಟ್ಟಣ್ಣ ತಾವು ವೇದಿಕೆ ಬರಬೇಕು. ದಿವ್ಯಾಂಗರು ಸಕಲೇಶ್ಪುರದ ನಿವಾಸಿಗಳು ಕಿಟ್ಟಣ್ಣ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಅವರು ಸಕಲೇಶ್ಪುರದ ನಿವಾಸಿ. ಅವರ ಕುಟುಂಬಕ್ಕೆ ಅವರೊಬ್ಬರೇ ಆಧಾರ. ಆದ್ರೆ ಅವರ ದುಡಿಯುವಂತ ಸಾಮರ್ಥ್ಯಕ್ಕೆ ವಂಚಿತರಾಗಿದ್ದು, ಅವರ ಹೆಂಡತಿಯೂ ಕೂಡ ದೃಷ್ಟಿಯ ಸಮಸ್ಯೆ ಇದ್ದು ಅವರಿಗೆ ವೇದಿಕೆಯಲ್ಲಿ ನಾವು ಬೇಲೂರು ನಿವಾಸಿ ರೇವತಿ ವೇದಿಕೆಗೆ ಆಗಮಿಸಬೇಕು. ಬೇಲೂರು ನಿವಾಸಿ ರೇವತಿ ಪ್ಯಾರಾಲಿಸಿಸ್ ಸಮಸ್ಯೆಯಿಂದ ಬಳಲುತ್ತಿರುವವರು. ಅವರಿಗೆ ವೈದ್ಯಕೀಯ ನೆರವನ್ನು ನಾವು ನೀಡ್ತಾ ಇದ್ದೇವೆ. ನಾರಾಯಣ ಹೆಗ್ಡೆ ಬೈಂದೂರು ವೇದಿಕೆಗೆ ಆಗಮಿಸಬೇಕು. ನಾರಾಯಣ ಹೆಗ್ಡೆ ಬೈಂದೂರು ಸಂಪೂರ್ಣವಾಗಿ ತನ್ನ ದೃಷ್ಟಿಯನ್ನ ಕಳೆದುಕೊಂಡವರು. ನಾರಾಯಣ ಹೆಗ್ಡೆ ಬೈಂದೂರು
2250 ಮಂದಿಯ ಪೈಕಿ 7 ಮಂದಿಗೆ ಸಾಂಕೇತಿಕವಾಗಿ ವೇದಿಕೆಯಲ್ಲಿ ನಾವು ಈಗ ವಿತರಣೆಯನ್ನು ಮಾಡಿದ್ದೇವೆ. ಸ್ನೇಹಿತರೆ, ವಿಶೇಷವಾದಂತ ಒಂದು ಕಾರ್ಯಕ್ರಮ ನಾವೆಲ್ಲರೂ ನೋಡ್ತಾ ಇದ್ದೇವೆ. ಹೋಗಿ ಬಾ, ನಾಳೆ ಬಾ, ಮತ್ತೆ ಬಾ ಎನ್ನದೆ ಕೊಡುವವನ ಸಂಪತ್ತು ಅಕ್ಷಯವಾಗ್ತದೆ ಎನ್ನುವಂತ ಮಾತು. ಹಾಗಾಗಿ ಪ್ರಕಾಶ್ ಅಣ್ಣನ ಆಶಯ ಒಂದಷ್ಟು ಮಂದಿಯ ಬದುಕಿಗೆ ನನ್ನ ಕೈಯಲ್ಲಾದಂತಹ ಬೆಳಕು ನೀಡುವಂತಹ ಪ್ರಯತ್ನವನ್ನ ನಾವು ಮಾಡಬೇಕೆನ್ನುವಂತ ಆಶಯ. ಹಾಗಾಗಿ ಸೇರಿರುವಂತ ಎಲ್ಲರೂ ಅವರ ಜೀವನದಲ್ಲಿ ಇನ್ನಷ್ಟು ಶಕ್ತಿ ಅವರಿಗೆ ನೀಡಲಿ ಎನ್ನುವ ಆಶೀರ್ವಾದದ ಕೈ ಚಪ್ಪಾಳೆಯನ್ನ ತಾವೆಲ್ಲರೂ ನೀಡಬೇಕಾಗಿ ತಮ್ಮಲ್ಲಿ ಈ ಮೂಲಕ ಮತ್ತೊಮ್ಮೆ ವಿನಂತಿಸ್ತಾ, ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಓರ್ವ ದಿವ್ಯಾಂಗ ವಿದ್ಯಾರ್ಥಿ ಇದ್ದಾಳೆ, ಅದಿತಿ ಅಂತ, ಕಾರ್ಕಳ ಮೂಲದವಳು. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಕಾಶ್ ಅಣ್ಣನಿಗೆ ಒಂದು ಸಣ್ಣ ಉಡುಗೊರೆಯನ್ನ ನಾನು ನೀಡಬೇಕು ಎನ್ನುವಂತ ಆಶಯದೊಂದಿಗೆ ಈ ಕಾರ್ಯಕ್ರಮದಲ್ಲಿ ತನ್ನ ಒಂದು ಮನವಿಯನ್ನು ಇಟ್ಟಿದ್ದಾಳೆ. ಹಾಗಾಗಿ ಅವರಿಗೆ ವೇದಿಕೆಗೆ ಬರುವುದಕ್ಕೆ ಅವಕಾಶವನ್ನು ಮಾಡ್ತಾ ಇದ್ದೇವೆ. ಕಾರ್ಕಳ ತಾಲೂಕಿನ ಅದಿತಿ. ಪ್ರಕಾಶ್ ಶೆಟ್ಟಿ ಅವರ ಒಂದು ಭಾವಚಿತ್ರವನ್ನ ತನ್ನ ಕೈಯಲ್ಲೇ ಚಿತ್ರಿಸಿ ತಂದಂತ ಒಬ್ಬ ದಿವ್ಯಾಂಗರಾದರೂ ಕೂಡ ಬಹಳಷ್ಟು ಸುಂದರವಾಗಿ ಪ್ರಕಾಶ್ ಅಣ್ಣನ ಚಿತ್ರವನ್ನು ಚಿತ್ರಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಶುಭ ಹಾರೈಕೆಯಿರಲಿ ಅನ್ನುವಂತ ಆಶಯದೊಂದಿಗೆ ವೇದಿಕೆಯಲ್ಲಿ ಹಾರೈಸ್ತಾ ಇದ್ದೇವೆ. ಧನ್ಯವಾದಗಳು. ಆಶಾ ಪ್ರಕಾಶ್ ಶೆಟ್ಟಿ ಸಹಾಯಸ್ಥ ಪ್ರಧಾನ ಸಮಾರಂಭ ನೆರವು ಸಾಂಕೇತಿಕವಾದ ವಿತರಣೆ. ಆಶಾ ಪ್ರಕಾಶ್ ಶೆಟ್ಟಿ ಸಹಾಯಸ್ಥ ಪ್ರಧಾನ ಸಮಾರಂಭದ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಸಾಲುಮರದ ತಿಮ್ಮಕ್ಕ. ಸಾಲುಮರದ ತಿಮ್ಮಕ್ಕ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಅವರು ಗಿಡಗಳನ್ನು ನೆಟ್ಟು ಮಕ್ಕಳಂತೆ ಸಾಕಿ ಮರವನ್ನು ಬೆಳೆಸಿ ಪಕ್ಷಿಗಳಿಗೆ ನೆರಳು ಮತ್ತೆ ಮಾನವನಿಗೆ ನೆರಳು, ಎರಡು ನೆಲೆ ಮತ್ತು ನೆರಳು ಕೊಟ್ಟಿರುವಂಥ ಸಾಲುಮರ ತಿಮ್ಮಕ್ಕ ಪದ್ಮಶ್ರೀ ವಿಜೇತರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ನಾನು ಪಾದ ನಮಸ್ಕಾರ ಮಾಡುತ್ತಾ, ಹರೆಕಾಳ ಹಜಬ್ ಅವರು ತಮಗೆ ಎಲ್ಲ ತಿಳಿದಂತೆ ಈಗಾಗಲೇ ಸುರೇಶಣ್ಣ ಹೇಳಿದರು, ಕಿತ್ತಳೆ ಮಾರಿ ಶಾಲೆಯನ್ನು ನಡೆಸುವಂಥವರು. ಅವರು ಕೂಡ ಪದ್ಮಶ್ರೀ ವಿಜೇತರು, ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆ ಪ್ರಾಚೀನ ಕಾಲದಲ್ಲಿ ನಾವು ಕೇಳಿದ್ದುಂಟು ಸುರಂಗ ಅಂತೇಳಿ. ಸುರಂಗದ ಮುಖಾಂತರ ಎಲ್ಲಿ ನೀರಿಲ್ಲವೋ, ಎಲ್ಲಿಗೆ ನೀರು ಬೇಕು, ನೀರಿದ್ದ ಜಾಗದಿಂದ ನೀರಿಲ್ಲದ ಜಾಗಕ್ಕೆ ಸುರಂಗದ ಮುಖಾಂತರ ತಗೊಂಡು ಬಂದು ಕೆಲಸವನ್ನು ಮಾಡಿದಂತ ನಮ್ಮ ಮುಂದೆ ಇರುವಂತ ಒಬ್ಬ ಮಹಾನ್ ವ್ಯಕ್ತಿ ಮಾಲಿಂಗ ನಾಯಕರವರೇ. ನನ್ನ ಈ ಕಾರ್ಯಕ್ರಮಕ್ಕೆ ಹುರುಪನ್ನು ತಂದುಕೊಟ್ಟಂತ ನನ್ನ ಸಹೋದರ ಸಮಾನರಾದ ಗುರ್ಮೆ ಸುರೇಶಣ್ಣನವರೇ, ನನ್ನ ಧರ್ಮ ಪತ್ನಿ ಆಶಾ ಶೆಟ್ಟಿ ಅವರೇ,
ಹಾಗೂ ನನ್ನ ಮಗ ಗೌರವ್ ಶೆಟ್ಟಿ ಅವರೇ, ಬಂದಿರತಕ್ಕಂಥ ಎಲ್ಲ ನನ್ನ ಗುರು ಹಿರಿಯರು, ಹಿತೈಷಿಗಳು, ಬಹಳ ದೂರದ ಊರಿಂದ ಬಂದಿದ್ದೀರಿ, ಅವರನ್ನು ಈ ಸಂದರ್ಭದಲ್ಲಿ ನೆನೆಸುತ್ತಾ, ಇವತ್ತಿನ ಬಹಳಷ್ಟು ಜನ ಫಲಾನುಭವಿಗಳು, ಬಹುಶಃ 1250 ಜನ ಎಲ್ಲರೂ ಬಂದಿದ್ದಾರಂತ ನನ್ನ ಭಾವನೆ. ಅವರಿಗೂ ನಾನು ವಂದಿಸುತ್ತಾ, ಬಂದಿರುತ್ತಂತ ನನ್ನೆಲ್ಲ ಮಾಧ್ಯಮ ಮಿತ್ರರೇ, ಇವತ್ತಿನ ಈ ಸಂದರ್ಭ ನನಗೆ ಬಹುಶಃ ನನ್ನ ಜೀವನದಲ್ಲಿ ಅತ್ಯಂತ ಸಂತೋಷ ತರುವ ಮತ್ತು ತೃಪ್ತಿಕರವನ್ನು ತಂದುಕೊಡುವಂತಹ ಒಂದು ಇವತ್ತಿನ ದಿನ ನನಗೆ. ನಾನು 2019ನೇ ಇಸುವಿನಲ್ಲಿ ಇದೇ ಮೈದಾನದಲ್ಲಿ ಪ್ರಕಾಶ್ ಅಭಿನಂದನಾ ಕಾರ್ಯಕ್ರಮ ಬಹುಶಃ ಒಂದು ಬಹಳ ಅದ್ಧೂರಿಯಾಗಿ 40,000 ಜನ ಮೇಲೆ ಸೇರಿ ನೀವೆಲ್ಲರೂ ನೆರವೇರಿಸಿದ್ದೀರಾ. ನನ್ನ ಆತ್ಮೀಯರು ಗುರುಮೆ ಸುರೇಶಣ್ಣ, ಹಾಗೆ ಇಲ್ಲಿ ಬಂದಂಥ ಹಲವಾರು ಜನ, ನನಗೆ ಹೆಸರಿಳಿಕೆ ಹೋದರೆ ಸುಮಾರು ಹೊತ್ತಾಗುತ್ತೆ, ಎಲ್ಲರೂ ಸೇರಿ ಈ ಒಂದು ಪ್ರಕಾಶ್ ಅಭಿನಂದನ್ ನನ್ನ 60ನೇ ವರ್ಷದ ಒಂದು ಹುಟ್ಟುಹಬ್ಬವನ್ನು ಆಚರಿಸಿದ್ದೀರಾ. ಅದು 25ನೇ ತಾರೀಕು ಡಿಸೆಂಬರ್ 2019. ಒಂದು 10 ದಿನ ಮುಂಚೆ ಆ ಒಂದು ಅದ್ಧೂರಿಯ ಸಮಾರಂಭ ಹೇಗೆ ಬರಬಹುದು ಅಂತ ನನ್ನ ಕಣ್ಣ ಮುಂದೆ ಬಂದಾಗ, ಈಗ ಭಾಗದ ಜನರಿಗೆ ನನ್ನಿಂದ ಏನಾದರೂ ಒಂದು ಸಹಾಯ ಆಗಬೇಕು ಅನ್ನೋ ಒಂದು ಸಂಕಲ್ಪವನ್ನು ನಾನು ಆವಾಗ ಮಾಡಿಕೊಂಡೆ. ಅಂದಿನ ಸಂಕಲ್ಪದಂತೆ 2019ರಲ್ಲಿ ನಾನು ನನ್ನ ಪ್ರಕಾಶ್ ಅಭಿನಂದನಾ ಕಾರ್ಯಕ್ರಮದಲ್ಲಿ ನಾನು ಪ್ರತಿ ವರ್ಷ 1 ಕೋಟಿ ರೂಪಾಯಿ ಆರ್ಥಿಕವಾಗಿ ಹಿಂದುಳಿದಂಥ ಈ ಗ್ರಾಮೀಣ ಪ್ರದೇಶದಲ್ಲಿರುವವರಿಗೆ ನಾನು ಕೊಡಬೇಕು ಅನ್ನೋ ಒಂದು ಘೋಷಣೆಯನ್ನು ಕೂಡ ಮಾಡಿದೆ. ಆದರೆ ಮೊದಲನೇ ವರ್ಷ ನಾನು ನನ್ನ ಸಂಸ್ಥೆಯ ಪರವಾಗಿ 1.5 ಕೋಟಿ ರೂಪಾಯಿ ಮೊದಲನೇ ವರ್ಷನೇ ಕೊಟ್ಟೆ. 2ನೇ ವರ್ಷ ಕೊರೋನಾ, ಮತ್ತೆ 3ನೇ ವರ್ಷ ಕೊರೋನಾ. ಆದರೂ ನಾವು ಈ ಮೈದಾನದಲ್ಲಿ ಬಹಳ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ಮಾಸ್ಕ್ ಹಾಕಿಬಿಟ್ಟು ಪ್ರತಿ ವರ್ಷ 2 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ. 2020ನಲ್ಲಿ ಕೊಟ್ಟಿದ್ದೇವೆ, 2021ನಲ್ಲಿ ಕೊಟ್ಟಿದ್ದೇವೆ. ಅಲ್ಲಿ ಕೆಲವರಿಗೆ ಬರ್ಲಿಕ್ಕೆ ಆಗಿಲ್ಲ, ಆ ಚೆಕ್ಕನ್ನು ಅವರ ಮನೆಗೆ ನಾವು ತಲುಪಿಸಿದ್ದೇವೆ. ಹಾಗೆ 2021ನಲ್ಲಿ ಕೋವಿಡ್ನ ಸಂದರ್ಭದಲ್ಲಿ ಸುಮಾರು 20,000 ಕಿಟ್ ಅನ್ನು 1,000 ಕಿಟ್ ಆಗಿ, ಅದು ಕೂಡ 2 ಕೋಟಿ ರೂಪಾಯಿ ಕಿಟ್ ಅನ್ನು ನಾವು ಮನೆಗೆ ಹಂಚಿದ್ದೇವೆ. ಇದು ನನ್ನಿಂದ ಆದ್ದಲ್ಲ, ನಾನು ಬೆಂಗಳೂರಿನಲ್ಲಿ ಕೂತ್ಕೊಂಡು ನನಗೂ ಬರ್ಲಿಕ್ಕಾಗಿಲ್ಲ. ಬಹಳಷ್ಟು ಜನ ನಮ್ಮ ಇಲ್ಲಿ ಸುಗ್ಗಿ ಸುಧಾಕರ್ ಶೆಟ್ಟಿ ಅವರು ಇಲ್ಲೇ ಇದ್ದಾರೆ, ಸಾಯಿನಾಥ್ ಶೆಟ್ಟಿ ಅವರು ಇದ್ದಾರೆ, ಈಶ್ವರ್ ಶೆಟ್ಟಿ ಅವರಿದ್ದಾರೆ. ಹಾಗೆ ಬೇರೆ ಬೇರೆ ವಲಯದಲ್ಲಿ ಬೇರೆ ಸಂಸ್ಥೆ ಸಾಮಾಜಿಕ ಚಿಂತನೆಯನ್ನು ಇಟ್ಟುಕೊಂಡು ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡುವಂತಹ ಹಲವಾರು ಸಾವಿರಾರು ಜನ ಒಟ್ಟು ಸೇರಿ ಅವರ ಕಿಟ್ಟನ್ನು ಮಾಡಿ ಹಂಚಲಾಯಿತು. ಈ ಸಲ 2022ನೇ ಇಸ್ವಿ ಸುಮಾರು, ನಾನು ನಿನ್ನೆ ನೋಡಿದೆ, ನಾನು ಇದಕ್ಕೆ ಇಂಟರ್ಫಿಯರ್ ಆಗಿಲ್ಲ. ಈ ವರ್ಷ ಅದು ಹೇಗೆ ಆಯಿತು ಅಂತ ನಾನು ಆಮೇಲೆ ಬರ್ತೇನೆ. ನಿನ್ನೆ ನೋಡಿದಾಗ ಸುಮಾರು 3 ಕೋಟಿಗೆ 3,20,000 ರೂಪಾಯಿ ಕಮ್ಮಿ ಆಗಿದೆ. 2,96,080, 2,96,80,000 ರೂಪಾಯಿ, 86,000 ರೂಪಾಯಿ ಇವಾಗ ಇವತ್ತೇ ನಾವಲ್ಲಿ ಎಲ್ಲ ಕೌಂಟರ್ ಹಾಕಿದ್ದೇವೆ.
ಅದು ಹೇಗೆ ಕಲೆಕ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಭಾಳ ಸಿಂಪಲ್ ಸಿಸ್ಟಮ್ ಮಾಡಿದ್ದೇವೆ. ಬಹುಶಃ ಅರ್ಧ ಗಂಟೆಯಲ್ಲಿ ಮುಕ್ಕಾಲು ಗಂಟೆಯಲ್ಲಿ ಅದು ಇವತ್ತು ಕ್ಲಿಯರ್ ಆಗಿಬಿಡ್ತದೆ. ನಾವು 3 ವರ್ಷದ ಅನುಭವದಲ್ಲಿ ಸ್ವಲ್ಪ ಕಷ್ಟಗಳನ್ನು ಅನುಭವಿಸಿದೆ. ಚೆಕ್ ಹಂಚೋದು, ಆಮೇಲೆ ಅವರ ಆಧಾರ್ ಕಾರ್ಡ್, ಆಮೇಲೆ ಅವರ ಅಕೌಂಟ್ನಲ್ಲಿ ಪಾಸ್ಬುಕ್ನಲ್ಲಿ ಇರುವ ಹೆಸರು, ನಾವು ಬರೆದ ಚೆಕ್ ಅದು ಮತ್ತೆ ವಾಪಸ್ ಬರುವುದು, ಹಾಗೆ ಸುಮಾರು ಅನುಭವಗಳಾಗಿದೆ. ಅದಕ್ಕೆ ಈ ಸಲ ಕಾಸರಗೋಡಿನಿಂದ ಕುಂದಾಪುರ, ತೀರ್ಥಹಳ್ಳಿ, ಅಲ್ಲಿ 2-3 ಕೊಪ್ಪ, ತೀರ್ಥಹಳ್ಳಿ ಮತ್ತೆ ಇನ್ನೊಂದು ಪ್ಲೇಸ್ ಯಾವುದೋ ಅಲ್ಲಿ ಸೆಲೆಕ್ಟ್ ಮಾಡಿದ್ದೇವೆ. ಸಾಗರ ಅಲ್ಲ, ಸುಧೀರ್ದು ತೀರ್ಥಹಳ್ಳಿ ಸುಧೀರ್ ಶೆಟ್ಟಿ, ಹಾಗೆ ಸಕಲೇಶ್ಪುರ, ಇದು 4 ಜಾಗವನ್ನು ಸೇರಿಸಿದ್ದೇವೆ. ನಾವೊಂದು ಕಮಿಟಿ ಮಾಡಿದೆವು. ಇವತ್ತು ನಮ್ಮ ಮೋಹನ್ ಅವರು ನಮ್ಮ ಜೊತೆ ಇಲ್ಲ, ಅವ್ರದ್ದೊಂದು ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ ಮೂಡುಬಿದಿರೆ, ಅವರಿಗೆ ಬರಲಿಕ್ಕೆ ಆಗಿಲ್ಲ. 3 ವರ್ಷದಲ್ಲಿ ಅವರೇ ಅರ್ಜಿಗಳನ್ನೆಲ್ಲ ಪರಿಶೀಲನೆ ಮಾಡಿ ನಮ್ಮ ಜೊತೆ ಮಾಡಿದರು. ಬಟ್ ಈ ಸಲ ಮಾಡಲಿಕ್ಕೆ ಅವರಿಗೆ ಟೈಮ್ ಸಿಗಲಿಲ್ಲ. ನಮ್ಮ ಉಡುಪಿನಲ್ಲಿ ನಮ್ಮ ಸುರೇಶ್ ಶೆಟ್ಟರ ಮುಂದಾಳುತನದಲ್ಲಿ, ಗುರುಮೇಶ್ ಸುರೇಶ್ ಶೆಟ್ಟರ ಮುಂದಾಳುತನದಲ್ಲಿ ನಮ್ಮ ಯೂನಿವರ್ಸಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಬೆಂಗಳೂರು ಯೂನಿವರ್ಸಲ್ ಎಜುಕೇಷನ್ ಉಪೇಂದ್ರ ಶೆಟ್ಟಿ ಅವರ ನೇತೃತ್ವದಲ್ಲಿ, ಸುಗ್ಗಿ ಸುಧಾಕರ್ ಶೆಟ್ಟರ ನೇತೃತ್ವದಲ್ಲಿ, ಹಾಗೆ ವಸಂತ್ ಗಿಳಿಯರ್ ಅವರ ನೇತೃತ್ವದಲ್ಲಿ, ಈಶ್ವರ್ ಶೆಟ್ಟಿ ಮತ್ತು ಸಮೀಕ್ಷಾ ಶೆಟ್ಟಿ, ಗೌರವ್ ಶೆಟ್ಟಿ, ಅನುಷ್ಕಾ ಶೆಟ್ಟಿ, ಸೃಷ್ಟಿ ಶೆಟ್ಟಿ ಎಲ್ಲ ಸೇರಿ ಒಂದು ಕಮಿಟಿ ಮಾಡಿದೆವು ನಾವು. ಆ ಕಮಿಟಿನಲ್ಲಿ ಕಾಸರಗೋಡು ಮತ್ತು ಮಂಗಳೂರು, ಉಡುಪಿ ಜಿಲ್ಲೆಯ ಎಲ್ಲ ಸಮಾಜಮುಖಿ ಚಿಂತನೆಯನ್ನಿಟ್ಟುಕೊಂಡಂಥ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳಿಗೆ ನಾವು ಅಪ್ಲಿಕೇಶನ್ ನಂಬರ್ ಕಳಿಸಿದೆವು. ಪ್ರತಿ ಅಪ್ಲಿಕೇಶನ್ನಲ್ಲಿ ನಾವು ಟೋಕನ್ ನಂಬರ್ ಹಾಕಿ ಕಳಿಸಿದೆವು. ಸೀರಿಯಲ್ ನಂಬರ್ 1ರಿಂದ ಸುಮಾರು 3000 ಅಪ್ಲಿಕೇಶನ್ ಹೋಗಿತ್ತು. ಆ 3000 ಅಪ್ಲಿಕೇಶನ್ನಲ್ಲಿ ನಮಗೆ ಸುಮಾರು 2500 ಅಪ್ಲಿಕೇಶನ್ ಬಂದಿತ್ತು. ಅದರಲ್ಲಿ ಕೆಲವರಲ್ಲಿ ಡಾಕ್ಯುಮೆಂಟ್ಸ್ ಬರಲಿಲ್ಲ, ಸರಿಯಾಗಿ ವ್ಯವಸ್ಥೆ ಇರಲಿಲ್ಲ. 2000 ಖಂಡಿತ ಕನ್ಸಿಡರ್ ಮಾಡಬೇಕಿತ್ತು, ಬಟ್ ನಮ್ಮ ಬಜೆಟ್ಗೆ ಭಾಳ ಮೀರಿತ್ತು. ಅದು ಅವಶ್ಯಕತೆ ಇರುವವರಿಗೆ ನಾವು ನಮ್ಮ ಕೈಯಲ್ಲಿ ಹಣ ಚೆಕ್ಕನ್ನು ಕಮ್ಮಿ ಮಾಡಲಿಕ್ಕೆ ಆಗಲಿಲ್ಲ. ಸೊ ನಮ್ಮ ತೀರ್ಮಾನದಂತೆ ನಾವು ಮಾಡುವಾಗ 1250 ಫ್ಯಾಮಿಲಿಗೆ ನಾವು ಕೊಡುವಂತ ಆಯಿತು. ಹಾಗೆ ಸಂಘ ಸಂಸ್ಥೆಗಳು ಕೂಡ ಬೇರೆ ಬೇರೆ ಸಂಘ ಸಂಸ್ಥೆಗಳು, ವೃದ್ಧಾಶ್ರಮ ನಡೆಸುವವರು, ಬುದ್ಧಿಮಂದ ಶಾಲೆ ನಡೆಸುವವರು, ಕ್ರೀಡಾ ಸಂಸ್ಥೆ ನಡೆಸುವವರು, ಬ್ಲಡ್ ಬ್ಯಾಂಕ್ನವರು, ಲಯನ್ಸ್ನವರು, ಬೇರೆ ಬೇರೆ ವಿಧದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಸಂಘ ಸಂಸ್ಥೆಗಳಿಗೆ ಅವರದೊಂದು 40ರಿಂದ 50 ಜನಕ್ಕೆ ಅವರನ್ನು ಪರಿಶೀಲಿಸಿ ಅವರಿಗೂ ಕೊಡಲಾಯಿತು. ಹೀಗೆ 10,000ದಿಂದ ಮಿನಿಮಮ್ 10,000, ಮ್ಯಾಕ್ಸಿಮಮ್ 5 ಲಕ್ಷ. 10,000ದಿಂದ 5 ಲಕ್ಷ ಇವತ್ತು ಬಂದ ಫಲಾನುಭವಿಗಳಿಗೆ ಅವರವರ ಅರ್ಹತೆಗೆ ತಕ್ಕಂತೆ ಪ್ರತಿಯೊಂದು ಕ್ಷೇತ್ರದಲ್ಲಿ ನಾವು ಗುರುತಿಸಿ, ಎಲ್ಲ ಸಮಾಜದವರನ್ನು ಗುರುತಿಸಿ, ಇವನ್ ವಿದ್ಯಾರ್ಥಿಗಳಿಗೂ ಕೂಡ ಎಜುಕೇಷನ್ ಕೂಡ, ವಿದ್ಯಾಭ್ಯಾಸಕ್ಕೂ ಕೂಡ ನಾವು ಮಾರ್ಕನ್ನು ಗಣನೆಗೆ ತೆಗೆದುಕೊಂಡು ಸುಮಾರು 15 ದಿನ ಪರಿಶೀಲನೆ ಮಾಡಿ ಕೊನೆಗೆ ಇಷ್ಟು ಜನರನ್ನು ನಾವು ಆಯ್ಕೆ ಮಾಡುವಂತಾಯಿತು. ನನಗೆ ಮತ್ತು ಮನಸ್ಸು ತಡೀಲಿಲ್ಲ. ಮತ್ತು ನಾನು 2 ದಿನ ಮುಂಚೆ ಬಂದಿದ್ದೆ, ಇನ್ನೊಂದು 50 ಜನನ್ನು ಅದರಲ್ಲಿ ಸೇರಿಸಿಕೊಂಡೆ. ಯಾಕಂದ್ರೆ ಕೆಲವರು ಸಂಘ ಸಂಸ್ಥೆಯ ಅಧ್ಯಕ್ಷರುಗಳು ನನಗೆ ಫೋನ್ ಮಾಡಲಿಕ್ಕೆ ಶುರು ಮಾಡಿದರು. ನಮ್ಮ ಕಮಿಟಿಗೆ ಫೋನ್ ಮಾಡಲಿಕ್ಕೆ ಶುರು ಮಾಡಿ ಇನ್ನೊಂದು 50 ಜನ ಸೇರಿದರು. ಖಂಡಿತವಾಗಿಯೂ ನನಗೆ 2000 ಬಂದ ಅಪ್ಲಿಕೇಶನ್ಗೆ 2000ಗೂ ಕೊಡಬೇಕು ಅಂತ ನನ್ನ ಮನಸ್ಸಿತ್ತು.
ದಯವಿಟ್ಟು ಕ್ಷಮಿಸಬೇಕು, ಈ ಸಲ ಆಗಲಿಲ್ಲ. ಬಟ್ ಮುಂದಿನ ದಿನದಲ್ಲಿ ಇನ್ನೂ ಜಾಸ್ತಿ ಮಾಡುವ ಪ್ರಯತ್ನವನ್ನು ಮಾಡೋಣ. ಅದರ ಅರ್ಥ ನೀವೆಲ್ಲ ಮುಂದೆ ಜಾಸ್ತಿ ಜನ ಬರ್ಬೇಕಂತ ಹೇಳ್ಬೇಕು ಅಲ್ಲ, ನೀವು ಇಲ್ಲಿ ಬರಬಾರ್ದು ಅಂತ ನನ್ನ ಆಶೆ. ನೀವು ನಿಮ್ಮ ಕಾಲಲ್ಲಿ ನಿಲ್ಲುವಾಗಿರ್ಬೇಕು, ನೀವು ಇಲ್ಲಿಗೆ ಬರಬಾರ್ದು ಅಂತ ನನ್ನ ಆಶೆ. ಇದನ್ನು ಗಮನದಲ್ಲಿಟ್ಕೊಂಡು ಇವತ್ತು ನಾವು ಇಷ್ಟೊಂದು ಮೊತ್ತದ ಹಣ ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. ಇದನ್ನು ಯಾವ ರೀತಿ ಬಿಡುಗಡೆ ಮಾಡುತ್ತಾ ಸ್ವಲ್ಪ ಹೊತ್ತಲ್ಲಿ ನಿಮಗೆ ಯಾರು ಹೇಳುವವರಿದ್ದಾರೆ, ಇಲ್ಲಿ ಅಲ್ಲಿ ಕೌಂಟರ್ ಮಾಡಿದ್ದೇವೆ. ಇದರ ಉದ್ದೇಶ ಏನು? ಉದ್ದೇಶ ಇಷ್ಟೇ. ನನ್ನ ಸಂಸ್ಥೆಯಲ್ಲಿ ಇವತ್ತು 4,000 ಜನ ಸಿಬ್ಬಂದಿಗಳಿದ್ದಾರೆ. ನನ್ನ ಕುಟುಂಬದವರು ನನಗೆ ಆಶೀರ್ವಾದ ಮಾಡಿದ್ದಾರೆ. ನನ್ನ ಧರ್ಮಪತ್ನಿ ನನ್ನ ಬೆನ್ನೆಲುಬಾಗಿ ನಿಂತಿದ್ದಾಳೆ. ನನ್ನ ಸೊಸೆ ಮತ್ತು ನನ್ನ ಮಗ ನನ್ನ ಜೊತೆ ರಾತ್ರಿ ಹಗಲು ಕೆಲಸವನ್ನು ಮಾಡ್ತಾ ಇದ್ದಾರೆ ನನ್ನ ಜೊತೆ. ಅವರೆಲ್ಲ ದುಡಿದದ್ದು, ಅವರು ಬೆವರು ಸುರಿಸಿದ್ದು ನಿಮಗೆಲ್ಲ ಕೊಟ್ಟರೆ ಬಹುಶಃ ಈ ಪುಣ್ಯ ಅವರಿಗೂ ಹೋಗುತ್ತೆ ಅಂತ ನನ್ನ ಭಾವನೆ. ಈ ಪುಣ್ಯ ಅವರಿಗೆ ಸಿಗಲಿ, ನೀವೆಲ್ಲ ಅವರಿಗೆ ಆಶೀರ್ವಾದ ಮಾಡಿ ಅಂತೇಳಿ ನಿಮ್ಮಲ್ಲಿ ಕೇಳಿಕೊಳ್ತೇನೆ. ನನ್ನ ಬಾಲ್ಯದ ಜೀವನ ಅದು ನಾನು ಈ ಸಂದರ್ಭದಲ್ಲಿ ಹೆಚ್ಚಿಗೆ ಹೇಳಲಿಕ್ಕೆ ಹೋಗುವುದಿಲ್ಲ. ಯಾಕಂದ್ರೆ ನಾನು ಕೂಡ ನಿಮ್ಮ ಸಾಲಿನಲ್ಲೇ ಕುಳಿತವನು. ಇವತ್ತು ಅರೆಕಾಳು ಹಜಬ್ಬ, ಸಾಲುಮರ ತಿಮ್ಮಕ್ಕ ನಾಯಕ್ ಅವರು, ಮಾಲಿಂಗ ನಾಯಕ್ ಅವರು ಎಲ್ಲ ಕೂಡ ನಿಮ್ಮ ಸಾಲಿನಲ್ಲಿ ಕೂತಿದ್ದವರು. ನಮ್ಮ ದುಡಿಮೆ ಮತ್ತು ನಮ್ಮ ಸಾಧನೆ ನಮ್ಮಲ್ಲಿ ಎಲ್ಲೇ ಒಂದು ಕಡೆ ತೆಗೆದುಕೊಂಡು ಹೋಗುತ್ತದೆ. ನಾವು ನೋಡುವ ರಸ್ತೆಯಲ್ಲಿ ನೋಡುವ ತಂತಿ ಕಂಬ, ಎಲೆಕ್ಟ್ರಿಕಲ್ ಪೋಲನ್ನು ಮುಟ್ಟಬೇಕು ಅನ್ನುವ ಉದ್ದೇಶ ಇದ್ದರೆ ರಸ್ತೆ ಪೂರಾ ಎಲೆಕ್ಟ್ರಿಕಲ್ ಪೋಲ್ ಇರ್ತದೆ. ನಾವು ನೋಡೋದು ಖಾಲಿ ಒಂದು ಮಾತ್ರ. ಒಂದು ಎಲೆಕ್ಟ್ರಿಕಲ್ ಪೋಲ್ ನಿಂತರೆ ಮುಟ್ಟಿದರೆ ಇನ್ನೊಂದು ಎಲೆಕ್ಟ್ರಿಕಲ್ ಪೋಲ್, ಇನ್ನೊಂದು ಮುಟ್ಟಿದರೆ ಮತ್ತೊಂದು. ಹಾಗೆ ನಮ್ಮ ಜೀವನದಲ್ಲಿ ನಾವು ಸತತವಾಗಿ ಪ್ರಯತ್ನ ಮಾಡಿಕೊಂಡು ದುಡಿದುಕೊಂಡು ಹೋದರೆ ಬಹುಶಃ ಈ ಜಗತ್ತಿನಲ್ಲಿ, ಈ ಭೂಮಿಯಲ್ಲಿ ಎಲ್ಲರಿಗೂ ಶಾಶ್ವತವಾದ ನೆಮ್ಮದಿ ಮತ್ತು ಸಕ್ಸಸ್ಫುಲ್ ಲೈಫ್ ಇದೆ. ಪ್ರತಿಯೊಬ್ಬನು ಇವತ್ತು ಅರ್ಥ ಮಾಡಿಕೊಳ್ಬೇಕು. ನಾನು ಬಾಲ್ಯದಲ್ಲಿ ನನ್ನ ಜೀವನ ಹೇಗಿತ್ತು ಅಂದರೆ, ನಾನು ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದವನು, ಬಡ ಕುಟುಂಬದಲ್ಲಿ ಜನಿಸಿದವನು ನಾನು. ನನ್ನ ಮನೆಯಲ್ಲಿ ನನಗೆ ಮಳೆ ಕೇಳ್ತಾ ಇತ್ತು. ಮಳೆ ಹೊರಗಡೆ ಬಿದ್ದರೆ ನೀರು ಮನೆಯ ಒಳಗಡೆ ಬೀಳ್ತಾ ಇತ್ತು. ನಾನು ಚಂದ್ರನನ್ನು ಮನೆಯ ಒಳಗಡೆನೇ ನೋಡಿದ್ದುಂಟು. ಇದು ನನ್ನ ಜೀವನ ಚರಿತ್ರೆ. ನಾನು ಕೂಡ ಬಹಳಷ್ಟು ಕಷ್ಟಪಟ್ಟು ಮೇಲೆ ಬಂದಿದ್ದೇನೆ. ಸುಮಾರು 29 ವರ್ಷ ನನ್ನ ಬಾಲ್ಯ ಜೀವನದಲ್ಲಿ ನಾನು ಅನುಸರಿಸಿದ ಆ ಕಷ್ಟದ ದಿನಗಳನ್ನು ನಾನು ಇವತ್ತಿಗೂ ಎನಿಸ್ತಾ ಇದ್ದೇನೆ. ನೀವು ದಯವಿಟ್ಟು ಎಲ್ಲಿಯೂ ಬೇಸರ ಮಾಡಬೇಡಿ. ನಮಗೆ ಸ್ವಾಭಿಮಾನ ಇದೆ, ಗೊತ್ತಿದೆ. ಭಾಳಷ್ಟು ಜನ ನಾವು ಕೇಳುವಾಗಲೂ ನೀವು ಅಪ್ಲಿಕೇಶನ್ ಕೊಡೋಕ್ಕೆ ತಯಾರಿಲ್ಲ. ಸ್ವಾಭಿಮಾನವನ್ನು ಬಿಟ್ಟು ಬಿಡಿ. ನೀವು ಸ್ವಾಭಿಮಾನ ಬಿಟ್ಟು ಹೊರಗಡೆ ಬನ್ನಿ. ನಿಮಗೆ 10, 100 ಪ್ರಕಾಶ್ ಶೆಟ್ಟಿ ನಿಮ್ಮ ಜೊತೆ ಬರಲಿ ಅಂತ ಹೇಳಿ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಮುಂದಿನ ದಿನದಲ್ಲಿ ಒಳ್ಳೆಯದಾಗುತ್ತೆ. ನಾನು ಪರವರಿಗೆ ಹೋದಾಗ 10 ವರ್ಷ ನಾನು ಕೂಡ ಬಹಳ ಕಷ್ಟಪಟ್ಟೆ. ನಾನು ಕೂಡ ಬಹಳ 10 ವರ್ಷ ಕಷ್ಟಪಟ್ಟೆ. ಈ ತುಳುನಾಡಿನ ಎಷ್ಟೋ ಜನ, ಎಲ್ಲ ಸಮಾಜದವರು ಪರವೂರಿಗೆ, ಬೆಂಗಳೂರಿಗೆ ಹೋದಾಗ ನನಗೆಲ್ಲ ನನ್ನ ಬೆನ್ನ ಹಿಂದೆ ನಿಂತು ನನಗೆ ಸಲಹೆ, ಸಹಕಾರವನ್ನು ಕೊಟ್ಟಂಥವ್ರು ಬಹಳ ಜನ ಇದ್ದಾರೆ. ಆದ್ದರಿಂದ ಇಲ್ಲಿರ್ತಕ್ಕಂಥ ನಿಮ್ಮ ಎಲ್ಲರ ನನಗೆ ಋಣ ಇದೆ. ಋಣ ಇಲ್ಲ ಅಂತಲ್ಲ, ಋಣಮುಕ್ತನಾಗಬೇಕು. ನಾನು ಋಣಮುಕ್ತನಾಗಬೇಕಂತೇಳಿ ನಾನು ಈ ಜಿಲ್ಲೆ ಬಿಟ್ಟು ಹೋದರೂ, ಈ ತಾಲೂಕು ಬಿಟ್ಟು ಹೋದರೂ, ನನ್ನ ಜಿಲ್ಲೆಯಲ್ಲಿ ನಾನು ಸಾಕಷ್ಟು ಶೈಕ್ಷಣಿಕ ಕ್ಷೇತ್ರದಲ್ಲಿರ್ಬೋದು, ಧಾರ್ಮಿಕ
ಕ್ಷೇತ್ರದಲ್ಲಿರ್ಬೋದು, ಸಾಮಾಜಿಕ ಕ್ಷೇತ್ರದಲ್ಲಿರ್ಬೋದು ನನ್ನನ್ನು ನಾನು ತೊಡಗಿಸಿಕೊಂಡು ಬಂದಿದ್ದೇನೆ. ನಾನು ಎಲ್ಲಿಯೂ ಯಾರಿಗೂ ಯಾವುದೇ ಪ್ರಚಾರ ಆಡಂಬರ ಬೇಕಾಗಿಲ್ಲ ಅಂತೇಳಿ ನಾನು ಕೆಲಸ ಮಾಡೋದು. ನನಗೆ ಅವಶ್ಯಕತೆಯೂ ಇಲ್ಲ. ಬಟ್ ಇದು ಮಾತ್ರ ನನಗೆ ನಿಜವಾಗಿ ಹೇಳ್ತೇನೆ, ಈ ಒಂದು ಕೆಲಸ ನನಗೆ ಭಾಳ ತುಂಬ ತೃಪ್ತಿಕರ ತಂದಿದೆ. ನಾನು ಪ್ರೆಸ್ ಕಾನ್ಫರೆನ್ಸ್ ಕೂಡ ಮಾಡಿದೆ. ಯಾಕಂದರೆ ಇದರಲ್ಲಿ ಬಹುಶಃ ನಾನು ಮಾಡುವ ಕೆಲಸ ಇನ್ನೊಬ್ಬನಿಗೆ ಇದು ಪ್ರೇರಣೆ ಆಗಲಿ ಅನ್ನುವ ಒಂದು ಉದ್ದೇಶ ಇಟ್ಕೊಂಡು ನಾನು ಮಾಡ್ತಾ ಇದ್ದೇನೆ. ಬೇರೆ ನನ್ನ ಯಾವುದೇ ಇದರಲ್ಲಿ ಪ್ರಚಾರಕ್ಕಲ್ಲ, ನನ್ನ ಖುಷಿಗೆ, ನನ್ನ ತೃಪ್ತಿಗೆ ಮಾಡ್ತಾ ಇರೋದು. ಬಂದಂಥ ನೀವೆಲ್ಲ ಗುರು ಹಿರಿಯರು, ನನ್ನ ಹಿತೈಷಿಗಳು, ಇಲ್ಲಿ ಭಾಳ ಸಾಕಷ್ಟು ಜನ ಸೇರಿದ್ದೀರಾ. ಸದಾ ನಮಗೆ ಆಶೀರ್ವಾದ ಇರಲಿ ಅಂತೇಳಿ ನಿಮ್ಮಲ್ಲಿ ನಾನು ಪ್ರತಿ ಸಲನೂ ಶಿರಬಾಗಿ ನಮಸ್ಕರಿಸುತ್ತಾ ಆಶೀರ್ವದಿಸಿ ಅಂತ ಕೇಳ್ಕೊಳ್ತೇನೆ. ಅಷ್ಟು ಬಿಟ್ಟು ಬೇರೆ ಏನಿಲ್ಲ. ನಂತರ ನಿಮ್ಮ ಆಶೀರ್ವಾದವೇ ನನ್ನ ಆಸ್ತಿ. ನನ್ನ ಈ ಕುಟುಂಬವೇ ನನಗೆ ಆಸ್ತಿ. ನನ್ನ ಧರ್ಮಪತ್ನಿ ಆಗಲಿ, ನನ್ನ ಮಗ ಆಗಲಿ, ನನ್ನ ಸೊಸೆ ಆಗಲಿ, ಅಥವಾ ನನ್ನ ಕುಟುಂಬದವರೇ ಆಗಲಿ, ಅವರು ಕೂಡ ಇವತ್ತೆಲ್ಲ ಬಂದಿದ್ದಾರೆ, ಈ ಕಾರ್ಯಕ್ರಮದಲ್ಲಿ ಎಲ್ಲ ಭಾಗವಹಿಸಿದ್ದಾರೆ. ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಅಂತ ಹೇಳಿದ್ರೆ, ನನ್ನ ಧರ್ಮಪತ್ನಿ ವೇದಿಕೆಯಲ್ಲಿ ಯಾವತ್ತೂ ಹತ್ತಿಲ್ಲ, ಯಾವತ್ತೂ ವೇದಿಕೆ ಹೋಗಿಲ್ಲ. ಅವಳು ಇವತ್ತು ಮೊದಲನೇ ಬಾರಿ ವೇದಿಕೆಯಲ್ಲಿ ಕೂತಿದ್ದಾಳೆ. ಅವಳು ನಾನು ಎಷ್ಟೋ ಸಲ ಕರೆದ್ರೆ, ನಮ್ಮವರು ಕರೆದ್ರೆ ಇಲ್ಲ ಅಂತೇಳಿ ಕೆಳಗೆ ಕೂತ್ಕೊಳ್ತಾಳೆ. ಇವಳು ಮೊದಲನೇ ಸಾರಿ ಇವತ್ತು ಬಂದು ಕೂತಿದ್ದಾಳೆ. ನನ್ನ ಮಗ ಸುರೇಶನ್ ಹೇಳಿದಾಗೆ ಅವನು ಒಳ್ಳೆ ಅಬ್ಸರ್ವರ್. ಅವನು ಸ್ವಲ್ಪ ಮಾತಾಡೋದು ಕಮ್ಮಿ. ನನ್ನ ಇವತ್ತು ಎಲ್ಲ ಕೆಲಸ ಕಾರ್ಯದಲ್ಲಿ ಅವನು ನನ್ನ ಜೊತೆ ಇವತ್ತು ಪಾಲ್ಗೊಂಡು ಬಹುಶಃ ನನ್ನ ಮುಂದಿನ ಜೀವನದ ಹಾದಿಯಲ್ಲಿ, ಪಾಪ ನೀವು ಕೂಡ ಸಮಾಜ ಸೇವೆ ಮಾಡ್ತಾ ಇದ್ದೀರಿ, ಮುಂದಿನ ದಿನಗಳು ಮಾಡಿ ನಾವು ಅಂತೇಳಿ ನನ್ನನ್ನು ಇವಾಗ ಸ್ವಲ್ಪ ಫ್ರೀ ಬಿಟ್ಬಿಟ್ಟಿದ್ದಾನೆ. ಆದರೆ ಇಲ್ಲೇ ಒಂದು ಕಡೆ ನಾವು ದಿನ ಎಣಿಸೋದು, ರಾತ್ರಿ ಮಲಗುವಾಗ ಸಾಕಪ್ಪ ಇನ್ನು ಬೇಡ, ಒಬ್ಬನೇ ಮಗ ಇರೋದು ಇನ್ನು ಸಾಕು ಅಂತ ಎಣಿಸಿ ಬೆಳಿಗ್ಗೆ ಹೇಳುವಾಗ ಇವತ್ತು ಏನು ಅಂತೇಳಿ ಹೊಸ ಕೆಲಸ, ಹೊಸತನ್ನು ಪ್ರಾಜೆಕ್ಟನ್ನು ಹೊಸ ತನ್ನು ಹುಡುಕ್ತಾ ಇರ್ತದೆ. ಇದು ನನ್ನ ಜೀವನದಲ್ಲಿ ಬಾಲ್ಯದಲ್ಲಿ 16 ವರ್ಷದಿಂದ ಶುರು ಮಾಡಿದವನು ಇವತ್ತಿಗೂ ಅದೇ ರೀತಿಯಲ್ಲಿ ಹೋಗ್ತಾ ಇದ್ದೆ. ನಾನು ಕೊನೆಯ ಆಶೆ ನಂದಿಷ್ಟೇ, ನಮ್ಮ ಎಲ್ಲ ಸಮಾಜದವರು ಈ ಗ್ರಾಮೀಣ ಪ್ರದೇಶದಲ್ಲಿ ಇರುವವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ನಾನೆಲ್ಲ ಇನ್ನೊಬ್ಬ ಎಲ್ಲರೂ ಅವರನ್ನು ಗುರುತಿಸಿ ಸಹಾಯ ಮಾಡಿ ನಿಮ್ಮ ಕಾಲಲ್ಲಿ ನೀವು ನಿಲ್ಲುವಾಗೆ ಆಗಲಿ, ಇಂಥ ವೇದಿಕೆಯ ಮಧ್ಯದಲ್ಲಿ ನೀವು ಕೂತ್ಕೊಳ್ಬೇಡಿ ಅಂತ ಮತ್ತೆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ನಾನು ನೋಡಿದೆ ಇವತ್ತು, ನಾನು ಅಲ್ಲಿ ಮಾಂಗ್ರ ಅಂತ ಬಂದಿದ್ದ ಈಗ ಒಬ್ಬ, ಅವನು ಮಾತಾಡಿದ್ದೆ. ನಾನು ನನ್ನ ಸ್ನೇಹಿತ, ನನ್ನ ಕ್ಲಾಸ್ಮೇಟ, 1 ವರ್ಷ ಸೀನಿಯರ್ ಅಂತ. ನಾವು ಇವತ್ತು ಕೊರಂಗಪಾಡಿನಲ್ಲಿ ಒಟ್ಟಿಗೆ ಆಟ ಆಡ್ತಾ ಇದ್ದವರು ನಾವು. ನೋಡಿ ಅವನ ಪರಿಸ್ಥಿತಿ ನೋಡಿ. ನಾನು ಊರಿಗೆ ಹೋದರೆ, ನನ್ನ ಮನೆಗೆ ಬಂದರೆ, ನಾನು ನನ್ನ ಅಣ್ಣ ಮನೆಗೆ ಬಂದರೆ, ನನ್ನ ಅಣ್ಣ ಕೂಡ ನಾನು ಇಲ್ಲೇ ಇದ್ದಾನೆ, ಬಂದರೆ ಅವನು ನಮ್ಮನ್ನು ನೋಡದೆ ಹೋಗ್ತಾ ಇಲ್ಲ. ಇವತ್ತು ಅವನು ಕೂಡ ನಮ್ಮ ಜೊತೆ ಬಂದ, ಇವತ್ತು ನಮ್ಮ ಜೊತೆ ಸೇರಿದ. ಆದ್ದರಿಂದ ದಯವಿಟ್ಟು ಯಾರು ಎದೆಗುಂದದೆ ನೀವು ಧೈರ್ಯವಾಗಿರಿ. ನಿಮ್ಮ ಜೊತೆ ದೇವರಿದ್ದಾರ ಅಂತೇಳಿ ನೀವು ಗಟ್ಟಿ ಮನಸ್ಸು ಮಾಡಿಕೊಂಡು ನಿಮ್ಮ ದುಡಿಮೆಯನ್ನು ನೀವು ಮಾಡಿಕೊಂಡು ನಿಮ್ಮ ಸಾಧನೆಗಳಿಗೆ ಇವತ್ತು ಸಾಕ್ಷಿ ಆಗಬೇಕು ಅಂತೇಳಿ ನಾನು ಇವತ್ತು 3 ಜನ ವೇದಿಕೆಯಲ್ಲಿ ಕರೆತಂದಿದ್ದೇನೆ. ಇವರೇ ನಿಮಗೆ ಸಾಕ್ಷಿ, ಇವರೇ ನಿಮಗೆ ಉದಾಹರಣೆ. ಇವರನ್ನು ಪಾಲಿಸಿ, ಹೀಗೆ ನೀವು ಮಾಡುವಂಥ ಕೆಲಸ, ನೀವು ಮಾಡುವಂಥ ಸಾಧನೆ ಮುಂದಿನ ದಿನದಲ್ಲಿ ಒಳ್ಳೆಯದಾಗಿ, ಎಲ್ಲರೂ ಒಳ್ಳೆಯದಾಗಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ, ಇವತ್ತು ಬಂದಿರತಕ್ಕಂಥ ಎಲ್ಲ, ನಾನು ಒಬ್ಬೊಬ್ಬರ ಹೆಸರು ಹೇಳಿದರೆ ಭಾಳ ಜನ ಇದ್ದಾರೆ ಇಲ್ಲಿ, ಹೇಳುವಂಗಿಲ್ಲ. ಪೂನಾ ಬಂಡ್ ಸಂಘ ಅಧ್ಯಕ್ಷರು ನಮ್ಮ ಸಂತೋಷ್ ಶೆಟ್ಟಿ ಇದ್ದಾರೆ, ದೇವಿಪ್ರಸಾದ್ ಶೆಟ್ಟಿ ಇದ್ದಾರೆ, ಐಕಳ ಹರೀಶ್ ಶೆಟ್ಟಿ ಅವರು ಬಾಂಬೆಯಿಂದ ಬಂದಿದ್ದಾರೆ. ಹಾಗೆ ಅಲ್ಲಿ ನಮ್ಮ IDBI ಮತ್ತು ಕೆನರಾ ಬ್ಯಾಂಕ್, ಯುಕೋ ಬ್ಯಾಂಕ್ ಚೇರ್ಮನ್ ಅವರು ನನಗೆ ನನ್ನ ಕಷ್ಟದ ಟೈಮ್ನಲ್ಲಿ ನನ್ನ ಬೆನ್ನೆಲುಬಾಗಿ ನಿಂತವರು. ಅವರು ಬ್ಯಾಂಕ್ನಲ್ಲಿ ಚೇರ್ಮನ್ ಆಗಿ 3 ಬ್ಯಾಂಕ್ನಲ್ಲಿ ಇದ್ದವರು. BP ಶೆಟ್ಟಿ ಕೂಡ ಇವತ್ತು ಬಂದಿದ್ದಾರೆ.
ಹಾಗೆ ರತ್ನಾಕರ್ ಹೆಗ್ಡೆ ಕೂಡ ಇದ್ದಾರೆ, ರತ್ನಾಕರ್ ಹೆಗ್ಡೆ ಇದ್ದಾರೆ, ಅವರು ಕೂಡ ರಿಟೈರ್ಡ್ ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್. ಹೀಗೆ ಸಾಕಷ್ಟು ಸಮಾಜದ ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರುಗಳು ಬಂದಿದ್ದಾರೆ, ಪದಾಧಿಕಾರಿಗಳು ಬಂದಿದ್ದಾರೆ. ಎಲ್ಲರಿಗೂ ನಾನು ಕೈ ಮುಗಿಯುತ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಬೇಕು. ಮುಂದಿನ ದಿನದಲ್ಲಿ ಇದನ್ನು ಸರಿಮಾಡಿಸಿಕೊಂಡು ಹೋಗೋಣ. ನಿಮ್ಮ ಸಲಹೆ ಸಹಕಾರ ನನಗೆ ಸದಾ ಇರಲಿ. ಮುಂದಿನ ದಿನ ಇದೇ ರೀತಿ ಮಾಡ್ಕೊಂಡು ಹೋಗೋಣ ಅಂತೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಶ್ರೀ ಕೆ ಪ್ರಕಾಶ್ ಶೆಟ್ಟಿಯವರ ಮನದಾಳದ ಮಾತನ್ನು ನಾವೆಲ್ಲರೂ ಕೇಳಿದವರಿದ್ದೇವೆ. ಸ್ನೇಹಿತರೆ, ಬರಿಗೈಯಲ್ಲಿ ಕಷ್ಟದ ದಿನದಲ್ಲಿ ಬೆಂಗಳೂರಿನತ್ತ ಹೆಜ್ಜೆ ಇಟ್ಟ ಪ್ರಕಾಶ್ ಶೆಟ್ಟಿಯವರ ಮನಸ್ಸಿನಲ್ಲಿದ್ದದೊಂದೇ, ನಾನು ಜೀವನದಲ್ಲಿ ಏನಾದರೂ ಸಾಧನೆ ಅಂತ ಮಾಡಿದರೆ ನನ್ನ ತವರೂರಿಗೆ ತನ್ನದಾದಂಥ ಅಗಾಧವಾದಂಥ ಕೊಡುಗೆಯನ್ನು ನೀಡಬೇಕೆನ್ನುವಂಥ ಆ ಒಂದು ಅವರ ಮನಸ್ಥಿತಿ. ನಿತ್ಯ ನಿರಂತರವಾಗಿ ಈ ಜಿಲ್ಲೆಯ ಸೇವಾ ಕಾರ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ. ಕವಿಯೊಬ್ಬ ಬಹಳ ಸೊಗಸಾಗಿ ಹೇಳ್ತಾನೆ, ಶಬ್ದವೊಂದಕ್ಕೆ ಅರ್ಥ ಬರುವುದು ಅದು ವಾಕ್ಯವೊಂದನ್ನ ಸೃಷ್ಟಿಸಿದಾಗ, ಅಂಕೆಯೊಂದಕ್ಕೆ ಅರ್ಥ ಬರುವುದು ಅದು ಸಂಖ್ಯೆಯೊಂದಿಗೆ ಸೇರಿದಾಗ, ರೇಖೆಗಳಿಗೆ ಗಣ್ಯತೆ ಬರುವುದು ಅದು ಆಕೃತಿಯೊಂದನ್ನ ನಿರ್ಮಿಸಿದಾಗ. ಹಾಗೆ ಅಲ್ಪಾತ್ಮನಾಗಿ ಬಂದ ಮಾನವ ತನ್ನ ಸೇವೆಯಿಂದ ಸಾಧನೆಯಿಂದ ಮಹಾತ್ಮನಾಗಿ ಈ ಸಮಾಜದಲ್ಲಿ ಗೌರವಿಸಲ್ಪಡ್ತಾನಂತೆ. ಅಂತೆ ಪ್ರಕಾಶ್ ಶೆಟ್ಟಿಯವರು ಸತ್ಕರ್ಮಗಳನ್ನ ನಡೆಸಿ ನಿತ್ಯ ನಿರಂತರವಾಗಿ ಬೇರೆ ಬೇರೆ ಸೇವಾ ಯೋಜನೆಯ ಮುಖಾಂತರ ಇಂದಿನ ದಿನ ಈ ಅವಿಭಜಿತ ಜಿಲ್ಲೆಯಾದ್ಯಂತ ಕೇವಲ ತುಳುವರು ಮಾತ್ರ ಅಲ್ಲ, ರಾಜ್ಯಾದ್ಯಂತ ಗೌರವಿಸುವಂತ ಓರ್ವ ಶ್ರೇಷ್ಠ ಸಾಧಕರಾಗಿ ಸಾರ್ಥಕ್ಯದ ಜೀವನವನ್ನ ನಡೆಸ್ತಾ ಇದ್ದಾರೆ. ತಮಗೆ ಭಗವಂತನ ಅನುಗ್ರಹ ಹೀಗೆ ಇರಲಿ ಅನ್ನುವಂತ ಆಶಯದೊಂದಿಗೆ ತಮ್ಮೆಲ್ಲರ ಗೌರವದ ಕೈ ಚಪ್ಪಾಳೆಯನ್ನ ಮತ್ತೊಮ್ಮೆ ನಾನು ಪ್ರೀತಿಪೂರ್ವಕವಾಗಿ ಯಾಚಿಸ್ತಾ ಇದ್ದೇನೆ. ಸ್ನೇಹಿತರೆ, ಮತ್ತು ವಿಶೇಷ ಅತಿಥಿಯಾಗಿ ಈ ಕಾರ್ಯಕ್ರಮದಲ್ಲಿ ಜೊತೆಯಾದವರು ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದಂತ ಸಾಲುಮರದ ತಿಮ್ಮಕ್ಕ ಮಹಾಮಾತೆಯ ಬಗ್ಗೆ ನಾವೆಲ್ಲರೂ ಕೇಳಿದವರು. ಸಸ್ಯ ಸಂರಕ್ಷಣೆಯನ್ನೇ ತನ್ನ ಮಕ್ಕಳು ಎನ್ನುವ ರೀತಿಯಲ್ಲಿ ಪಾಲನೆ ಪೋಷಣೆ ಮಾಡಿ ನಿತ್ಯ ನಿರಂತರವಾಗಿ ಹಸಿರೇ ಉಸಿರು ಎನ್ನುವಂತ ಮಾತಿಗೆ ನಿಜಾರ್ಥವಾಗಿ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಂತ ಮಹಾಮಾತೆ ಅವರು ವೇದಿಕೆಯಲ್ಲಿ ಭಾಷಣವನ್ನ ಮಾಡ್ತಾ ಇಲ್ಲ. ಆದ್ರೆ ಅವರ ಸುಪುತ್ರ ಉಮೇಶ್ ಅವರು ನನ್ನಲ್ಲಿ ಒಂದು ವಿನಂತಿಯನ್ನ ಮಾಡಿದ್ದಾರೆ. ಪ್ರಕಾಶ್ ಅನ್ನು ನಮಗೆ ವೈಯಕ್ತಿಕವಾಗಿ ಒಂದು ದೊಡ್ಡ ಕೊಡುಗೆಯನ್ನ ನೀಡಿದ್ದಾರೆ, ಅದನ್ನು ನನಗೆ ವೇದಿಕೆಯಲ್ಲಿ ಉಲ್ಲೇಖ ಮಾಡ್ಲಿಕ್ಕಿದೆ. ತಾವೊಂದು 2 ನಿಮಿಷ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ. ಹಾಗಾಗಿ ಅವರ ಸುಪುತ್ರ ಉಮೇಶ್ ಅವರಿಗೆ ವೇದಿಕೆಯಲ್ಲಿ ಒಂದು 2 ನಿಮಿಷ ಮಾತಾಡ್ಲಿಕ್ಕಾಗಿ ನಾವು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇವೆ. ಸಾಲುಮರದ ತಿಮ್ಮಕ್ಕ ಅವರ ಪರವಾಗಿ ಉಮೇಶ್ ಅವರು ವೇದಿಕೆಯಲ್ಲಿ ನಮ್ಮೊಂದಿಗೆ ಮುಂದಕ್ಕೆ. ನೀವೆಲ್ಲ ಎಷ್ಟು ಸೈಲೆಂಟಾಗಿ ಕೂತಿದ್ದೀರಿ, ಅದು ಬಹಳ ಬೇಸರ ಆಗ್ತಾ ಇದೆ. ಒಂದು ಚಪ್ಪಾಳೆ ತಟ್ಟಿ ಮೊದಲು ಜೋರೆ. ನಾವು ರಾಜಕೀಯ ಸಮಾವೇಶಗಳಲ್ಲಿ ಹೋಗ್ತೇವೆ, ಸುಳ್ಳು ಆಶ್ವಾಸನೆಗಳನ್ನ ಕೇಳ್ತೇವೆ, ಹೌದಲ್ಲ? ಅಲ್ಲೇ ವಿಷಲ್ ಹೊಡಿತೇವೆ, ಚಪ್ಪಾಳೆ ಹೊಡಿತೇವೆ, ಸಿಟ್ಟೆತ್ತಿದ ಬಟ್ಟೆನ ಹೊರ್ಕೊಂಡು ಬಂದಿರ್ತೇವೆ. ಇಂತಹ ಮಹಾನ್ ದಾನಿ ಇಷ್ಟು ದೊಡ್ಡ ಕೊಡುಗೆಯನ್ನು ಕೊಡ್ತಿದ್ದಾಗ ನಾವು 2 ಚಪ್ಪಾಳೆ ತಟ್ಟಿಲ್ಲ ಅಂದರೆ ನಾವೆಂಥ ದಡ್ಡರಾಗ್ತೀವಿ ಅಂತ ಯೋಚನೆ ಮಾಡ್ತಿದ್ದೆ ನಾನು ಕೂತು. ಭಾಳ ತುಂಬ ಅರ್ಥಗರ್ಭಿತವಾದ ಕುಟುಂಬ ಅವರದ್ದು. ಅವರ ಶ್ರೀಮತಿ ಹೆಸರು ಆಶಾ ಅಂತೇಳಿ. ಅವರು ಅದರಲ್ಲಿ ಒಂದು ಸಂದೇಶ ಕೊಡ್ತಾ ಇದ್ದಾರೆ, ನೀವು ಯಾರು ಆಶಾ ಭಾವನೆಯನ್ನು ಕಳ್ಕೋಬೇಡಿ, ಎಂಥ ಸಂಕಷ್ಟ ಸಂದರ್ಭದಲ್ಲಿ ಮುಂದೊಂದು ದಿನ ಒಳ್ಳೇದಾಗ್ತದೆ ಅನ್ನೋ ಆಶೆಯನ್ನು ಇಟ್ಕೊಳ್ಳಿ ಅಂತ. ಅವ್ರ ಮನೆಯವರ ಹೆಸರು ಪ್ರಕಾಶ್ ಶೆಟ್ಟಿ ಅಂತ. ಅದು ಕೂಡ ಒಂದು ಸಂದೇಶವನ್ನು ಕೊಡ್ತದೆ. ಎಂಥ ಕಷ್ಟದ ಸಂದರ್ಭದಲ್ಲಿ ಮುಂದೊಂದಿನ ಪ್ರಕಾಶಮಾನವಾದ ಬೆಳಕು ಬರ್ತದೆ, ಧೈರ್ಯವಾಗಿರಿ ಅಂತೇಳಿ, ಹೌದಲ್ಲ? ಅವ್ರ ಮಗನ ಹೆಸರು ಗೌರವ್. ಸಮಾಜದಲ್ಲಿ ನಾವು ಅತ್ಯಂತ ಗೌರವಿತವಾಗಿ ಬದುಕಬೇಕಂತಹ ಸಂದರ್ಭದಲ್ಲಿ ಅನ್ನೋದನ್ನ ಸೂಚಿಸ್ತದೆ. ಬಹಳ ನಾನು ಯಾಕೆ ಅಂದ್ರೆ ನಮಗೆ ಅವ್ರದ್ದು ಕಾಂಟ್ಯಾಕ್ಟ್ ಜಾಸ್ತಿ ಇಲ್ಲ, ಅವ್ರ ಬಗ್ಗೆ ಬಹಳ ತಿಳ್ಕೊಂಡಿದ್ದೀವಿ ನಾವು. ಸಾಲುಮರದ ತಿಮ್ಮಕ್ಕ ಅವ್ರ ಬಗ್ಗೆ ನಾನು 1 ನಿಮಿಷದಲ್ಲಿ ಹೇಳ್ತೇನೆ, ನಂತರ ವಿಷಯಕ್ಕೆ ಬರ್ತೇನೆ. ಈ ಜಗತ್ತಲ್ಲಿ ನಿಮ್ಗೆಲ್ರಿಗೂ ಗೊತ್ತು ಸಾಲುಮರ ತಿಮ್ಮಕ್ಕ ಅವ್ರು, ಹೌದಲ್ಲ? ಈ ಜಗತ್ತ ಆಕೆ ಬಗ್ಗೆ ಮಾತಾಡ್ತಾ ಇದೆ ಇವತ್ತು. ಈ ದೇಶದ ಪ್ರಧಾನಮಂತ್ರಿ ಕೂಡ ಆಕೆ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡಿದ್ದಾರೆ. ಈ ದೇಶದ ರಾಷ್ಟ್ರಪತಿ ಅವರ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡದಂಥವ್ರು ಸಾಲುಮರ ತಿಮ್ಮಕ್ಕ ಅವರು. ಪ್ರಥಮವಾಗಿ ಎಲ್ಲ ಶಿಷ್ಟಾಚಾರಗಳನ್ನ ಬದಿಗೊತ್ತಿ. ಹಾಗಂದ ಮಾತ್ರಕ್ಕೆ ತಿಮ್ಮಕ್ಕ ಅವರು ಅಂಬಾನಿ ಮನೆಯಲ್ಲೂ ಹುಟ್ಟನಿಲ್ಲ, ಟಾಟಾ ಬಿರ್ಲಾ ಮನೆಯಲ್ಲೂ ಹುಟ್ಟನಿಲ್ಲ. ಹುಟ್ಟಿದ್ದೊಂದು ಹುಲ್ಲು ಜೋಪಡಿಯಲ್ಲಿ ಅಲ್ವಾ? ಒಂದು ಸಾಮಾನ್ಯ ಹುಲ್ಲು ಜೋಪಡಿಯಲ್ಲಿ ಸಮಾಜದ ಕಟ್ಟ ಕಡೆಯ ಕುಟುಂಬದಲ್ಲಿ ಹುಟ್ಟಿದಂತಹ ವ್ಯಕ್ತಿ. ಆಕೆ ಒಂದು ಶಾಲೆ ಕೂಡ ಹೋಗ್ಲಿಕ್ಕೆ ಆಗ್ಲಿಲ್ಲ. ಅವ್ರ ಗಂಡ ಅವರ ತಂದೆ ಯಾರ್ದೋ ಮನೇಲಿ ಜೀತ ಮಾಡ್ತಾ ಇದ್ರು.
ಸಾಲುಮರ ತಿಮ್ಮಕ್ಕ ಅವರು ಶಿಕ್ಷಣ ಪಡಿಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ? 10 ವರ್ಷಕ್ಕೆ ಅವರು ಕೂಡ ಒಬ್ಬರ ಮನೇಲಿ ಜೀತಕ್ಕಿರ್ತಾರೆ, 19ನೇ ವರ್ಷಕ್ಕೆ ಮದುವೆ ಆಗ್ತದೆ, ಅದು ಕೂಡ ಅವ್ರ ಗಂಡನೂ ಕೂಡ ಒಬ್ಬರ ಮನೇಲಿ ಜೀತಕ್ಕಿರ್ತಾರೆ, ಬಿಡಿಸ್ಕೊಂಡು ಬಂದು ಮದುವೆ ಮಾಡ್ತಾರೆ. ಅವರು ಕೂಡ ಒಂದು ಹುಲ್ಲು ಗುಡಿಸಲಲ್ಲಿರುವಂತಹ ಮನೆಗೆ ಮದುವೆ ಆಗಿ ಹೋಗ್ತಾರೆ. ಮದುವೆ ಆಗಿ 25 ವರ್ಷ ಮಕ್ಕಳಾಗೋದಿಲ್ಲ. ಮಕ್ಕಳಾಗಿಲ್ಲ ಅನ್ನೋ ಚಿಂತೆಯನ್ನ, ನೋವನ್ನ, ಅವಮಾನಗಳನ್ನ ಪಟ್ಟಂತಹ ತಿಮ್ಮಕ್ಕ ಅವರು ಗಂಡನಿಗೊಂದಿನ ಹೇಳ್ತಾರೆ. ಅವ್ರ ಗಂಡನಿಗೆ 2ನೇ ಮದುವೆ ಮಾಡಲಿಕ್ಕೂ ಪ್ರಯತ್ನ ಮಾಡ್ತಾರೆ, ದತ್ತು ತಗೊಳ್ಲಿಕ್ಕೂ ಪ್ರಯತ್ನ ಮಾಡ್ತಾರೆ. ಯಾರು ಕೂಡ ದತ್ತು ಕೊಡೋದಿಲ್ಲ, ನಿಮಗೆ ಜೀವನ ಇಲ್ಲ, ಮತ್ತು ನಮ್ಮ ಮಕ್ಕಳನ್ನ ಕೊಟ್ಟು ಏನು ಮಾಡೋಣ ಅಂತಾರೆ. ಆಗ ಅವರು ಒಂದು ನಿರ್ಧಾರಕ್ಕೆ ಬರ್ತಾರೆ, ಮರಗಳನ್ನ ನಮ್ಮ ಮಕ್ಕಳು ಅಂತ ಬೆಳೆಸೋಣ ಅಂತೇಳಿ. ಅದಕ್ಕೆ ಆಕೆ ಈ ಜಗತ್ತಲ್ಲಿ ಶ್ರೇಷ್ಠ ವ್ಯಕ್ತಿ ಆಗಿದ್ದು. ವಿಶ್ವದಲ್ಲಿ ಏಕೈಕ ವ್ಯಕ್ತಿ ಮರಗಳು ನನ್ನ ಮಕ್ಕಳಂದಂಥವ್ರು ಸಾಲುಮರ ತಿಮ್ಮಕ್ಕ ಅವರು. ಅಂತಹ ತಿಮ್ಮಕ್ಕ ಅವರು ಇವತ್ತು 100 ಪ್ರಶಸ್ತಿಗಳು, ಈ ಜಗತ್ತಲ್ಲಿ ಪ್ರಸಿದ್ಧವಾದಂತಹ ವ್ಯಕ್ತಿ. BBC ಕೂಡ ವಿಶ್ವದ 100 ಪ್ರಭಾವಿ ಮಹಿಳೆಯರ ಪಟ್ಟಿಯಲ್ಲಿ ಆಕೆ ಹೆಸರನ್ನು ಪ್ರಕಟ ಮಾಡ್ತದೆ. ಕರ್ನಾಟಕ ಸರ್ಕಾರ ಆಕೆಯ ಬಗ್ಗೆ ಸುಮಾರು 40 ಲಕ್ಷ ಮಕ್ಕಳು ಓದ್ತಾ ಇದ್ದಾರೆ. ಬೇರೆ ಬೇರೆ ತರಗತಿಯಲ್ಲಿ ಪಠ್ಯಕ್ರಮದಲ್ಲಿ ಅಳವಡಿಸಿದೆ, CBSE ವರ್ಷದ ಈಗ ಆಕೆಗೆ 111 ವರ್ಷದ ಜನ್ಮದಿನದ ಸಂಭ್ರಮದಲ್ಲಿ, 111 ವರ್ಷದ ಜನ್ಮದಿನದ ಸಂಭ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು, ತಾಯಿ ನೀನು ಭಾಳ ದೊಡ್ಡ ಕೆಲಸ ಮಾಡಿದೀಯವ್ವ, ನಾವು ಎಷ್ಟು ದುಡ್ಡು ಖರ್ಚು ಮಾಡಿದ್ರು ಜನ ಕೇಳ್ತಿಲ್ಲ, ನೀನು ಬೇಕಾದಲ್ಲಿಗೆ ಹೋಗ್ಬೇಕು, ಜನರಿಗೆ ತಿಳುವಳಿಕೆ ಹೇಳಬೇಕು ಅಂಥೇಳಿ ಒಂದು ವಿಶೇಷವಾದಂತಹ ಪದವಿ ಪರಿಸರ ರಾಯಭಾರಿ ಅಂತ ಮಾಡಿ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಈಗ ಪ್ರೆಸೆಂಟ್. ಹೌದಲ್ಲ, ನಾವೆಲ್ಲರೂ ಕೂಡ ಅಧಿಕಾರಕ್ಕೋಸ್ಕರ ಭಾಳ ಒದ್ದಾಡ್ತೇವೆ. ಆಕೆಗೆ ಏನೂ ಬೇಡ ಅಂದ್ರೆ ಆಕೆ ಹತ್ರ ಬಂದ್ಬಿಟ್ಟಿದೆ ಈಗ. ಇಂತಹ ತಿಮ್ಮಕ್ಕ ಅವರ ಬದುಕು ಇನ್ನೂ ಕೂಡ ಕಷ್ಟದಲ್ಲೇ ಇತ್ತು. ಆಕೆ ಒಂದು ಬಾಡಿಗೆ ಮನೆಯಲ್ಲಿ ಇದ್ರು ಬೆಂಗಳೂರಲ್ಲಿ. ಹುಲಿಕಲ್ಲಲ್ಲಿ ಆಕೆದೊಂದು ಚಿಕ್ಕ ಮನೆ ಇತ್ತು. ಅದನ್ನು ರಿನಿವೇಷನ್ ಮಾಡಬೇಕು ಅಂತ ನಾವೊಂದು ಸಿದ್ಧತೆಯನ್ನು ಮಾಡಿದ್ವಿ. ಸುಮಾರು 40 ಲಕ್ಷಕ್ಕಿಂತ ಹೆಚ್ಚು ಖರ್ಚಾಗುತ್ತೆ ಅಂತೇಳಿ ಆ ಮನೆಯನ್ನು ಬೇರೆ ವಾಸಕ್ಕೆ ಯೋಗ್ಯವಾಗಿ ಮಾಡಬೇಕು ಅಂತೇಳಿ ಪ್ರಯತ್ನದಲ್ಲಿದ್ದಾಗ ನಮ್ಮ ಉಪೇಂದ್ರ ಶೆಟ್ಟಿ ಅವರು, ನಾವೇನಾದರೂ ಇದ್ರ ಬಗ್ಗೆ ಕೆಲಸ ಮಾಡಬೇಕು, ಸಹಾಯ ಮಾಡಬೇಕು, ಅಜ್ಜಿ ಇಂಥ ಪರಿಸ್ಥಿತಿಲಿದ್ದಾರೆ ಅಂತೇಳಿ ಮನೆಗೆ ಬಂದು ನೋಡಿ ನಮ್ಮ ಪ್ರಕಾಶ್ ಅಣ್ಣ ಅವ್ರ ಜೊತೆ ಅಲ್ಲಿ ಮಾತಾಡಿ ಕಾರ್ಯಕ್ರಮದಲ್ಲೇ 5 ಲಕ್ಷ ಘೋಷಣೆ ಮಾಡೇ ಬಿಟ್ರು. ಪ್ರಕಾಶ್ ಅಣ್ಣ ಅವರು ಅಜ್ಜಿಗೆ 5 ಲಕ್ಷ ಕೊಡಬೇಕು ಅಂತೇಳಿ. ಕಾಂಟಿನೆಂಟಲ್ ಅಂತೇಳಿ ಒಂದು ಕಂಪ್ನಿ 3 ಲಕ್ಷ ಕೊಡ್ತು. ನಮ್ಮ ಬಂಟ್ ಸಂಘದ ಉಪೇಂದ್ರ ಶೆಟ್ಟಿ ಅವರು 1 ಲಕ್ಷ ಕೊಡ್ತು. 9 ಲಕ್ಷ ಅದು ಹಾಗೆ ಬ್ಯಾಂಕಲ್ಲಿದೆ. ಕೆಲಸ ಕೂಡ ಇನ್ನೂ ಶುರು ಮಾಡಿಲ್ಲ ಬೇರೆ ಇನ್ನು ಹಣಕಾಸಿನ ಇದರಿಂದ. ಆಗ ಒಂದು ತಿಮ್ಮಕ್ಕ ಅವ್ರ ಹತ್ರ ಒಂದು ಐಷಾರಾಮಿ ಕಾರ್ ಬರ್ತದೆ ನಾವಿರೋ ಮನೆ ಹತ್ರ. ನಾನು ನೋಡಿದೆ ಯಾರಿರ್ಬೋದು ಅಂತೇಳಿ. ಪ್ರಕಾಶ್ ಅಣ್ಣವ್ರು ಬಂದು ಮನೆ ಒಳಗಡೆ ಅಜ್ಜಿ ಕಾಲಿಗೆ ನಮಸ್ಕಾರ ಮಾಡಿ 5 ಲಕ್ಷದ ಚೆಕ್ಕನ್ನು ಕೊಡ್ತಾರೆ. ತಿಮ್ಮಕ್ಕ ಅವ್ರಿಗೆ ಕೊಟ್ಟು ಎಷ್ಟೋ ಚೆಕ್ಗಳು ಬೋನ್ಸ್ ಆಗಿದೆ, ಬೇರೆಯವ್ರು ಕೊಟ್ಟಿದ್ದು ನಿಮಗೆ ಗೊತ್ತಿಲ್ಲ, ಪೇಪರಲ್ಲೆಲ್ಲ ಓದಿರ್ತೀರಿ. ತಿಮ್ಮಕ್ಕ ಅವ್ರಿಗಿಂತ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಎಷ್ಟೋ ಘೋಷಣೆಗಳು ಆಗೋಗಿದೆ, ಯಾವುದು ತಲುಪಿಲ್ಲ. ಹೌದಲ್ಲ, ನೀವೆಲ್ಲ ನೋಡಿರ್ತೀರಿ ಪತ್ರಿಕೆಯಲ್ಲಿ, ತಿಮ್ಮಕ್ಕನಿಗೆ 10 ಲಕ್ಷ ಕೊಡ್ತೀವಿ ನಾಳೆ. ಜನ ಏನು ಅನ್ಕೊಂತಾರೋ ತಿಮ್ಮಕ್ಕ ಏನೋ ದೊಡ್ಡದು ಅಂತ. ನಾನು ಈ ಕಾರ್ಯಕ್ರಮದಲ್ಲಿ ನೋಡ್ತಾ ಇದ್ದೆ, ಒಂದ್ಸರಿ ಪುರಂದರದಾಸರು ನೆನಪಾದ್ರು ನನಗೆ. ಅಷ್ಟು ದೊಡ್ಡ ಶ್ರೀಮಂತ, ತನ್ನ ಸಂಪತ್ತನ್ನೆಲ್ಲ ಕೃಷ್ಣಾರ್ಪಣ ಮಸ್ತು ಅಂತೇಳಿ ಸಮಾಜಕ್ಕೆ ಕೊಟ್ಟಂಥವ್ರು. ಆ ಭಾವನೆಯನ್ನ ಪ್ರಕಾಶ್ ಶೆಟ್ಟಿ ಅವರಲ್ಲಿ ನಾನು ಕಂಡೆ. ಅಲ್ಲಿ ಒಬ್ಬ ಅಜ್ಜಿನ ಕರ್ಕೊಂಡು ಬಂದ್ರು, ಬೇಲೂರಿಂದ ರೇಣುಕಾ ಅಂತಲ್ಲ, ಅವ್ರನ್ನ ಕರ್ಕೊಂಡು ಬಂದ್ರು. ಜನ ಮುಟ್ಲಿಕ್ಕೆ ಜನ ಭಯಪಡ್ತಾರೆ, ಈ ಅನಾರೋಗ್ಯದಲ್ಲಿದ್ದವ್ರನ್ನ. ಅವ್ರನ್ನ ಕೈ ಮುಗಿದು ನಮಸ್ಕಾರ ಮಾಡ್ತಿದ್ರು. ಅವರಲ್ಲಿ ಭಗವಂತನನ್ನ ಕಂಡ್ರು. ನಾವೆಲ್ಲೋ ತಿರುಪತಿಗೆ ಹೋಗಿ ಗುಂಡು ಹೊಡೆಸ್ಕೊ ಬಂದ್ರೆ, ಎಲ್ಲೋ ಚಂಡಿಕ ಹೋಮವನ್ನು ಮಾಡಿಸಿದ್ರೆ ದೇವ್ರನ್ನ ಟೀಕೆ ಮಾಡ್ತಿಲ್ಲ. ನಾನು ಅತ್ಯಂತ ಭಕ್ತ, ದೇವರಿಗೆ ಹೇಳ್ತಾ ಇರೋದು, ಲಕ್ಷ ಕೋಟಿಗಳನ್ನ ಖರ್ಚು ಮಾಡ್ತೇವೆ. ದೇವ್ರು ತೃಪ್ತನಾಗ್ತಾನೆ ಅಂತ ನಿಮಗೆ ಗೊತ್ತಾ? ಹಸಿದವರಿಗೆ ಅನ್ನ ಇಕ್ಕಿ ನಿಜವಾಗ್ಲೂ ದೇವರಲ್ಲಿ ಕಾಣ್ತಾನೆ. ಅಸಹಾಯಕರ ಜೊತೆ ನಿಲ್ಲಿ, ದೇವ್ರು ನಿಮ್ಮ ಹಿಂದೆ ಇರ್ತಾನೆ ಅಂತೇಳಿ ಎಲ್ಲೋ ಒಂದು ಕಡೆ ಓದಿದ್ದೆ. ಆ ಭಾವನೆಯನ್ನು ಇವತ್ತು ನಮ್ಮ ಪ್ರಕಾಶ್ ಅಣ್ಣ ಅವರು ಅಸಹಾಯಕರಲ್ಲಿ, ಬಡವರಲ್ಲಿ, ನೊಂದವರಲ್ಲಿ ಭಗವಂತನನ್ನು ಕಾಣ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ. ನಾನೇನೋ ಇಲ್ಲಿ ಹೊಗಳಿಕೆ ಮಾತನ್ನು ಹಾಡ್ತಾ ಇಲ್ಲ, ಕಣ್ಣಲ್ಲಿ ಕಂಡದ್ದನ್ನು ನೈಜವಾಗಿ ಹೇಳ್ತಾ ಇದ್ದೇನೆ. ಪ್ರಕಾಶ್ ಅಣ್ಣ ಅಂತವರು ನಿಜವಾಗ್ಲೂ ರಾಜಕೀಯ ಕ್ಷೇತ್ರದಲ್ಲಿ ಇರಬೇಕು ಅನ್ನೋದು ನಮ್ಮ ಅಪೇಕ್ಷೆ ಆಯ್ತು. ಈಗ ಅಲ್ಲಿ ಕೂತಿದ್ದಂತಹ ಸಂದರ್ಭದಲ್ಲಿ ಅವರೊಬ್ಬರು ಶಾಸಕರಾಗಬೇಕು, ಒಬ್ಬರು ಮಂತ್ರಿ ಆಗಬೇಕು, ಒಬ್ಬರು MP ಆಗಬೇಕು. ಆಗ ಜನರಿಗೆ ಸರ್ಕಾರದ ಯೋಜನೆಗಳು ನಿಜವಾಗ್ಲೂ ತಲುಪ್ತದೆ ಅಂತ ಅನ್ನಿಸ್ತು. ಬಹಳ ದೊಡ್ಡ ನಿಷ್ಕಲ್ಮಶವಾದ ವ್ಯಕ್ತಿತ್ವ ಅಂತ ಇರುವಂತಹ ವ್ಯಕ್ತಿ. ಈಗ ಪ್ರಕಾಶ್ ಅಣ್ಣರಿಗೆ ರಾಜಕೀಯದ ಹುಚ್ಚಿದ್ರೆ ಆಗ್ಬಿಡೋರು ಏನೋ ಪಾಪ, ಅವ್ರಿಗೆ ಅದು ಇಲ್ಲ ಅನ್ಕೊಂತೇನೆ.
ಈಗ ಒಬ್ರು ರಾಜಕೀಯ ಹುಚ್ಚಿದ್ದವ್ರು ಏನ್ ಮಾಡ್ತಾರೆ ಹೇಳಿ, ಯಾವ್ದಾದ್ರು ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂತಾರೆ, MLA ಕ್ಷೇತ್ರನ, MP ಕ್ಷೇತ್ರನ, ಆ ಕ್ಷೇತ್ರ ಜನರಿಗೆ ಮಾತ್ರ ಕೊಡ್ತಾರೆ. ಪಕ್ಕ ಕ್ಷೇತ್ರದವ್ರು ಬಂದ್ರೆ ಒಂದು ಲೋಟ ನೀರು ಕೊಡೋದಿಲ್ಲ, ಹೌದಲ್ಲ? ಆದ್ರೆ ಇಲ್ಲಿ ನೋಡ್ತಾ ಇದ್ದೀನಿ, ಬೇಲೂರಿಂದ ಕರೆಸಿದ್ದಾರೆ, ಸಕಲೇಶ್ವರದಿಂದ ಕರೆಸಿದ್ದಾರೆ, ಉಡುಪಿಯಿಂದ ಕರೆಸಿದ್ದಾರೆ, ಇಡೀ ರಾಜ್ಯದ ಬೇರೆ ಬೇರೆ ಎಲ್ಲೆಲ್ಲಿ ಅಸಹಾಯಕರಿದ್ದಾರೆ, ಯಾರಿಗೆ ಅಗತ್ಯ ಇದೆ ಅವರಿಗೆ ಒಂದು ಸಹಾಯವನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಬಹಳ ದೊಡ್ಡ ದೊಡ್ಡ ಸೇವೆ ಇದು. ಇಂತಹ ಆಧುನಿಕ ಯುಗದಲ್ಲಿ, ಎಲ್ಲ ಪ್ರಚಾರದ ಭರಾಟೆಯಲ್ಲಿ ಇರೋ ಯುಗದಲ್ಲಿ, ಸುಮ್ಮನೆ ಏನೋ ಹೆಸರಿಗೆ ಮಾಡುವಂಥ ಯುಗದಲ್ಲಿ ನಿಮ್ಮಂಥ ನಿಸ್ವಾರ್ಥ ಸೇವೆಗಳು ಸಿಗೋದು ಭಾಳಷ್ಟು ಕಷ್ಟ. ಹಾಗಾಗಿ ನಾವು ಸಮಾಜದ ಪರವಾಗಿ, ಸಾಲುಮರದ ತಿಮ್ಮಕ್ಕ ಅವ್ರ ಪರವಾಗಿ ನಿಮಗೆ ಶರಣನ್ನು ಸಮರ್ಪಣೆ ಮಾಡಲಿಕ್ಕೆ ಇಷ್ಟಪಡ್ತೇವೆ. ತಿಮ್ಮಕ್ಕ ಅವರು ಮತ್ತೊಂದು ನಿಮಗೆ ಕ್ಷಮೆಯನ್ನು ಕೇಳ್ತೇವೆ. ಒಂದು ಅರ್ಧ ಗಂಟೆ ನಮ್ಮಿಂದ ಕಾರ್ಯಕ್ರಮಕ್ಕೆ ತಡವಾಗಿದೆ. ತಿಮ್ಮಕ್ಕವ್ರ ವಯಸ್ಸು 112 ವರ್ಷ, ಬರ್ತಾ ಸ್ವಲ್ಪ ಅರ್ಧ ಗಂಟೆ ಎಲ್ಲೋ ನಿಲ್ಲಬೇಕಾಗಿತ್ತು. ಹಾಗಾಗಿ ನಿಮ್ಮಲ್ಲಿ ಕ್ಷಮೆಯನ್ನು ಯಾಚಿಸಿ, ನಿಜವಾಗ್ಲೂ ಇವತ್ತು 3 ಕೋಟಿ ರೂಪಾಯಿ ದಾನ ಮಾಡೋದು ಅಂದ್ರೇನು ಸುಮ್ಮನೆ ಮಾತಲ್ಲ. ಅದನ್ನು ಯಾರಿಗೋ ನನ್ನ ಹತ್ರ ದುಡ್ಡಿದೆ ಅಂತ ಯಾರಿಗೂ ಕೊಟ್ಟಿಲ್ಲ, ಯೋಗ್ಯವಾದವರಿಗೆ, ಅದರ ಅಗತ್ಯ ಯಾರಿಗಿದೆ ಅಂಥವ್ರನ್ನ ಹುಡುಕಿ ಅವ್ರನ್ನ ಕರೆತಂದು ಕೊಡ್ತಾ ಇದ್ದೀರಲ್ಲ, ನಿಜವಾಗ್ಲೂ ನಿಮ್ಮ ಮನೆ ಕಲ್ಪವೃಕ್ಷವಾಗಲಿ. ನೀವು ಮಾಡುವಂತಹ ಸೇವೆಯಿಂದ ಇನ್ನಷ್ಟು ಅಕ್ಷಯ ಪಾತ್ರೆಯಾಗಿ ಇಡೀ ರಾಜ್ಯ, ಇಡೀ ದೇಶದಲ್ಲಿ ನಿಮ್ಮ ಸೇವೆ ನಡೀಲಿ ಅಂತ ಈ ಸಂದರ್ಭದಲ್ಲಿ ಸಾಲುಮರದ ತಿಮ್ಮಕ್ಕ ಅವರ ಪರವಾಗಿ, ಜನತೆಯ ಪರವಾಗಿ ನಾನು ವಿನಂತಿಯನ್ನು ಮಾಡಿಕೊಂಡು ಭಗವಂತನಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ನಮಸ್ಕಾರ. ಧನ್ಯವಾದಗಳು ಉಮೇಶ್ ಅವರಿಗೆ. ಪ್ರಕಾಶ್ ಅಣ್ಣನ ಸೇವಾ ಯೋಜನೆಯನ್ನು ಬಹಳಷ್ಟು ಪ್ರಶಂಸನೀಯ ಭಾವದಿಂದ ಹಾಡಿ ಹೊಗಳಿ ಅವರಿಗೆ ಶುಭ ಹಾರೈಕೆಯನ್ನು ತಾವು ವೇದಿಕೆಯಲ್ಲಿ ಸಲ್ಲಿಸಿದ್ದೀರಿ. ತಮ್ಮ ಮಾತಿಗೆ ಶಿರಬಾಗ್ತಾ ಕಾರ್ಯಕ್ರಮದ ಮುಂದಕ್ಕೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಈ ಹಿರಿಯ ವಯಸ್ಸಿನಲ್ಲೂ ಕೂಡ ನಮ್ಮ ಪ್ರಕಾಶ್ ಅಣ್ಣನ ಕರೆಯನ್ನು ಆಲಿಸಿ ಈ ವೇದಿಕೆಯಲ್ಲಿ ಜೊತೆಯಾದವರು ಸಾಲುಮರದ ತಿಮ್ಮಕ್ಕ, ಪ್ರಕಾಶ್ ಅಣ್ಣನ ಹಾಗೂ ಆಶಾ ಪ್ರಕಾಶ್ ಶೆಟ್ಟಿ ದಂಪತಿಗಳು ಜೊತೆಯಾಗಿ ಅವರಿಗೊಂದು ಗೌರವವನ್ನು ಸಲ್ಲಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಮಾತ್ರ ಅಲ್ಲದೆ ನಿರಂತರವಾಗಿ ಸಸ್ಯ ಸಂರಕ್ಷಣೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವರು, ಸಸ್ಯ ಕ್ರಾಂತಿಯನ್ನ ಮಾಡಿ ದಿಗ್ದಿಗಂತದಲ್ಲಿ ಮೆಚ್ಚುಗೆಯನ್ನ ಪಡೆದಂತ ಮಹಾಮಾತೆ ಅವರಿಗೆ ವೇದಿಕೆಯಲ್ಲಿ ನಾವು ಗೌರವಾರ್ಪಣೆಯನ್ನ ಸಲ್ಲಿಸ್ತಾ ಇದ್ದೇವೆ. ಬಂಧುಗಳೇ, ವೃಕ್ಷ ಮಾತೆ ಮಹಾಮಾತೆ ಸಾಲುಮರದ ತಿಮ್ಮಕ್ಕನಿಗೆ ತಮ್ಮೆಲ್ಲರ ಅಭಿಮಾನದೊಂದು ಕೈ ಚಪ್ಪಾಳೆ ಗೌರವವನ್ನ ವೇದಿಕೆಯಲ್ಲಿ ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ವೇದಿಕೆಯ ಮುಖಾಂತರ ಅವರಿಗೆ ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು, ವಂದನೆಗಳು. ಹಾಗೆ ವೇದಿಕೆಯಲ್ಲಿರುವಂತ ಇನ್ನೋರ್ವ ಸಾಧಕ ಹರೇಕಳ ಹಾಜಬ್ಬ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು, ಕಿತ್ತಳೆ ಹಣ್ಣನ್ನು ಮಾರಿ ವಿದ್ಯಾಸಂಸ್ಥೆಯನ್ನ ನಿರ್ಮಿಸಿದಂತ ಓರ್ವ ಭಗೀರಥ ಪ್ರಯತ್ನದ ಸಾಧಕರು. ಹಾಗಾಗಿ ಅವರ ಉಡುಗೆ ತೊಡುಗೆ ಎಷ್ಟು ಸರಳತೆ ಇದೆಯೋ ಅವರ ಮಾತು ಕೂಡ ಅಷ್ಟೇ, ಅವರ ನಡೆನುಡಿ ಕೂಡ ಹಾಗೆ ಬಹಳಷ್ಟು ಸರಳವಾದದ್ದು. ನಿತ್ಯ ನಿರಂತರವಾಗಿ ತನ್ನ ಒಂದು ಮನಸ್ಸಿನ ಯೋಜನೆಯನ್ನುಂಟು ಅದನ್ನ ಸಾಧಿಸುವುದಕ್ಕಾಗಿ ಬಹಳಷ್ಟು ಶ್ರಮವನ್ನು ಪಟ್ಟು ತನ್ನ ಹುಟ್ಟೂರಿನಲ್ಲೊಂದು ವಿದ್ಯಾಸಂಸ್ಥೆಯನ್ನ ಕಟ್ಟಿ ಬೆಳೆಸಿದವರು ಹರೇಕಳ ಹಾಜಬ್ಬ ಅವರು ಈ ವೇದಿಕೆಯಲ್ಲಿ ಶುಭ ಹಾರೈಕೆಯ ಮಾತಿನೊಂದಿಗೆ ನಮ್ಮೊಂದಿಗೆ ಜೊತೆಯಾಗಬೇಕಾಗಿ ತಮ್ಮಲ್ಲಿ ಭಿನ್ನವಿಸ್ತಾ ಇದ್ದೇನೆ. ಶೆಟ್ಟರ್ ಅವರ ನೇತೃತ್ವದಲ್ಲಿ ಈ ಸಭೆ ಈ ಭಾಗದಲ್ಲಿ ನಡೆಯುವ ಸಮಾರಂಭದಲ್ಲಿ ನಾನು ಅವರಿಗೆ ಈ ಸಂದರ್ಭದಲ್ಲಿ ಈ ಮಣ್ಣಲ್ಲಿ ಹರೇಕಳ ಹಾಜಬ್ಬ ನಿಮಗೆ ನಾನು ನಮಸ್ಕಾರವನ್ನು ಸಲ್ಲಿಸುತ್ತೇನೆ ಸರ್. ಯಾಕೆಂದರೆ ನನ್ನ ಜೀವಮಾನ ಕೂಡ ಬಸ್ ಸ್ಟ್ಯಾಂಡಲ್ಲಿ ಒಂದು ಕಿಟ್ಲಾನ್ ವ್ಯಾಪಾರ ಮಾಡೋದೇನು ಸರ್. ನಾನು ಈಗಾಗಲೇ ಹೇಳಿದ್ದಾರೆ, ಅವರು ಒಂದು ಚರಿತ್ರೆ ಹೇಳುವಾಗ ನಾನು ಕಣ್ಣನ್ನಿರ್ದಕ್ತೆ 1968ರಲ್ಲಿ ನಾನು ಒಂದು ಶೆಟ್ನವರ ಭೂಮಿಲಿ ಹುಟ್ಟಿ ಬೆಳಿ ಒಂದು ಭತ್ತ ತಾಯಿ ಬಂದ ಹೋದಲ್ಲಿ ನನ್ನ ಮುನಿಮನೆಯಿಂದ ಓಡುಗಳ 74 ನರ ಬಂದ ಮುಂತಲ್ಲಿ ನಾನು ತಾವು ಹೇಳ್ದ ಅದೇ ಪರಿಸ್ಥಿತಿಯಲ್ಲಿ ಹುಟ್ಟಿ ಬೆಳೆದವನು ಸರ್. ನನಗೆ ಒಂದು ಅಣ್ಣ ಇರಲಿಲ್ಲ, ಒಂದು ಸುತ್ತುಟ್ಟು ಬಟ್ಟ ಇರಲಿಲ್ಲ. ನಾನೊಂದು ಶೆಟ್ನವರ ಭೂಮಿಲಿ ಹುಟ್ಟಿ ಬೆಳೆದವನು ಸರ್. ನನ್ನೊಂದು ಶೆಟ್ರ, ಯಾಕೆಂದರೆ ನಾನು ಕೂಡ ಒಂದು ಶೆಟ್ರವರ ಭೂಮಿಲಿ ಹುಟ್ಟಿ ಬೆಳೆದು ನಾನು ಮೊನ್ನೆ ಒಂದು ವೇದಿಕೆಯಲ್ಲಿ ಬೆಂಗಳೂರಲ್ಲಿ ಎಲ್ಲಿ ಬಂಟ್ರವರ ಸಂಘ ಪುರಭವನದಲ್ಲಿ ಬೆಂಗಳೂರಲ್ಲಿ ವಿಜಯನಗರ ಬೆಂಗಳೂರು ಒಂದು ಮಾತು ನನಗೆ ಸನ್ಮಾನ ಒಂದು ಮಾತು ಹೇಳಿದ್ದೀನಿ.
ಯಾಕೆಂದರೆ ನಾನು ಮಂಗಳೂರಿಂದ ಬಂದವನು. ನಾನು 62ನೇ ಹುಟ್ಟಿದ ಸಂದರ್ಭದಲ್ಲಿ ನನಗೊಂದು ಮನೆ ಕೊಟ್ಟ, ನನ್ನ ಭೂಮಿ ಕೊಟ್ಟ ಒಂದು ಸೆಟ್ರ್ ಇದ್ದಾರೆ. ಆ ಸೆಟ್ರ್ ಎದುರಲ್ಲಿ ದೊಡ್ಡ ಕುರ್ಸು ಕೊಡುವಾಗ ನಾನು ಆ ಕುರ್ಸಲ್ಲಿ ಕೂತ್ಕೊಂಡಿಲ್ಲ. ತಮ್ಮ ಎದುರಲ್ಲಿ ನಾವು ಹೇಳಿದ ಕಣ್ಣ ನಿರ್ದಕ್ಕೆ ಇವತ್ತು ಕೂಡ ಕಣ್ಣ ನಿರ್ದಕ್ಕೆ. ಯಾಕೆಂದರೆ ನಾನು ಅರೇಕಲ ಪಂಜಿಮಾಡಿ ಒಂದು ಸೆಟ್ರ್ ಅವರ ವಚ್ಚಣ್ಣ ಸೆಟ್ರ್ ಅವರ ಬಾಬು ಸೆಟ್ರ್, ಈಗ ಬೆಂಗಳೂರು ಅವರ ಮಗಳು ಕೂಡ ಅಮೆರಿಕಲ್ಲಿ ಇದ್ದಾರೆ, ನಿಮ್ಮ ಕಣ್ಣು ಗೊತ್ತಿರ್ಬೋದು. ಅವರ ಮನೆಯಲ್ಲಿ ಹುಟ್ಟುವಾಗ ಅವರ ಎದುರಲ್ಲಿ ಇವರಿದ್ದರು. ದೊಡ್ಡ ಕುರ್ಸು ಕೊಡುವ ನನಗೆ ಆಜಬ್ಬ ಎಂದ ವ್ಯಕ್ತಿ ಪದ್ಮಶ್ರೀ ದೇಶದ ಪ್ರಧಾನಮಂತ್ರಿ ಅವರು ನನಗೆ ಕೊಟ್ಟರು. ಆ ವೇದಿಕೆಯಲ್ಲಿ ಇರುವಾಗ ನಾನು ಕೂಡ ನನ್ನ ಚಪ್ಪಲಿ ಇಟ್ಟು ಕೊಡ್ತೇನೆ. ಅದೇ ನೆನಪು ನನಗೆ ಮುನ್ನೆ ಕೂಡ ಬೆಂಗಳೂರು ಬಂತು. ಅದೇ ನಾನು ಆ ದೊಡ್ಡ ಕುರ್ಚಿಯಲ್ಲಿ ಕೂತ್ಕೊಳ್ಳಿಲ್ಲ. ಆಗ ಆ ಮಾತು ಇವತ್ತು ಅವರು ಹೇಳುವಾಗ ನನಗೆ ದುಃಖ ಬಂತು. ನನ್ನನ್ನು 35 ವರ್ಷದಿಂದ ಮಂಗಳೂರಿನಲ್ಲಿ ಒಂದು ವಾರಂಜಿ ತಗೊಂಡು ಮಾರನ್ನು ಓಡಾಟ ಮಾಡಿಸ. ಆದರೆ ನನ್ನನ್ನು ಇವತ್ತಿಗೆ ಒಬ್ಬ ಸಾಮಾನ್ಯ ಮನುಷ್ಯ, ಅದೇ ಒಂದು ಸಣ್ಣ ದೇಶದ ಪ್ರಧಾನಮಂತ್ರಿ ರಾಷ್ಟ್ರಪತಿ ಅವರನ್ನು ಮುಟ್ಟಿದರು. ನನ್ನ ಪತ್ರಿಕೆ ಮಾಧ್ಯಮವರು ವಸಂತಿಕಾಂತ ಪತ್ರಿಕೆ ಬರುವುದಂತ ಕನ್ನಡ ಒಬ್ಬ ಬೇರೆ ಬೇರೆ ಪತ್ರಿಕೆ ಅಂತ ದೇಶದ ಒಬ್ಬ ಸಾಮಾನ್ಯ ಮನುಷ್ಯದ ನನ್ನ ಸನ್ಮಾನ್ಯ ಲೋಕಸಭೆ ಸದಸ್ಯರು ಸನ್ಮಾನ್ಯ ನಳಿನ್ ಕುಮಾರ್ ಅವರು ಅಲ್ಲಿಂದ ಡೆಲ್ಲಿ ಕಟ್ಟುಮುಟ್ಟು ಈ ಒಂದು ಅವಕಾಶ ಸಿಕ್ಕಿತು. ಆದ ಕಾರಣ ಇವತ್ತಿಗೆ ನನ್ನ ಈ ಜೀವಮಾನದಲ್ಲಿ ಇವತ್ತಿನ ಈ ದಿನದ ಈ ಸುಧ ಸಂದರ್ಭದಲ್ಲಿ ಅವರ ಒಂದು ಕೊಡುಗೆ, ಇವರ ಒಂದು ಕ್ಷೇತ್ರದ ಇವರು ಕೊಡುವ ಕೊಡುಗೆಯಲ್ಲಿ ನಾನು ಕೂಡ ಕನಸುಕೊಂಡೆ. ನಾನೊಬ್ಬ ಬಡತನ ಇದ್ದವನು. ಇಂಥ ವೇದಿಕೆಯಲ್ಲಿ ನನಗೆ ಅವರು ನನ್ನ ದೇಶದ ತೋರಿಸಿದೆ ಇದ್ದರೂ ಕೂಡ ನಾನು ಈ ವೇದಿಕೆ ಕೂಡ ನನಗೆ ಇವತ್ತು ಸಾಕ್ಷಿ ಆಗಲ್ಲ ಇರಲಿಕ್ಕೆ ಇಲ್ಲ. ಆ ಕಾರಣ ಇವತ್ತು ನೋಡಿ, ನನ್ನ ಮುಂದೆ ಎಷ್ಟೋ ಜನರಿಗೂ ನೀವು ಸಹಾಯ ಮಾಡಿದಿರಿ. ನಿಮಗೆ ಇನ್ನು ಭಗವಂತ ಆಯುಸ್ಸು ಆರೋಗ್ಯ ಸುಖ ಸಂಪತ್ತಲ್ಲಿ ಕೊಡಲಿ. ಮತ್ತು ನಿಮ್ಮ ಕುಟುಂಬ ಕೂಡ ಇನ್ನು ಒಳ್ಳೆಯದಾಗಲಿ. ನಿಮ್ಮ ಬರುವ ಮುಂದೆ ಮಗ, ನಿಮ್ಮ ಸೊಸೆಗೆ, ನಿಮ್ಮ ಧರ್ಮಪತಿ ಕೂಡ ಒಳ್ಳೆಯದಾಗಲಿ. ನನ್ನಂತರ ಬಡತನ ಸಹಾಯ ಮಾಡಿದಕ್ಕೆ ಇನ್ನು ಕೂಡ ನಿಮಗೆ ಅನುಕೂಲ ದೇವರು ಕೊಡಲಿ ಅಂತ ಹಾರೈಸಿ ನನಗೆ ಈ ಒಂದು ವೇದಿಕೆಯಲ್ಲಿ ಕೂತ್ಕೊಳ್ಳೋ ಅವಕಾಶ ಕೊಟ್ಟದಕ್ಕೆ ನಾನು ಇಂಥ ಸಹಾಯ ಮಾಡಿದೆ ಇಂದು ಕಾಡುವ. ನಾನು ₹1 ಬೆಲೆ ಇಲ್ಲದ ಮನುಷ್ಯನಿಗೆ ನಮ್ಮಂಥವ್ರು ಎಷ್ಟೋ ಜನ ನನಗೆ ಲಕ್ಷಾಂತರ ಸಹಾಯ ಕೂಡ ಮಾಡಿದರೆ, ಅದರಲ್ಲಿ ಕೂಡ ನಾನು ಒಬ್ಬ ಬಡವ. ಆದರೆ ತುಂಬ ಸಂತೋಷ ಆಗ್ತದೆ. ನಿಮಗೆ ಇನಿ ಕೂಡ ಭಗವಂತ ನಮ್ಮ ಬರುವ ವರ್ಷ ನನ್ನ ಥರದ ನಿಮ್ಮ ಕೈಯಲ್ಲಿ ಹಾಗೂ ಇನಿ ಕೂಡ ಶಕ್ತಿ ಪರಮಾತ್ಮ ಕೊಡಲಿ ಅಂತ ಹಾರೈಸಿ ನಮಸ್ಕಾರ, ಧನ್ಯವಾದ. ಜೊತೆಯಲ್ಲಿ ನನಗೆ ಒಂದು ಸಾಕಲ್ಲಿ ಇಷ್ಟಪಡ್ತೇನೆ. ಇವತ್ತು ಮಾತಾಡುವಾಗ ನನ್ನ ಸೋಗದ ಸರ್ ನನ್ನನ್ನು ಒಂದು ದೇಶದಲ್ಲಿ ನೋಡಿ ಕತ್ತಾರ್ ರವಿಶೆಟ್ಟಿ ಮೂಡಂಬಾಕಿಲ್ಲ ನನ್ನನ್ನು ಇದು ಕತ್ತಾರು ತುಳುನಾಡು ಪ್ರಶಸ್ತಿ ಕೊಟ್ಟರು. ಆಗ ನನ್ನನ್ನು ಏರ್ಪೋರ್ಟ್ನಿಂದ ಕಡ್ಕೊಂಡು ಅವರ ಹತ್ರ ನನ್ನ ತುಳು ಭಾಷೆಯಲ್ಲಿ ಮಾತಾಡುವ ಒಂದು ಎಕ್ಕಾರ್ನ ಒಂದು ಪುಣ್ಯಾತ್ಮ ಸರ್. ಇವತ್ತು ತುಳುವಲ್ಲಿ ಮಾತಾಡಿ ಎಕ್ಕಾರ್ನವರು ಕೂಡ ಒಂದು ಮುನ್ನೆ ಕೂಡ 4 ತಿಂಗಳು ಎಕ್ಕಾರ್ ಪದ್ಮಶ್ರೀ ತಿಳ್ಕೊಂಡು ಹೊರಟ. ಆದರೆ ನಿಮ್ಮನ್ನು ನಾನು 3 ಸಲ ಕಂಡಿದ್ದೀನಿ. ತುಂಬ ಸಂತೋಷ, ಒಳ್ಳೆ ಪ್ರೇರಣೆ ಕೊಟ್ಟಿದ್ದೀನಿ. ನಿಮಗೆ ನಾನು ನಮಸ್ಕಾರ, ಪ್ರೀತಿಯ ನಮಸ್ಕಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹರೇಕಳ ಅಜ್ಜಪ್ಪನವರ ಮುಗ್ಧತೆಯ ಮಾತನ್ನ ನಾವೆಲ್ಲರೂ ಕೇಳಿದ್ದೀರಿ. ಅವರು ಕೊನೆಯದಾಗಿ ಹೇಳಿದ್ದೇನಂತ ಹೇಳಿದ್ರೆ, ಕತಾರ್ನಲ್ಲಿ ತುಳುನಾಡು ಬುಲ್ಪ್ ಅಂತ ಒಂದು ಕಾರ್ಯಕ್ರಮದ ಆಯೋಜನೆ ಮಾಡಿದ್ರು. ಅಲ್ಲಿವರಿಗೆ ತುಳುನಾಡು ಬುಲ್ಪ್ ಪ್ರಶಸ್ತಿ ಪ್ರದಾನ. ನಾನು ನಿರೂಪಕನಾಗಿ ಕತಾರಿಗೆ ಪ್ರಯಾಣ ಮಾಡ್ತಾ ಇದ್ದೆ. ಅವರು ಕತಾರಿಗೆ ಬರೋದಂತ ಹೇಳಿದ್ರೆ ಇಷ್ಟೇ ಮುಗ್ಧತೆ, ಇದೇ ಉಡುಗೆ ತೊಡುಗೆ, ಒಂದು ಸಣ್ಣ ತೊಟ್ಟೆಯಲ್ಲಿ 2 ಜೊತೆ ಬಟ್ಟೆ ಹಿಡ್ಕೊಂಡು ಏರ್ಪೋರ್ಟ್ನಲ್ಲಿ ನನ್ನ ಕರ್ಕೊಂಡು ಬರ್ಲಿಕ್ಕೆ ನನಗೆ ಅಲ್ಲಿ ಅವರು ಜವಾಬ್ದಾರಿ ಕೊಟ್ಟಿದ್ರು. ಬಹಳಷ್ಟು ಹರಸಾಹಸ ಪಡಬೇಕಾದಂಥ ಅನಿವಾರ್ಯತೆ ಇತ್ತು. ಅದನ್ನು ಇವತ್ತು ಕೂಡ ಅವರು ಯಾವಾಗೂ ಸಿಕ್ಕುವಾಗ ಜ್ಞಾಪಿಸಿಕೊಳ್ತಾರೆ ಅಷ್ಟೇ. ವೇದಿಕೆಯಲ್ಲಿ ಅವರಿಗೆ ವಿಶೇಷವಾದಂಥ ಗೌರವಾರ್ಪಣೆಯನ್ನ ನಾವು ಸಲ್ಲಿಸ್ತಾ ಇದ್ದೇವೆ. ಹರೇಕಳ ಆಜಬ್ಬ ನಿತ್ಯ ನಿರಂತರವಾಗಿ ಕಿತ್ತಳೆ ಹಣ್ಣನ್ನ ಮಾರಿ ತನ್ನ ಅಗಾಧವಾದಂಥ ಒಂದು ಯೋಚನೆ, ಕನಸಿನ ಯೋಜನೆಯನ್ನ ಪೂರ್ಣ ಮಾಡಿ ಶಿಕ್ಷಣ ಸಂಸ್ಥೆಯನ್ನ ತನ್ನ ಹುಟ್ಟೂರಿನಲ್ಲಿ ಕಟ್ಟಿದಂತ ಓರ್ವ ಶಿಕ್ಷಣ ಕ್ರಾಂತಿಯನ್ನ ಮಾಡಿದಂತ ಭಗೀರಥ, ತಮಗೆ ಭಗವಂತ ಆಯುಷ್ಯ ಆರೋಗ್ಯ ಸನ್ಮಂಗಲವನ್ನ ಕೊಡ್ಲಿ ಅನ್ನುವಂಥ ಆಶಯದೊಂದಿಗೆ ತಮ್ಮೆಲ್ಲರ ಅಭಿಮಾನದ ಕೈ ಚಪ್ಪಾಳೆ ಗೌರವವನ್ನ ಅವರಿಗೆ ಯಾಚಿಸ್ತಾ ಇದ್ದೇನೆ. ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಜೊತೆ ಅಂತೆಲ್ಲ ಮಾಧ್ಯಮ ಮಿತ್ರರನ್ನ ಗೌರವಪೂರ್ವಕವಾಗಿ ನಮಿಸ್ತಾ ಇದ್ದೇವೆ. ಮುಂದಕ್ಕೆ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ವೇದಿಕೆಯಲ್ಲಿರುವಂತಹ ಇನ್ನೋರ್ವ ಸಾಧಕರು ಅಮೈ ಮಹಲಿಂಗ ನಾಯ್ಕ್, ವಿಶೇಷವಾಗಿ ದೇಶದ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು. ಸ್ನೇಹಿತರೆ, ನಮಗೆಲ್ಲರೂ ಚಿರಪರಿಚಿತ ಇರುವಂತಹ ಇನ್ನೋರ್ವ ಸಾಧಕ, ಕೃಷಿ ಕ್ಷೇತ್ರದ ಸಾಧಕರು, ಕರಾವಳಿಯ ಕೃಷಿಯ ಭಗೀರಥ. ಕೃಷಿ ನೀರನ್ನು ಹಾಯಿಸಲು ಪಂಪು ಸೆಟ್ ಇಲ್ಲದ ಕಾಲದಲ್ಲಿ ಹಿಂದಿನ ತಲೆಮಾರಿನವರು ಅವಲಂಬಿಸ್ತಾ ಇದ್ದಂತ ಸುರಂಗ ನೀರಿನ ವ್ಯವಸ್ಥೆಯ ಮೇಲೆ ನಂಬಿಕೆ ಇಟ್ಟು 7 ಸುರಂಗವನ್ನ ತನ್ನ ಕೈಯಿಂದ
ಕೈಯಿಂದಲೇ ತಾನೇ ಕೊರೆದು ನೀರನ್ನು ಹಾಯಿಸಿದಂತ ಓರ್ವ ಭಗೀರಥ ಕೃಷಿಕ. ಇನ್ನೊಂದು ಅವರ ವಿಚಾರ ಏನು ಅಂತ ಹೇಳಿದ್ರೆ, ಅವರು ಪದ್ಮಶ್ರೀ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಲಿಕ್ಕೆ ಹೋಗುವಾಗ ಅವರ ನಿತ್ಯದ ಉಡುಗೆ ಏನುಂಟು, ಅಲ್ಲಿ ತಲೆಯಲ್ಲಿ ಒಂದು ಮುಟ್ಟಾಳೆಯನ್ನ ಅವರು ಇಟ್ಟಿರ್ತಾರೆ. ಆ ಮುಟ್ಟಾಳೆಯೊಂದಿಗೆ ಆ ಪ್ರಶಸ್ತಿಯನ್ನ ಸ್ವೀಕರಿಸಬೇಕೆನ್ನುವಂತ ಹಂಬಲದೊಂದಿಗೆ ಅವರು ಹೋಗುವಾಗ ರಾಷ್ಟ್ರಪತಿ ಭವನದಲ್ಲಿ ಸೆಕ್ಯೂರಿಟಿ ಅವರು ಅದನ್ನ ಚೆಕ್ ಮಾಡಿ ಇದೇನು ಅಂತ ಕೇಳ್ತಾರಂತೆ. ಇದನ್ನಿಟ್ಟು ನಾನು ಕೆಲಸ ಮಾಡಿದ್ರಿಂದ ನೀವು ಇಲ್ಲಿ ಕರೆದು ನನಗೆ ಈ ಗೌರವ ಕೊಡೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳಿ ನಮ್ಮ ತುಳುನಾಡಿನ ಪ್ರತೀಕವಾದ ಮುಟ್ಟಳೆಯನ್ನು ಕೂಡ ಅಲ್ಲಿ ಕೂಡ ಅವರು ಒಂದು ತೋರಿಸಿಕೊಟ್ಟಂತ ಕೀರ್ತಿ ಅವರಿಗಿದೆ. ಮುಂದಕ್ಕೆ ಅಮೈ ಮಹಲಿಂಗ ನಾಯ್ಕ ಅವರು ಶುಭ ಹಾರೈಕೆ ಮಾಡಬೇಕಾಗಿ ತಮ್ಮಲ್ಲಿ ಭಿನ್ನವಿಸ್ತಾ ಇದ್ದೇನೆ. ಪ್ರಕಾಶ ಅಣ್ಣಾಗ ನಮಸ್ಕಾರ ಆಗ್ತದೆ, ಮಾಂತ ಗುರು ಹಿರಿಯ ಹಾಕ್ಲಿ ನಮಸ್ಕಾರ ಆಗ್ತದೆ, ಅಕ್ಕನ ಹಾಕ್ಲಿ ಅಣ್ಣನ ಹಾಕ್ಲಿ ಮಾಂತರಿಗ ನಮಸ್ಕಾರ ಆಗ್ತದೆ, ಏದಿಗೆಟ್ ಇತ್ತಿನ ಹಾಕ್ಲಿಲ್ಲ ಮಾಂತ ನಮಸ್ಕಾರ ಆಗ್ತದೆ. ಎಂಕ್ ಸುರುಟು ಏನು ಎನ್ನ ಅಮ್ಮನ ಪುದಾರು ಎಂಕಪ್ಪ ನಾಯ್ಕದು, ಎನ್ನ ಅಪ್ಪನ ಪುದಾರು ಅಕ್ಕೊಂದು ಎನ್ನ ನೀವು ಬಟನ್ ಹಾಕ್ಲಲ್ಪ ಏನು ಒಂಜಿ ಕೊಟ್ಟ್ಯಾಡು ಕುಲೋತಿತ್ತೆ ಮಾಬಳ ಭಟ್ರು ಅಂದು ಆರ್ನ ಒಂಜಿ ಕೊಟ್ಟ್ಯಾಡು ಏನು ಕುಲೋಂತೆ ಒಂಜಿ ಏಳೇನು ವರ್ಷ ಬೆಂದು ತಾನ ಎನ್ನ ಮನಸ್ಸು ದಾಯ್ತಾವನಂಜಿ ನಂಗೆ ಒಂಜಿ ಕೃಷಿ ಮಾಡ್ಕೊಡು ಅಂತ ಹೋಜಿಂಡು ಆತನ ಅಂಡರ್ ಕೃಷಿ ಮಾಡ್ಪರದು ಜಾಗೆ ಕೇಂಡೆ ಅಕ್ಲೇಟ ಪನಿ ಜಾಗೆ ಇತ್ತುಂಡು ಇನ್ನು ಕೇಂಡೇನು ಇದ್ದೇನೇನು ಒಕ್ಕೇಲು ಹೋಗ್ಪೇನು ಅಂಡೆ ಆ ಒಕ್ಕೇಲು ಹೋದ್ರೆ ಬಲ್ಲಿ ಪಂಡ ಎಂಕ ಬೇಲೆದಾಯ್ತ ಅಂಡ ದುಂಬೆ ಮರತ ಕೆಲಸ ಬಜ್ಜಿ ಎಪ್ಪುನ ಮರದೂಡು ಪುನ ಸಾರಾಗ ಎಪ್ಪುನ ಇಂದು ಬೇಲೆ ಇತ್ತಂಡು ಇವು ಮುಳ್ಪಾಡು ಒಕ್ಕೇಲು ಹೋದ್ರೆ ಬಲ್ಲಿ ಪಂಡರು ಆರು ಏನು ಅಪ್ಪ ಕೊಂಚ ಪನಿ ಜಾಗೆ ಹೊರೋಡು ಅಂಡೆ ಅಲ್ಪ ಗುಡ್ಡದ ಬೋರು ಮಟ್ಟು ಒಂಜಿ ಅಕ್ಲೆ ಮುಳಿತ ಇಲ್ಲಿತ್ತನೆ ಐಕ್ ಅಕ್ಲೆ ಇಲ್ಲುಗಳ ಮುಳಿ ಏನೇ ಪಾಡು ಅಂತಾನೆ ಆ ಮುಳಿತ ಗುಡ್ಡೆ ಕೊರಿಯರು ಪಂಡ ನೀರು ಇದ್ಯಲ್ಪ ನೀರು ಇಲ್ಲಾರ್ದು ಕೊಣತ್ತು ಪರವಲ್ಲ ಆಂಡ್ಲ ನಮ್ಮ ಸಮ ತಟ್ಟು ಮಾಡ್ತದೆ ಒಂಜಿ ಮೂಜಿ ಗೂಲತ್ತೆ ಅವಳ ಪೈಲಾಂಡು ಪರಪ್ಪ ಒಂಜಿ 4-5 ಸೊರಂಗತ್ತೆ ಅವು ಪೂರ ಪೈಲಾಂಡು ಒಂಜಿ ಎಟ್ಲ ತಿಕ್ಕಜಿ ಬುಕ್ಕ ಮಾಂತರ್ಲ ಪನ್ಯಾರು ನನ್ನ ಆಗ ನೀರು ಸಿಕ್ಕ್ಯಾರ ಇದ್ದಿಂದು ನೀರು ಉಂಡ ಇದ್ದೆ ಅಂದ್ರೆ ದೇವರ ಬರಾಡ್ದು ಏನು ಕೆಲಸ ಅಂತ ಏನು ಅವು ಪಗೆಲು ಕೂಲಿ ಕೆಲಸ ಹೋಗ್ಪುಣೆ ರಾತ್ರಿ ಬರ್ತದೆ 12 ಗಂಟೆ ಇರ್ಲು ಬಿಟ್ಟ ಏನು ಕೆಲಸ ಅಂತಂದೆ ಅಪ್ಪ ಜೋಕ್ಲು ಎಲ್ಲಿ ರಡ್ಡ ಅನ್ನ ಒಂಜಿ ಪೊಣ್ಣುಲ ಅಕ್ಳು ಶಾಲೆ ಕಳಪುಡುದು ಎಂಕು ಅಂದ್ರೆ ವಿದ್ಯಾಭ್ಯಾಸ ತುಂಬ ಅಕ್ಳು ವಿದ್ಯಾಭ್ಯಾಸ ಬಿಡ್ತಿದ್ದಾರೆ ವಿದ್ಯಾಭ್ಯಾಸ ಇದ್ದಿ ಏನು ಅಂಚೆ ಐನು ಸಮ ತಟ್ಟು ಮಾಡ್ತದೆ ಕೆಲವು ಮರಿಯಲ ತರಕಾರಿ ಅಂತ ಮಾಡ್ತಂತೆ ಬುಕ್ ಆಕೆರಿಗೆ ಎನ್ನ ಮನಸ್ಸು ಹೋಜಿಂಡು ನನ್ನ ನೀರಿದ್ದೆ ಅಂದ ನನ್ನ ಒಂಜಿ ರಡ್ಡು ಸೊರಂಗದೆತ್ತು ಸೂಡು ಅಂತ ಪರಪ ಸಾಧನ ಅಂತೆ ಮಾಂತಿರ್ಲ ಪೊಕ್ಕಡೆ ಅಂತ ಶುರು ಮಾಡ್ತಾರೆ ಪೊಕ್ಕಡೆ ಮಾಡ್ತಾನೆ ಲಾವು ಅಂಡತ್ತು ಅಳ್ತೆ ಏನು ಸೊರಂಗದ ಬೆಳೆ ನೀರು ಲಾಸ್ಟಿಗೆ ದೇವ್ರು ಹೆಂಗೆ ಕೊರಿಯರು ಆ ನೀರು ಕೊರ ನಡೆದು ಬುಕ್ಕ ಮಾಂತ ಕೃಷಿಲ ಮಾಡ್ತಾರೆ ಶುರು ಮಾಡುತ್ತೆ ಸಾರೆ ಕಂಗು ಕೊಕ್ಕೋ ಮಾಂತ ಮಿಶ್ರ ಬುಳ್ಳೆ ಮಾಡ್ತೆ ಬಾರೆ ಎಡ್ಡೆ ಉಂಚಿ ಅಂಚ ಮಿಶ್ರ ಬುಳ್ಳೆ ಮಾಡ್ತದ ನಾವು ವಾರಣಾಸಿ ಹಣ್ಣೆಲ್ಲ ಹಸುವಿನಕ್ಕೆಲ್ಲ ಮೂರ್ತಿ ಹಣ್ಣೆಲ್ಲ ಬರ್ತದೆ ಆರು ಅವಳೆ ಬರ್ತಾರೆ ಇಲ್ಲಿಲ್ಲಪ್ಪ ಮೀಟಿಂಗ್ ಮಾಡ್ತಂತಾರೆ ಸಾವಯವ ತಕ್ರ ಅಮೌಂಟು ಅವು ಏರ್ನ ಒಂದು ಎಣ್ಣ 12 ಅಂದ್ರೆ ಅವು ಎಂಕ್ಲಿನ ಒಕ್ಕೇಳ್ತ ಜನ ಒಂದು ಆರು ಎಂಕು 2,000 4 ಸನ್ಮಾನ ಮಾಡ್ತಾರೆ ಏನು ಅಂಡೆ ಸನ್ಮಾನ ಬೋಡ್ತಿ ಎಂಕು ಪಂಡ ದಾಯಿ ವಿದ್ಯಾಭ್ಯಾಸ ಇದ್ದೆ ಇಪ್ಪಡಿ ಒಂಜಿ ಪುಲ್ಲಿನ ಹಾಕ್ಲೆ ಬುದ್ಧಾರ ಅಂಚ ಹಿಡಿದು ಹಲವಾರು ಸಂಘ ಸಂಸ್ಥೆ ಸನ್ಮಾನ ಅಂಡು ಕೆಲವು ದೂರ ಸನ್ಮಾನ ಎತ್ತಾರೆ ಎಣ್ಣನ ಬುಕ್ ಆ ಕೇರಿಗೆ ಇತ್ತ ಮೋದಿ ಸರ್ಕಾರ ಅಲ್ಲಿ ಇರ್ತು ಡಿಲ್ಲಿ ಮುಟ್ಟ ಪೋತು ಪದ್ಮಶ್ರೀ ದೆಪ್ಪೇರ ಅವಕಾಶ ಆರೋಗ್ಯ 100 ಸರ್ತಿ ನಮಸ್ಕಾರ ಅಂತಲ್ಲ ಯಾರಂದ ಅವು ಎಂಕ ಸಿಕ್ಕಣ ಪಸತ್ತು ನಮ್ಮ ರಾಜ್ಯ ಸಿಕ್ಕಣ ನೆನ್ಕೊಂತೆ ಐದು ಬುಕ್ಕ ಏನು ಅಂತ ಕೃಷಿ ಮಾಡ್ತದೆ ಕೆಲವು ಆ ಪೊಟ್ಟ ಐನ ಗೂಲಿಗೆ ಮಾತ ಮರಿಯಾಳ್ತ ನೀರು ಹಿಂಗೆ ಸಾವಂತುಳ್ಳೆ ಐನು ನಿಜವಾದ ಅವ ಅಂಚ ಮಾಡ್ತಾನೆ ನಂಗೆ ನಾನು 1 ವರ್ಷ ನೀರಿಗೆ ಅಭಾವ ಬರ್ಪುಣ ಚಾನ್ಸ್ ಬರಿಯಲ್ಲ ಚಾನ್ಸು ನಮ್ಮ ನೀರು ಏತು ಜಾಗ್ರತೆ ಉಪಯೋಗ ಅನ್ಕೊಂಡು ಏನು ಒಂಜಿ ಕಂಗಿಗೆ 15 ಲೀಟ್ರ್ ನೀರು ಒಂಜಿ ಸಾರೆ 30 ಲೀಟ್ರ್ ಒಂಜಿ ವಾರ ಯಾರು ಇತ್ತ ಏನಂತೇನೆ ಬರ್ದು ಉಕ್ಕ ಏನು ಅನ್ಬಿಟ್ಟು ಮಾಂತಾರಲ್ಲ ಒಂಜಿ ಪನ್ವೆನಿ ಜಾಗ ಐತನ ದಾಲ ಐತಿ ಒಂಜಿ ಬೆಳತ್ತ ಮರ ನಾಡು ಒಂಜಿ ಸಾರೆ ನಾಡ್ಲ ಅವು ಕೆಲವು ಇಟ್ಟು ನಷ್ಟ ಬರ್ಪುಂಡು ಮಂಗೇರಿ ಸಿಂಧು ಹೋಗ್ಪುಂಡು ಇತ್ತ ಒಂಜಿ ಬೆಳತ್ತ ಮರ ಅಂಟ ಪಾಕ ಮಂಗೇರೆಗೆ ಪಕ್ಕೀಲೆಗೆ
ഉണ്ടാച്ചാൽ മാന്തസിന്ത അവളോ നമ്മ മണ്ണിടിച്ചിനാക്കില് മാന്ത ഒരിപ്പോട് നമ്മ ಇಲ್ಲ ಇಂದು ಅವು ನಮ್ಮ ಬಡಾಣ ನಮ್ಮ ಉಂಡ್ಲೆಕ್ಕೊಂಡು ಐಕ್ಲ ಆಸರೆ ಕೊರೋಡು ನಮ್ಮ ಜಾಗೆಟ್ ಉಂಡ ಐಕ್ ಪೂರ ಆಸರೆ ಕೊರತು ಐನ್ಲ ಬದುಕಿರಬಹುದು ನಮ್ಮ ದೇಶಕ್ಕೂ ಅವಳ ಬೋಡಾಪು ಐನು ನಮ್ಮ ನಾಶ ಮಾಡ್ತಾರೆ ಬಲ್ಲಿ ನೀರು ನಾವು ಇತ್ತೆ ನಮ್ಮ ದೆಪ್ಪುನೆ ಇದು ನಮ್ಮ ದುಂಬು ಹಿರಿಯಾಕ್ಲಿ ಇದು ಮಾಲ್ತಿ ಎತ್ತಿಡ್ನ ನೀರನ್ನ ನಾವು ಉಪಯೋಗ ಅನ್ಪುಣೆ ಬಾರ್ದು ಎತ್ತದಾವು ಒಂದು ಅಂಚಾರ ಬಲ್ಲಿ ನಮ್ಮಲ್ಲ ನೀರು ಎಡ್ಡ ಜಾಗ್ರತೆ ಮಾಡ್ತದೆ ಐದು ಒರಿಪೋಡು ಒರಿಪಾತ ನಮ್ಮ ದೇಶವನ್ನು ಇಂಚನೆ ಸಮಾರಂಭಟ್ಟು ಇದೇ ಕೆಲವು ಎಲ್ಲ ಕೆಲವು ಸಂಘ ಸಂಸ್ಥೆಗಳು ನಂಗೆ ಏತು ಸಾಧ್ಯ ಅಂದ್ರೆ ಆತ ಕೊರೊಂದು ಬರ್ಪೆ ಪಂಟ ನಂಗೆ అంటే ನಂಗೆ 10 ఏళ్ళ ಬೋಡು ಆಲೆ ಕೊಟ್ಟು ಏನು ಸಂಘ ಸಂಸ್ಥೆಗೆ ಕೊರೊಂದು ಬತ್ತೊಂದು ಉಳ್ಳೆ ನಮ್ಮ ಪನಿತು ಇಂದು ಒರಿಂದ ಇಂಚ ಪಿದಾಯ್ದು ತಿಕ್ಕಂಡು ಐನು ಪಿದಾಯಿಗೆ ವಾಪಸ್ ಕೊಡ್ಪುಣು ಅಂತ ಏರು ಬಡಪ್ಪತ್ತು ಉಳ್ಳೇರು ಅಕ್ಲಿಗೆ ಏನು ಅತ್ತ ಮಾಡ್ಕೊಂಡು ಉಳ್ಳೆ ಅಂಚೆ ಇಕ್ಕಡೆ ಮಾಂತರ್ಲೆ ಏನು ಅನ್ಪುಣೆ ನಮ್ಮ ಕಟ್ಟದಿಡ್ದು ದಾಳಗುಣ ಇದ್ದು ನಮ್ಮ ದೇಶಕ್ಕೂ ದಾಯ್ತಾಂಡ ನಮ್ಮ ಹಾಪಣದು ಏನು ದುಂಬು ಬಜಿ ಬಡಪ್ಪತ್ತು ಇತ್ತನೆ ಒಂಜಿ ವಾರ ಉಣಾ ಅಂತ ಕುಲ್ಲುನ ದಿನ ಇಪ್ಪು ಆ ಟೈಮ್ ಉಂಟು ಪಂಡ ಪಗಲು ಬೆಲೆ ಪಂಡ ಇತ್ತಿನ ಇತ್ತು 2 ರೂಪಾಯಿ ಸಂಬಳ ಬಜ್ಜೆ ಪೆರ ಪಂಡ 5 ರೂಪಾಯಿ ಸಂಬಳ ಇನ್ನು ಬಜ್ಜೆ ಪೆರ ಪಂಡ 1,500 2,000 ಮುಟ್ಟ ಬಜ್ಜೆ ಎತ್ತಿನ ಉಂಟು అంటే అవ ఆ టైం కొంచెం బెత్తే అండి అంతేనా మాంతర్లు అనుకున్నాను కొంచెం తరకారి నమ్మ ఇల్లాంటి కొంచెం పని జాగ ఇద్దాను నాకు లేరలేదు కొంచెం తరకారి ನಂಗೆ ಖರ್ಚು ತಕ್ಕ ನಮ್ಮ ಮಾಡ್ತದೆ ನಮ್ಮ ಇನ್ನು ಉಪಯೋಗ ಮಾಡ್ಬೋದು ನಮ್ಮ ಉಪಯೋಗ ಮಾಡ್ತು ಓರಿನ ಪೇಂಟೆಗೆ ನಮ್ಮ ಪೂರ ವಿದ್ಯಾಭ್ಯಾಸಕ್ಕೆ ಪೇಂಟೆ పోతు ಕುಳು ಅಂತ ನಂಗೆ ತಿನ್ಪುನವ್ರು ಪಡ್ದು ಅಲ್ಲಿ ಹಿಡ್ದು ಪೋಂಟ ಮಾಂತರ ಪೇಂಟೆ ಎಲ್ಲ ತಿನ್ನಿರೋಲ್ಲ ಆಗಿದ್ದು ಅಂಚೇನ ಏನು ನಿಕ್ಲೇಟ ಮಾಂತರ ಅನ್ಕೊಂಡು ಒಂದೊಂದು ಮರ ಇಂದು ಏನು ನಡ್ನ ಒಂದು ಪಂಡತು ಒಂದು ನಡ್ಲೆ ನಮ್ಮ ದೇಶಕ್ಕೂ ಅವು ಒಂದು ಕೊಡುಗೆನೇ ಹಾಕೊಂಡು ಇತ ಸಾಲ ಮರ ತಿಮ್ಮಕ ಪಳ್ಳಕ್ಕೊನೆ ಆರು ಏತು ಮರ ನಡ್ತೀರಿ ಏತು ಪಕ್ಕಿಲೆಗೂ ಉಪಕಾರ ಉಂಟು ಏತು ನರಮನೆಯಾಗ ಇಟ್ಟು ತಿಕ್ಕೊಂಡು ಅಂಚೆ ನಮ್ಮ ಮಾಂತೆಲ್ಲ ಒಗ್ಗಟ್ಟಾತು ಇಂಚಿನ ಸಮಾರಂಭಗೂ ಸೇರ್ತು ಪತ್ತೆನಕ್ಕೆ ಸೇರಿಪೌಡು ಮಾಂತರೆಲ್ಲ ನಿಕ್ಲೆಗೆ ಏನು ಈ ಪ್ರಕಾಶ ಅನ್ನಾಗಲ ಮಾಂತೆರೆಗಳ ಮುಲ್ಪ ಸೇರ್ನ ಹಾಕ್ಲಿ ಮಾಂತೆರೆ ಏನು ಆಶೀರ್ವಾದ ಹೊರತು ಮಾಂತೆರೆಲ್ಲ ಎಡ್ಡೆ ಆವಾಡು ನಮ್ಮ ದೇಶವನ್ನು ಎಡ್ಡೆ ದುಂಬು ಕೊಂಡೊಯ್ಯಿ ನೋಡಿದ್ರೆ ಎಣ್ಣ ಪಾತ್ರ ಅಂತ ಜೈ ಕರ್ನಾಟಕ ಕೊರೆದು ನೀರು ಹಾಯಿಸಿದಂಥ ಒಂದು ಕೀರ್ತಿ ಇರುವಂಥ ಕೃಷಿಕ ಆಧುನಿಕ ಭಗೀರಥ ಅಮೈ ಮಹಾಲಿಂಗ ನಾಯ್ಕ ಅವರಿಗೆ ಈ ವೇದಿಕೆಯಲ್ಲಿ ನಾವು ವಿಶೇಷವಾದಂತಹ ಗೌರವಾಧಾರವನ್ನು ಸಲ್ಲಿಸ್ತಾ ಇದ್ದೇವೆ. ಶಾಲಿನ ಗೌರವದೊಂದಿಗೆ ನೆನಪಿನ ಕಾಣಿಕೆಯೊಂದಿಗೆ ಫಲವಸ್ತಿನೊಂದಿಗೆ ವೇದಿಕೆಯಲ್ಲಿ ಆಶಾ ಪ್ರಕಾಶ್ ಶೆಟ್ಟಿ ದಂಪತಿಗಳು ಜೊತೆಯಾಗಿ ಅವರನ್ನ ಗೌರವಿಸ್ತಾ ಇದ್ದಾರೆ. ಸ್ನೇಹಿತರೆ, ತಮ್ಮೆಲ್ಲರ ಎರಡೂ ಕೈ ಒಟ್ಟು ಮಾಡಿಕೊಡುವಂತ ಅಭಿಮಾನದ ಕೈ ಚಪ್ಪಾಳೆಯನ್ನ ಅಮೈ ಮಹಾಲಿಂಗ ನಾಯ್ಕ ಅವರಿಗಾಗಿ ಕೇಳ್ತಾ ಇದ್ದೇನೆ. ಅವರ ಆಶಯವನ್ನ ತಮ್ಮ ಮುಂದಿಟ್ಟರು. ಕೃಷಿ ಪರಂಪರೆ, ಕೃಷಿ ಬದುಕನ್ನ ಉಳಿಸಿ ಬೆಳೆಸುವಂತ ಕೆಲಸವನ್ನು ನಾವೆಲ್ಲರೂ ಜೊತೆಯಾಗಿ ಮಾಡುವ ಎನ್ನುವ ಅವರ ಮಾತಿನ ತಾತ್ಪರ್ಯವನ್ನ ಸೇರಿರುವಂತ ಎಲ್ಲರ ಮುಂದಿಡ್ತಾ ಈ ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಇಂದಿನ ದಿನ ನಾವು ಸಹಾಯಧನ ಮತ್ತು ಗೌರವಧನ ವಿತರಿಸ್ತಾ ಇದ್ದೇವೆ. ಹಾಗಾಗಿ ಆಯ್ದ 7 ಸಂಘ ಸಂಸ್ಥೆಗಳನ್ನು ನಾವೀಗ ವೇದಿಕೆಗೆ ಬರಮಾಡಿಕೊಂಡು ಅವರಿಗೆ ಗೌರವಾರ್ಪಣೆಯನ್ನ ಸಲ್ಲಿಸ್ತಾ ಇದ್ದೇವೆ. ಅಂದ್ರೆ ಬೇರೆ ಬೇರೆ ಕ್ಷೇತ್ರದಲ್ಲಿ ನಿತ್ಯ ನಿರಂತರವಾಗಿ ತಮ್ಮ ನಿಸ್ವಾರ್ಥ ಸೇವೆಯನ್ನ ಸಮಾಜಮುಖಿ ಚಿಂತನೆಯೊಂದಿಗೆ ನೀಡ್ತಾ ಇರುವಂತ ಸಂಘ ಸಂಸ್ಥೆಗಳು. ನಾನು ಹೆಸರನ್ನ ಉಲ್ಲೇಖ ಮಾಡ್ತೇನೆ. ದಯವಿಟ್ಟು ಅವರು ವೇದಿಕೆಯ ಎಡಭಾಗದಲ್ಲಿ ಮೊದಲಿಗೆ ತಯಾರಾಗಿರ್ಬೇಕು. ಎಲ್ಲ ಸಂಘ ಸಂಸ್ಥೆಯ ಸದಸ್ಯರುಗಳು. ಪಾರ್ವತಿ ಮಹಾಬಲ ದತ್ತಿ ಪ್ರತಿಷ್ಠಾನ, ಪಾರ್ವತಿ ಮಹಾಬಲ ದತ್ತಿ ಪ್ರತಿಷ್ಠಾನ ವೇದಿಕೆಯ ಎಡಭಾಗದಲ್ಲಿ ತಯಾರಾಗಿರ್ಬೇಕು. ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ, ಯುವವಾಹಿನಿ ಮಂಗಳೂರು, ಸಿಯೋನ್ ಆಶ್ರಮ, BMS ಕನ್ನಡ ಮಾಧ್ಯಮ ಶಾಲೆ, ಸಾನ್ನಿಧ್ಯ ವಿಶೇಷ ಮಕ್ಕಳ ಶಾಲೆ, ವಿಜಯ ಯುವ ಸಂಗಮ ರಿಜಿಸ್ಟರ್ಡ್ ಏಕಾರ್ ವೇದಿಕೆಯ ಎಡಭಾಗದಲ್ಲಿ ತಾವು ತಯಾರಾಗಿರ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಮೊದಲಿಗೆ ಪಾರ್ವತಿ ಮಹಾಬಲ ದತ್ತಿ ಪ್ರತಿಷ್ಠಾನ ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಸ್ನೇಹಿತರೆ, ಪಾರ್ವತಿ ಮಹಾಬಲ ದತ್ತಿ ಪ್ರತಿಷ್ಠಾನ ದೃಷ್ಟಿದಾನ ಕಾರ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಂತಹ ಸಂಸ್ಥೆಯಾಗಿದೆ. ನೇತ್ರ ಚಿಕಿತ್ಸೆಯನ್ನು ಜನರ ಒಳಿತಿಗೆ ಕೊಂಡೊಯ್ದು ಈ ಸಂಸ್ಥೆ
ನಿರಂತರವಾಗಿ ಕಣ್ಣಿನ ಆರೋಗ್ಯ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ ಮತ್ತು ಶಿಬಿರಗಳ ಮೂಲಕ ಬಡವರಿಗೆ ಚಿಕಿತ್ಸೆಯನ್ನ ಒದಗಿಸ್ತಾ ಇದೆ. ದೃಷ್ಟಿ ವಂಚಿತರಿಗೆ ಬಹಳಷ್ಟು ಸಹಕಾರಿಯಾದಂತಹ ಸಂಸ್ಥೆ ಪಾರ್ವತಿ ಮಹಾಬಲ ದತ್ತಿ ಪ್ರತಿಷ್ಠಾನ. ತಮ್ಮ ಗೌರವದ ಕೈ ಚಪ್ಪಾಳಿ ಸಂಸ್ಥೆಗಾಗಿ ಯಾಚಿಸ್ತಾ ಇದ್ದೇನೆ. ಧನ್ಯವಾದಗಳು. ರೆಡ್ ಕ್ರಾಸ್ ಸಂಸ್ಥೆ ಕೋವಿಡ್ ಸಂದರ್ಭದಲ್ಲಿ ಮಂಗಳೂರಿನ ರೆಡ್ ಕ್ರಾಸ್ ಸಂಸ್ಥೆ ನಿರ್ವಹಿಸಿದ ಧೈರ್ಯದ ಕೆಲಸಗಳನ್ನು ನಾವು ಮರೆಯುವಂತಿಲ್ಲ. ಆ ಸಂಸ್ಥೆಯ ಕಾರ್ಯಕರ್ತರು ವಿದೇಶಗಳಿಂದ ಬರುವ ನೆರವಿನ ಸ್ವೀಕಾರ ಮತ್ತು ವಿತರಣೆಯ ಹಿಂದೆ ಬಹಳಷ್ಟು ದುಡಿದಿದ್ದಾರೆ. ಭಾರತದಲ್ಲಿ ಉತ್ತಮವಾಗಿ ಕೆಲಸ ನಿರ್ವಹಿಸಿದ ಸಂಸ್ಥೆ ಎಂಬ ಹೆಗ್ಗಳಿಕೆ ಅದಕ್ಕಿದೆ ಮತ್ತು ರಾಷ್ಟ್ರಪತಿಗಳಾಗಿದ್ದ ರಾಮನಾಥ್ ಕೋವಿಂದ್ ಅವರಿಂದ ಪ್ರಶಂಸೆಯನ್ನು ಪಡೆದಂತ ಹೆಮ್ಮೆ ಇರುವಂತಹ ಸಂಸ್ಥೆ ರೆಡ್ ಕ್ರಾಸ್ ಅವರಿಗೆ ವೇದಿಕೆಯಲ್ಲಿ ನಾವು ಗೌರವಾರ್ಪಣೆಯನ್ನ ಸಲ್ಲಿಸ್ತಾ ಇದ್ದೇವೆ. ಮುಂದಕ್ಕೆ ಸಿಯೋನ್ ಆಶ್ರಮ ನಡೆಸುವುದು ಸುಲಭದ ಕೆಲಸವೇನಲ್ಲ. ವಿವಿಧ ಮನೋವೃತ್ತಿಯ ಜನರು ಅಲ್ಲಿ ಬರ್ತಾರೆ. ಅವರನ್ನ ಸುಧಾರಿಸುವುದು ಬಹಳ ಕಷ್ಟದ ಕೆಲಸ. ಬೆಳ್ತಂಗಡಿಯ ಫಾದರ್ ಪೋಲ್ಸ್ ಅವರ ನೇತೃತ್ವದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಸಿಯೋನ್ ಆಶ್ರಮ ಅನೇಕ ಮಾನಸಿಕ ಅಸ್ವಸ್ಥರಿಗೆ, ದೈಹಿಕ ಅಂಗವೂನರಿಗೆ ಆಸರೆಯಾಗಿದೆ. ಹಾಗಾಗಿ ಆ ಆಶ್ರಮಕ್ಕೆ ಒಂದು ಗೌರವಾರ್ಪಣೆಯೊಂದಿಗೆ ಗೌರವ ಧನವನ್ನ ವೇದಿಕೆಯಲ್ಲಿ ನಾವು ವಿತರಿಸ್ತಾ ಇದ್ದೇವೆ. ಸಾನ್ನಿಧ್ಯ ವಿಶೇಷ ಮಕ್ಕಳ ಶಾಲೆ ಸಾನ್ನಿಧ್ಯ ವಸಂತ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ವಿಶೇಷ ಮಕ್ಕಳನ್ನು ತರಬೇತು ಮಾಡುವ ಮೂಲಕ ಅವರ ಬದುಕು ನಿರ್ವಹಿಸಿಕೊಂಡು ಹೋಗುವಂತೆ ಮಾಡುವ ಕೆಲಸವನ್ನು ಬಹಳಷ್ಟು ಮುತುವರ್ಜಿಯಿಂದ ಮಾಡ್ತಾ ಇದ್ದಾರೆ. ಅನೇಕ ಪೋಷಕರಿಗೆ ಮತ್ತು ವಿಶೇಷ ಮಕ್ಕಳಿಗೆ ಆಸರೆಯಾದಂತಹ ಒಂದು ಸಂಸ್ಥೆ ಸಾನ್ನಿಧ್ಯ. ಅವರಿಗೆ ಗೌರವಧನದೊಂದಿಗೆ ಗೌರವಾರ್ಪಣೆಯನ್ನ ಈ ವೇದಿಕೆಯಲ್ಲಿ ನಾವು ಸಲ್ಲಿಸ್ತಾ ಇದ್ದೇವೆ. ತಮ್ಮೆಲ್ಲರ ಕೈ ಚಪ್ಪಾಳೆಯ ಗೌರವವನ್ನ ಯಾಚಿಸ್ತಾ ಇದ್ದೇನೆ. ಶಾಲೆ ಮಂಗಳೂರಿನ ಶಿಕ್ಷಣ ಸಂಸ್ಥೆ ಕನ್ನಡ ಮಾಧ್ಯಮ ಶಾಲೆಯನ್ನು ಬಹಳ ಉತ್ತಮವಾಗಿ ನಡೆಸಿಕೊಂಡು ಹೋಗುತ್ತಿರುವ BMH ಶಾಲೆ ನಗರದ ಬಡವರಿಗೆ ಶಿಕ್ಷಣದ ಆಶಾಕಿರಣವಾಗಿದೆ. ಶಾಲೆಯ ಅಭಿವೃದ್ಧಿಗಾಗಿ ಅದರ ಆಡಳಿತ ವರ್ಗ ದುಡಿಯುತ್ತಿರುವ ರೀತಿಯನ್ನು ಗಮನಿಸಿ ಸಹಾಯಸ್ತ ನೀಡಲಾಗುತ್ತಿದ್ದು, ಈಗ ಅವರ ಸಾಧನೆ ಮತ್ತು ಆ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ನೀಡುತ್ತಿರುವಂತಹ ಕೊಡುಗೆಯನ್ನ ಗಮನಿಸಿ ವೇದಿಕೆಯಲ್ಲಿ ಗೌರವಧನದೊಂದಿಗೆ ಅವರನ್ನ ಗೌರವಿಸ್ತಾ ಇದ್ದೇವೆ. ಯುವವಾಹಿನಿ ಮಂಗಳೂರು ಬಿಲ್ಲವ ಸಮಾಜದ ಸಂಘಟನೆ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿದ್ದು, ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವ ಆದರ್ಶವನ್ನ ಪಾಲಿಸಿ ವಿಶ್ವ ಸಹೋದರತ್ವವನ್ನ ಪ್ರತಿಪಾದಿಸುತ್ತಿರುವ ಈ ಸಂಘಟನೆ ವಿದ್ಯಾರ್ಥಿ ವೇತನ ನೀಡಿಕೆ ಸಹಿತ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ. ದುರಾಚಾರ ಮುಕ್ತ ಮತ್ತು ಸದಾಚಾರದ ಸಮಾಜ ಪರಿವರ್ತನೆಯಲ್ಲಿ ಮತ್ತು ಅದರ ಪ್ರತಿಜ್ಞೆಗಳಲ್ಲಿ ಒಂದಾಗಿದೆ. ಯುವವಾಹಿನಿ ಮಂಗಳೂರು ಸದಸ್ಯರು ವೇದಿಕೆಯಲ್ಲಿ ಜೊತೆಯಾಗಬೇಕು. ಅವರಿಗೆ ಗೌರವಧನದೊಂದಿಗೆ ಗೌರವಾರ್ಪಣೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಕೊನೆಯದಾಗಿ ವಿಜಯ ಯುವ ಸಂಗಮ ರಿಜಿಸ್ಟರ್ಡ್ ಎಕ್ಕಾರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಪ್ರತಿಷ್ಠಿತ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿರುವಂತಹ ಸಂಸ್ಥೆ, 5,000 ಸಸಿಗಳನ್ನ ನೆಟ್ಟು ಪೋಷಿಸ್ತಾ ಇರುವಂತಹ ಒಂದು ಹೆಗ್ಗಳಿಕೆ ಇರುವಂತಹ ಸಂಸ್ಥೆ, ನಿರಂತರವಾಗಿ ಬಡವರಿಗೆ ಮನೆಯನ್ನ ಕಟ್ಟಿಕೊಟ್ಟಿರುವಂತಹ ಒಂದು ಸಾರ್ಥಕ್ಯ ಸೇವಾ ಮನೋಭಾವನೆ ಇರುವಂತಹ ಸಂಸ್ಥೆ. ಕಳೆದ ವರ್ಷ ಒಟ್ಟು ಬೇರೆ ಬೇರೆ ಚಿಂತನೆಯ 50 ಸಮಾಜಮುಖಿ ಕಾರ್ಯಕ್ರಮಗಳನ್ನ ಕಟೀಲು ಪರಿಸರದಲ್ಲಿ ನಡೆಸಿರುವಂತಹ ಸಂಸ್ಥೆ ವಿಜಯ ಯುವ ಸಂಗಮ ರಿಜಿಸ್ಟರ್ಡ್ ಎಕ್ಕಾರು. ಕಾರ್ಯಕ್ರಮದ
ಕೊನೆಯ ಅಂಗಕ್ಕೆ ನಾವು ಬರ್ತಾ ಇದ್ದೇವೆ. ಅದರ ಮುಂಚಿತವಾಗಿ ಈ ಆಶಾ ಪ್ರಕಾಶ್ ಶೆಟ್ಟಿ ಸಹಾಯಸ್ಥ ಪ್ರಧಾನ ಕಾರ್ಯಕ್ರಮ ಎಷ್ಟು ಸುಸೂತ್ರವಾಗಿ ಯಶಸ್ವಿಯಾಗಿ ನಡೀಬೇಕು ಅಂತ ಹೇಳಿದ್ರೆ ಇದರ ಹಿಂದೆ ಕಳೆದ 2-3 ತಿಂಗಳನ್ನ ಶ್ರಮವನ್ನ ನಿರಂತರವಾಗಿ ಹಾಕ್ತಾ ಇರುವವರು ನಮ್ಮ ಸೆಲೆಕ್ಷನ್ ಟೀಮ್ ಅಂದ್ರೆ ಕಮಿಟಿಯವರು. ಅವರಿಗೆ ವೇದಿಕೆಯಲ್ಲಿ ಸಣ್ಣದಾದಂಥ ಗೌರವವನ್ನು ನಾವು ನೀಡ್ತಾ ಇದ್ದೇವೆ. ಅವರೆಲ್ಲರೂ ವೇದಿಕೆ ಬಂದು ಪ್ರಕಾಶ್ ಶೆಟ್ಟಿ ಅವರ ಕೈಯಿಂದ ಒಂದು ಗೌರವವನ್ನ ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಮೊದಲಿಗೆ ಗುರ್ಮೆ ಸುರೇಶ್ ಶೆಟ್ಟಿ ಅವರು ವೇದಿಕೆಯಲ್ಲಿದ್ದಾರೆ. ಗುರ್ಮೆ ಸುರೇಶ್ ಶೆಟ್ಟಿ ಅವರು, ಶ್ರೀಯುತ ಉಪೇಂದ್ರ ಶೆಟ್ಟಿ ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಸುಗ್ಗಿ ಸುಧಾಕರ್ ಶೆಟ್ಟಿ, ಪತ್ರಕರ್ತ ವಸಂತ ಗಿಳಿಯಾರ್, ಸಮೀಕ್ಷಾ ಶೆಟ್ಟಿ, ಸೃಷ್ಟಿ ರೈ, ಈಶ್ವರ್ ಪ್ರಸಾದ್ ಶೆಟ್ಟಿ. ಧನ್ಯವಾದ. ಸಭಾ ಕಾರ್ಯಕ್ರಮದ ಕೊನೆಯ ಅಂಗ ಯಾವುದೇ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡಿಬೇಕಾದ್ರೆ ಫೌಂಡೇಶನ್ ಅಂತೇಳಿ ನಿರೂಪಣೆ. ನಮ್ಮ ಹೆಮ್ಮೆಯ ಹುಡುಗ, ಬಹುಶಃ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ತುಳು ಇರ್ಬೋದು, ಕನ್ನಡ ಇರ್ಬೋದು, ಭಾಳ ಉತ್ತಮವಾಗಿ ನಿರೂಪಣೆ ಮಾಡ್ತಕ್ಕಂಥ ನಿತೇಶ್ ಶೆಟ್ಟಿ ಎಕ್ಕಾರ್ ಇದ್ದಾರೆ. ಬಹುಶಃ ಬರುವ ವರ್ಷ ಈ ಹೊತ್ತಲ್ಲಿ ಅವ್ರು ಮದುವೆ ಆಗಿರ್ತಾರೆ. ಹಾಗಾಗಿ ಈಗಲೇ ಅವರಿಗೆ ನಿಮ್ಮೆಲ್ಲರ ಆಶೀರ್ವಾದವನ್ನು ನಾನು ಯಾಚನೆ ಮಾಡ್ತೇನೆ. ಅವರಿಗೆ ಪ್ರಕಾಶನವರು ನೆನಪಿನ ಕಾಣಿಕೆ ಕೊಡಬೇಕಾಗಿ ಕೇಳ್ಕೊಳ್ತೇನೆ. ಸಭಾ ಸಂಪ್ರದಾಯದಂತೆ ಸಭಾ ಕಾರ್ಯಕ್ರಮದ ಕೊನೆಯ ಅಂಗಕ್ಕೆ ನಾವು ಬರ್ತಾ ಇದ್ದೇವೆ. ಧನ್ಯವಾದ ಸಮರ್ಪಣೆಯೊಂದಿಗೆ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ದಯವಿಟ್ಟು ಅನುಷ್ಕಾ ಗೌರವ್ ಶೆಟ್ಟಿ ವೇದಿಕೆಗೆ ಆಗಮಿಸಿ ವಂದನಾರ್ಪಣೆಯ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ ವಿನಂತಿಸ್ತಾ ಇದ್ದೇನೆ. ವಂದನಾರ್ಪಣೆ ಕಾರ್ಯಕ್ರಮ ಆದ್ಮೇಲೆ ಎಲ್ಲರೂ ಕೂಡ ಕೌಂಟರ್ ಹತ್ರ ಹೋಗಬಹುದು. ನಮ್ಮ ತಂಡ ಸಜ್ಜಾಗಿದೆ. ತಮಗೆ ಸಹಾಯಧನದ ವಿತರಣೆಯ ಕಾರ್ಯಕ್ರಮವನ್ನು ಅವರು ಯಶಸ್ವಿಯಾಗಿ ನಡೆಸಿಕೊಡ್ಲಿಕ್ಕೆ ತಯಾರಿದ್ದಾರೆ. ಹಾಗಾಗಿ ತಾವೆಲ್ಲರೂ ಸಹಕರಿಸಬೇಕು. ಎಲ್ಲರಿಗೂ ವಂದನೆಗಳು. ಈ ಶುಭ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸುವ ಅವಕಾಶ ಸಿಕ್ಕಿರುವುದನ್ನು ನನ್ನ ಸೌಭಾಗ್ಯ. ಮೊದಲನೇದಾಗಿ ವೇದಿಕೆಯಲ್ಲಿರುವ ಮುಖ್ಯ ಅತಿಥಿಗಳಾದ ಪದ್ಮಶ್ರೀ ಸಾಲು ಮರದ ತಿಮ್ಮಕ್ಕ ಇವರು ಪರಿಸರ ಪ್ರೇಮಿ ಮಾತ್ರವಲ್ಲದೆ ಮಹಿಳೆಯರಿಗೆ ಪ್ರೇರಣಾ ಶಕ್ತಿಯಾಗಿದ್ದಾರೆ. ಇವರಿಗೆ ಧನ್ಯವಾದಗಳು. ಪದ್ಮಶ್ರೀ ಹಾರೇಕಲ ಹಾಜಬ್ಬ ಒಂಜಿ ದೇಶದ ಅಭಿವೃದ್ಧಿಗೆ ವಿದ್ಯಾಭ್ಯಾಸ ಬಹಳ ಮುಖ್ಯ. ಈ ವಿದ್ಯಾಭ್ಯಾಸ ಕ್ಷೇತ್ರದ ಮೇರ್ನ ಒಂಜಿ ಬಾರಿ ಮಲ್ಲ ಕೊಡುಗೆ ಉಂಡು. ಮೇರೆಗ್ಲ ಧನ್ಯವಾದಗಳು. ಪದ್ಮಶ್ರೀ ಅಮ್ಮೆ ಮಹಲಿಂಗ ನಾಯಕ ಜೀವಜಲ ತರಿಸಿ ಬೋಳುಗುಡ್ಡೆಯನ್ನು ನಂದನವನ ಮಾಡಿದ ಪ್ರಗತಿಪರ ಕೃಷಿಕ, ಇವರಿಗೆ ಧನ್ಯವಾದಗಳು. ಹಾಗೆಯೇ ಕಾರ್ಯಕ್ರಮದ ಬೆನ್ನೆಲುಬು ಆಗಿರುವ ಕಾರ್ಯಕಾರಿಣಿ ಸಮಿತಿಯ ಪ್ರಮುಖರಾದ ಮೂಡಬಿದ್ರಿ ಡಾಕ್ಟರ್ ಮೋಹನ್ ಆಳ್ವ, ಗೂರ್ಮೆ ಸುರೇಶ್ ಶೆಟ್ಟಿ, ಉಪೇಂದ್ರ ಶೆಟ್ಟಿ ಬನ್ಸಂಗ ಬ್ಯಾಂಗ್ಳೂರ್, ಸುಗ್ಗಿ ಸುಧಾಕರ್ ಶೆಟ್ಟಿ, ಗೌರವ್ ಪ್ರಕಾಶ್ ಶೆಟ್ಟಿ ಮ್ಯಾನೇಜಿಂಗ್ ಡೈರೆಕ್ಟರ್ MRG ಗ್ರೂಪ್, ಇವರೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿ ಬೆಂಬಲ ಮತ್ತು ಪ್ರೋತ್ಸಾಹವನ್ನು ನೀಡಿರುವ ಮಾಧ್ಯಮದ ಬಂಧುಗಳಿಗೆ ಧನ್ಯವಾದಗಳು. ಬೊಕ ನಮ್ಮ ಊರು ಪರವೂರುದು ಬೈದಿನ ಮಾತ ಬಿನ್ಯರೆಗ್ ಅಕ್ಲೇನ್ ಲೆತೋನ್ ಬೈದಿನ ನಮ್ಮ ಹಿರಿಯರೆಗ್ ಸಂಘ ಸಂಸ್ಥೆಗಳು ಬೋರ್ಡ್ ನಕುಲು ಇನ್ಸ್ಟಿಟ್ಯೂಷನ್ ಅಕ್ಲೆಗ್ ಮಾತೆರ್ಲಾಗ್ಲ ಧನ್ಯವಾದ. Also thanks to our friends, family, well-wishers who have made this
program a success today, especially Samiksha Shetty, Ishwar Shetty, Shashu and Srishti Rai. Thank you very much. Last but definitely not the least, my mami and ನನ್ನ ಮಾವ ಕೊಡುಗೆ ದಾನಿಯಾದ ಕೆ ಪ್ರಕಾಶ್ ಶೆಟ್ಟಿ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮ ವರ್ಷಂಪ್ರತಿ ಇದೇ ರೀತಿ ನಿಮ್ಮೆಲ್ಲರ ಸಹಕಾರ ಮತ್ತು ದೇವರ ಅನುಗ್ರಹದಿಂದ ನೆರವೇರಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳು.